versus right. Yes. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ನಾವು ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಈ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಚರ್ಚೆ ನಮ್ಮ ರಾಜ್ಯವು ಕೂಡ ಚರ್ಚೆ ಮಾಡ್ತಾ ಇದೆ, ನಮ್ಮ ಕರಾವಳಿ ಭಾಗವು ಕೂಡ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಹಿಂದೂ ಜನಜಾಗೃತಿ ಸೇರಿದಂತೆ ಧಾರ್ಮಿಕ ಒಂದು ಸಂಘಟನೆಗಳು ಈ ಒಂದು ನಿಲುವನ್ನು ತಳೆದಿದೆ. ಅಂದರೆ ಈ ಹಿಂದೆಯೂ ಕೂಡ ಈ ಬಗ್ಗೆ ಚರ್ಚೆ ನಮ್ಮ ರಾಜ್ಯಾದ್ಯಂತ ಹುಟ್ಟು ಹಾಕಿತ್ತು. ಆದರೆ ಆ ಚರ್ಚೆಯಾಗಿ ಉಳಿದಿತ್ತು. ಕೆಲವು ದೇವಾಲಯಗಳಲ್ಲಿ ಈ ಒಂದು ನಿಯಮಗಳು ಜಾರಿಗೂ ಕೂಡ ಬಂದಿತ್ತು. ಇನ್ನು ಕೆಲವು ದೇವಾಲಯಗಳಲ್ಲಿ ನಾಮಕೆ ವಾಸ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ರೂಲ್ಸ್ಗಳು, ಈ ಒಂದು ಕಂಡೀಷನ್ಸ್ಗಳು ಜಾರಿಯಲ್ಲಿ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ನಾನು ಮಾತನಾಡ್ತಿರುವಂತಹ ವಿಚಾರ, ರಾಜ್ಯದ ದೇವಾಲಯಗಳಲ್ಲಿ ಇನ್ನು ಮುಂದಕ್ಕೆ ಡ್ರೆಸ್ ಕೋಡ್ ಅಂದರೆ ವಸ್ತ್ರ ಸಂಹಿತೆ ನೀತಿ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆ ಬಹಳಷ್ಟು ತಿಂಗಳುಗಳಿಂದ ಒಂದು ಹಂತಕ್ಕೆ ಬರ್ತಾ ಇದೆ, ಒಂದು ಹಂತದ ಚರ್ಚೆಗೆ ಕಾರಣವಾಗ್ತಾ ಇದೆ. ಕಾರಣ ಹಿಂದೂ ಸಂಘಟನೆಗಳು, ಹಿಂದೂ ಜನಜಾಗೃತಿ ಸಮಿತಿ, ಈ ರೀತಿಯ ಹಿಂದೂ ಧಾರ್ಮಿಕವಾಗಿರುವಂತಹ ಮನಸ್ಥಿತಿಯುಳ್ಳಂತಹ ವ್ಯಕ್ತಿಗಳು ಸೇರಿಕೊಂಡು, ಸಮಾನ ಮನಸ್ಕರು ಸೇರಿಕೊಂಡು ಈ ಒಂದು ವಿಚಾರದಲ್ಲಿ ಒಂದು ನಿಲುವನ್ನು, ಒಂದು ಕಂಡೀಷನ್ಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿದ್ದಾರೆ. ಜೊತೆಗೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವವರು ಕೂಡ ಬಹಳಷ್ಟು ಜನರು ಇದ್ದಾರೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ನಮ್ಮ ರಾಜ್ಯದ ದೇವಾಲಯಗಳಲ್ಲಿ ಡ್ರೆಸ್ ಕೋಡ್ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗಳ ನಡುವೆ ಮತ್ತೊಂದು ವಿಚಾರ, ಇನ್ನು ಮುಂದಕ್ಕೆ ಈ ರೀತಿ ಡ್ರೆಸ್ ಕೋಡ್ಗಳನ್ನು, ಅಂದರೆ ಟೆಂಪಲ್ ಡ್ರೆಸ್ ಕೋಡ್ ಏನಿದೆ ಇದನ್ನು ಯಾರು ಪಾಲನೆ ಮಾಡ್ತಾ ಇಲ್ಲ ಅವರಿಗೆ ಇನ್ನು ಮುಂದಕ್ಕೆ ದೇವಾಲಯಗಳಲ್ಲಿ ಮಂಗಳಾರತಿ ಆಗಿರ್ಬೋದು ಅಥವಾ ಪ್ರಸಾದ ಆಗಿರ್ಬೋದು ಇದು ಸಿಗಲ್ಲ ಅನ್ನುವಂತಹ ಕಟ್ಟುನಿಟ್ಟಿನ ರೂಲನ್ನು ನಾವುಗಳು ಜಾರಿ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹಂತಕ್ಕೆ ಈ ಒಂದು ನಿಯಮ ತಲುಪಿದೆ. ಹಾಗಿದ್ದಾಗ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಈ ಹಿಂದೆಯೂ ಕೂಡ ಇದರ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಪ್ರಾರಂಭ ಆಗಿತ್ತು, ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ನಡೆದಿತ್ತು. ಒನ್ಸ್ ಅಗೇನ್ ಅದೇ ದಾಟಿಯಲ್ಲಿ ಮತ್ತೊಮ್ಮೆ ಚರ್ಚೆ ನಡೀತಾ ಇದೆ. ಹಾಗಿದ್ದಾಗ ಈ ವಿಚಾರದ ಬಗ್ಗೆ ಚರ್ಚೆನ ಮಾಡ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮ ಟೆಂಪಲ್ ಡ್ರೆಸ್ ಕೋಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ರಾಜ್ಯ ಖಾಸಗಿ ಆಡಳಿತದ ದೇವಾಲಯಗಳಲ್ಲಿ ಇನ್ನು ಮುಂದಕ್ಕೆ ಡ್ರೆಸ್ ಕೋಡ್ ಜಾರಿ ಆಗ್ಲಿಕ್ಕಿದೆ. ಅಂದ್ರೆ ತಾವುಗಳು ಇಷ್ಟು ದಿನ ಹುಡುಗ ಹುಡುಗಿಯರು, ಬಾಯ್ಸ್ ಅಂಡ್ ಗರ್ಲ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಪುರುಷರು ಮಹಿಳೆಯರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಬಂದಾಗ ನೇರವಾಗಿ ತಾವುಗಳು ಜೀನ್ಸ್ ಪ್ಯಾಂಟ್ಗಳನ್ನು ಹಾಕ್ತಾ ಇದ್ರೆ, ಟೀ ಶರ್ಟ್ಗಳನ್ನು ಹಾಕ್ತಾ ಇದ್ರೆ ಇನ್ನು ಮುಂದಕ್ಕೆ ಅಲೌಡ್ ಇಲ್ಲ. ತಾವುಗಳು ಸಾಂಪ್ರದಾಯಿಕವಾಗಿರುವಂತಹ ಉಡುಗೆ ತೊಡುಗೆಯನ್ನು ತೊಟ್ಟುಕೊಂಡೇ ತಾವುಗಳು ದೇವಾಲಯಗಳಿಗೆ ಹೋಗಬೇಕಾಗುತ್ತೆ. ಹಾಗಿದ್ದಾಗ ನಮ್ಗಳಿಗೆ ಡ್ರೆಸ್ ಇಲ್ಲ, ನಾವು ಹೇಗೆ ಹೋಗಬೇಕು ಅನ್ನುವಂಥ ತಾವುಗಳು ಕೇಳ್ತಾ ಇದ್ರೆ ದೇವಾಲಯಗಳಲ್ಲೂ ಕೂಡ ಇದಕ್ಕೆ ಅರೇಂಜ್ಮೆಂಟ್ಸ್ ಇದೆಯಂತೆ. ಇನ್ನು ಮುಂದಕ್ಕೆ ಅಂದರೆ ದೇವಾಲಯಗಳಲ್ಲೇ ಬಾಡಿಗೆ ರೂಪದ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ದೇವಾಲಯದ ಕೌಂಟರ್ನಲ್ಲಿ ಇಡ್ತಾರಂತೆ. ತದನಂತರ ತಾವುಗಳು ಬೇಕಿದ್ದಾಗ ದೇವಾಲಯದ ಒಳಗೆ ಹೋಗಬೇಕು, ದೇವರ ದರ್ಶನವನ್ನು ಪಡಿಬೇಕು ಅಂತ ಬಂದಾಗ ಆ ಡ್ರೆಸ್ಗಳನ್ನು ಬಾಡಿಗೆ ರೂಪದಲ್ಲಿ ತಾವುಗಳು ತೆಗೆದುಕೊಳ್ಳಬಹುದಂತೆ. ತದನಂತರ ಅದನ್ನು ಶುಚಿಗೊಳಿಸಿ ಮತ್ತೊಬ್ಬರು ಬಂದರೆ ಅವರಿಗೆ ಕೊಡ್ತಾರಂತೆ. ಈ ಒಂದು ಪ್ರಥಮ ಹಂತದ ಒಂದು ರೂಲನ್ನು, ಪ್ರಥಮ ಹಂತದ ಚಿಂತನೆಯನ್ನು ಮಾಡಿದ್ದಾರೆ ಈ ಸಂಘಟನೆಗಳು. ಜೊತೆಗೆ ಈ ರೀತಿಯ ಒಂದು ಸಮಾನ ಮನಸ್ಕರು. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಪ್ರಶ್ನೆಗಳ ನಡುವೆ ಪಾಶ್ಚಾತ್ಯ ಸಂಸ್ಕೃತಿಗಳನ್ನು, ಪಾಶ್ಚಾತ್ಯರು ಅನುಕರಣೆ ಮಾಡುವಂತಹ ಡ್ರೆಸ್ ಕೋಡ್ಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರಕ್ಕೆ ನಾವುಗಳು ಬಂದಿದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ಸಮಾನ ಮನಸ್ಕರು ಹೇಳ್ತಾ ಇದ್ದಾರೆ. ಅಷ್ಟು ಕೂಡ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂಥ ಪ್ರಶ್ನೆ, ಜೊತೆಗೆ ಇದು ಇಸ್ ಇಟ್ ರೈಟ್ ದ ವೇ ಅನ್ನುವಂತಹ ಪ್ರಶ್ನೆ, ಅಂದರೆ ಇದು ಒಳ್ಳೆಯ ನಿರ್ಧಾರ ಅನ್ನುವಂತಹ ಪ್ರಶ್ನೆಯನ್ನು ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮ. ಅಷ್ಟಕ್ಕೂ ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ಮುಂದೆ ದೇಗುಲಗಳಲ್ಲಿ ಡ್ರೆಸ್ ಕೋಡ್ ಕಡ್ಡಾಯ, ನಿಯಮ ಮೀರಿದ್ರೆ ಸಿಗಲ್ಲ ಮಂಗಳಾರತಿ ಪ್ರಸಾದ. ರಾಜ್ಯದ ಖಾಸಗಿ ಆಡಳಿತದ ದೇವಾಲಯಗಳಲ್ಲಿ ಇನ್ಮುಂದೆ ಡ್ರೆಸ್ ಕೋಡ್ ಕಡ್ಡಾಯ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿರುವ 800 ದೇವಾಲಯಗಳ ಪೈಕಿ 500ಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಮುಂದಿನ 1 ತಿಂಗಳು ದೇಗುಲದ ಆಡಳಿತ ಮಂಡಳಿಯೇ ಈ ಬಗ್ಗೆ ಜಾಗೃತಿ ಮೂಡಿಸಲಿದೆ. ಆದರೆ ಮತ್ತೆ ಹಿಂದಿನ ರೀತಿಯೇ ಸಾರ್ವಜನಿಕರು ನಡೆದುಕೊಂಡ್ರೆ ಅಂಥವರಿಗೆ ದೇವಾಲಯದ ಕೆಲ ಆಚರಣೆಗಳನ್ನು ನೀಡದಿರಲು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಭಾ ಚಿಂತನೆ ನಡೆಸುತ್ತಿದೆ.
ದೇವಾಲಯಗಳಲ್ಲಿ ಬೋರ್ಡ್ಗಳನ್ನು ಹಾಕಿ ಜಾಗೃತಿ. ಹೌದು, ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸಿ ಬರುವುದನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಅಭಿಯಾನ ನಡೆಸಲಾಗ್ತಾ ಇದೆ. ನಿಯಮ ಮೀರಿದ್ರೆ ಮಂಗಳಾರತಿ ಮತ್ತು ಪ್ರಸಾದ ನೀಡದಿರಲು ಪ್ಲಾನ್ ಮಾಡಲಾಗ್ತಾ ಇದೆ. ಎಲ್ಲಾ ದೇವಾಲಯಗಳಲ್ಲೂ ಬೋರ್ಡ್ಗಳನ್ನು ಹಾಕಿ ಜಾಗೃತಿ ಮೂಡಿಸೋದಲ್ಲದೆ ಮೌಖಿಕವಾಗಿ ತಿಳಿ ಹೇಳುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಈ ಹಿಂದೆ ವೈಕುಂಠ ಏಕಾದಶಿ ವೇಳೆ ಇದೇ ರೀತಿಯ ನಿಯಮಗಳನ್ನು ಕೆಲ ದೇವಾಲಯಗಳಲ್ಲಿ ಜಾರಿಗೆ ತರಲಾಗಿತ್ತು. ಈಗ ಎಲ್ಲಾ ದೇವಾಲಯದಲ್ಲೂ ಅಭಿಯಾನ ಆರಂಭಿಸಲಾಗಿದೆ. ಇನ್ನು ರಾಜ್ಯದ ದೇವಾಲಯಗಳಲ್ಲಿ ಈ ರೀತಿ ವಸ್ತ್ರ ಸಂಹಿತೆ, ಡ್ರೆಸ್ ಕೋಡ್ ಜಾರಿಯಾಗುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದು ಎಷ್ಟು ವರ್ಕೌಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಜನಜಾಗೃತಿಯಿಂದ ದಿನೇಶ್ ಜೈನ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ದಿನೇಶ್ ಜೈನ್ ಅವರಿಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ರಣರಾಗಿಣಿ ಶಾಖೆ ಹಿಂದೂ ಜನಜಾಗೃತಿ ಸಮಿತಿ ಇದರ ಭವ್ಯ ಮೋಹನ್ ಗೌಡ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಇಬ್ಬರಲ್ಲೂ ಕೂಡ ಕ್ಷಮೆನ ಕೇಳ್ತಾ ಇದ್ದೀವಿ. ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ನಮ್ಮ ಕಾರ್ಯಕ್ರಮ ಇವತ್ತು ತಡವಾಗಿ ಆಯೋಜನೆ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಪ್ರಸನ್ನ ರವಿಯವರು ಸಾಮಾಜಿಕ ಕಾರ್ಯಕರ್ತೆ ಸ್ವಲ್ಪ ಹೊತ್ತಲ್ಲಿ ಜಾಯಿನ್ ಆಗ್ಲಿಕ್ಕಿದ್ದಾರೆ. ಇವೆಲ್ಲದರ ನಡುವೆ ಚರ್ಚೆಯನ್ನ ಮಾಡಬೇಕು. ನೇರವಾಗಿ ನಾನು ಈ ವಿಚಾರವನ್ನ ತಮ್ಮಲ್ಲೇ ಫಸ್ಟ್ ರಿಯಾಕ್ಷನ್ಗೆ ಬರಬೇಕು. ಯಾಕಂದ್ರೆ ತಾವುಗಳು ಈ ಒಂದು ವಿಚಾರದಲ್ಲಿ ಇನಿಷಿಯೇಟಿವ್ ಅನ್ನ ಮತ್ತೊಮ್ಮೆ ತೆಗೆದಿದ್ದೀರಾ. ಯಾಕಂದ್ರೆ ಈ ಹಿಂದೆಯೂ ಕೂಡ ಇಂತಹ ಒಂದು ಚರ್ಚೆ ಆಗಿತ್ತು. ಆದರೆ ಚರ್ಚೆಯಾಗಿ ಉಳಿದಿದೆ. ಕೆಲವು ದೇವಾಲಯಗಳಲ್ಲಿ ಇಂಪ್ಲಿಮೆಂಟ್ ಆಗಿತ್ತು. ಆದರೆ ನಾಮಕ ವಾಸ್ತೆ ಆಗಿರುವಂತಹ ಇಂಪ್ಲಿಮೆಂಟ್ಗಳು, ದೇವಾಲಯದ ಹೊರಗಡೆ ಅಂತಹ ಬೋರ್ಡ್ಗಳಿವೆ, ತಾವುಗಳು ಹೇಳಿದಂತಹ ಬೋರ್ಡ್, ಈ ಕಂಡೀಷನ್ಸ್ನ ಬೋರ್ಡ್ಗಳು. ಆದರೆ ಅದು ನಿಜವಾಗ್ಲೂ ಕೂಡ ಅಪ್ಲೈ ಆಗಿಲ್ಲ. ಎಲ್ಲರೂ ಕೂಡ ದೇವಾಲಯದ ಒಳಗೆ ಬಂದಾಗ ತಾವು ಯಾವ ರೀತಿ ಬರ್ತಾರೆ, ಅವರು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಟಿ ಶರ್ಟ್ ಆಗಿರ್ಬೋದು, ಇದನ್ನು ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಜೊತೆಗೆ ದೇವಾಲಯದ ಹೊರಗಡೆ ಇಂತಹ ಬೋರ್ಡ್ ಇರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಇದೇನು ಇಂಪ್ಲಿಮೆಂಟ್ ಆಗಿಲ್ಲ ಅಥವಾ ಪರಿಣಾಮಕಾರಿ ಆಗಿಲ್ಲ ಅನ್ನುವಂತಹ ಚರ್ಚೆಗಳ ನಡುವೆ ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ಮೇಡಮ್ ಅಲ್ಲಿ ಹೋಗ್ತಾ ಇದ್ದೀನಿ, ಭವ್ಯ ಗೌಡರ ಜೊತೆ. ಭವ್ಯ ಗೌಡರೇ, ಮೊದಲನೇದಾಗಿ ಒಂದು ಕ್ಲಾರಿಟಿ ಬೇಕು. ಏನು ಈ ರೂಲ್ ಅಂದರೆ ಹುಡುಗರು ಯಾವುದನ್ನ ಧರಿಸಬೇಕು, ಹುಡುಗಿರು ಯಾವುದನ್ನ ಧರಿಸಬಾರ್ದು ಅನ್ನುವಂತಹ ರೂಲನ್ನು ತಾವುಗಳು ಹೇಳ್ತಾ ಇದ್ದೀರಿ. ಏನ ಹೇಳಲಿಕ್ಕೆ ಹೊರಟಿದ್ದೀರಿ ತಾವುಗಳು ಅಂತ ಹೇಳಿದ್ರಿ? ಫಸ್ಟ್ ರಿಯಾಕ್ಷನ್ ಮೇಡಮ್. ನಮಸ್ತೆ ಸರ್. ನಾವಿಲ್ಲಿ ಏನು ಹಿಂದೂ ಜನಜಾಗೃತಿ ಸಮಿತಿ ಇರ್ಬೋದು, ಹಲವಾರು ಸಂಘಟನೆಗಳು, ಮಂದಿರ ಮಹಾಸಂಘ, ದೇವಸ್ಥಾನದ ಮಹಾಸಂಘದಿಂದ ಒಂದು ಅಧಿವೇಶನವನ್ನು ಮಾಡಿದೆ. ತದನಂತರ ಎಲ್ಲಾ ದೇವಸ್ಥಾನಗಳಲ್ಲಿಯೂ ಸಹ ವಸ್ತ್ರ ಸಂಹಿತೆ ಜಾರಿಗೆ ಬಂದ್ರೆ ಒಳ್ಳೇದು ಅಂತ ಹೇಳಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಯಾವ ಉದ್ದೇಶದಿಂದ ಹೋಗ್ತೇವೆ? ದೇವಸ್ಥಾನದಲ್ಲಿ ಚೈತನ್ಯ ಅಥವಾ ದೇವರ ತತ್ವ ಅಥವಾ ದೇವರ ಕೃಪೆಯನ್ನು ಪಡ್ಲಿಕ್ಕೆ ಹೋಗ್ತೇವೆ. ಹೋಗುವಾಗ ನಮ್ಮ ಉಡುಪು ಸಾತ್ವಿಕತೆ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ಡ್ರೆಸ್ ಕೋಡ್ ಕಡ್ಡಾಯ ಇದ್ರೆ ಒಳ್ಳೇದು ಅಂತ ಹೇಳಿ ನಾವ್ ಎಲ್ಲಾ ಕಡೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇಲ್ಲಿ ಎಲ್ಲಿಯೂ ಸಹ ಇದು ಕಂಪಲ್ಸರಿ ಹಾಗೆ ಮಾಡ್ಲಿಲ್ಲ, ಕಡ್ಡಾಯ ಅಂದ್ರೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಒಂದು. ಮತ್ತೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಡೆ ಅಲ್ಲಿ ನಿಯಮ ಇರುತ್ತೆ. ನಮ್ಮ ಭಾರತ ತಗೊಂಡ್ರೆ ಭಾರತದ ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ವೇಷಭೂಷಣ. ಮೊದಲನೇದಾಗಿ ನಾವು ವಿದೇಶಕ್ಕೆ ಹೋಗ್ಲಿ ಅಥವಾ ಯಾರನ್ನೇ ನಮ್ಮ ಹೇಗೆ ಗುರುತಿಸ್ತಾರೆ? ನಮ್ಮ ಉಡುಪಿನ ಮೇಲೆ ಅಲ್ವಾ? ನಮ್ಮ ಸಾತ್ವಿಕ ವೇಷಭೂಷಣವನ್ನು ಹಾಕೊಂಡು ಹೋದ್ರೆ ನಮ್ಮಲ್ಲಿ ಆ ದೇವರಲ್ಲಿ ಏನ್ ಚೈತನ್ಯ ಗ್ರಹಣ ಮಾಡ್ಬೋದು. ಮತ್ತೆ ದೇವಸ್ಥಾನದ ಒಂದು ನಿಯಮವನ್ನು ನಾವು ಪಾಲನೆ ಮಾಡಂಗಾಗುತ್ತೆ. ನಮ್ಮ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಾಗ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡೋದು ತುಂಬಾ ಅವಶ್ಯಕವಾಗಿದೆ. ನೀವೇ ನೋಡಿರ್ಬೋದು ಸರ್, ಈಗ ಮುರುಡೇಶ್ವರ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಹೋಗಿರ್ತಾರೆ, ಎಲ್ಲಿ ಬೀಚ್ಗೆ, ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಅದ್ರ ಬದಲು ಅಂದ್ರೆ ಅದಕ್ಕೋಸ್ಕರ ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಮಾಡಿದ್ರೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಹಿಂದೂ ಏನು ಪರಂಪರೆ ಉಳಿಬೇಕಾಗಿದೆ ಅಂದ್ರೆ ಅದು ನಮ್ಮ ದೇವಸ್ಥಾನದಿಂದಲೇ ಸಾಧ್ಯ ಇದೆ. ಹಾಗಾಗಿ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ತರಬೇಕು ಅಂತ ಹೇಳಿ ನಾವು ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು, ಕಮಿಟಿಯ ಅಧ್ಯಕ್ಷರು ಎಲ್ಲರನ್ನು ಕರೆದು ಹೀಗೆ ಚರ್ಚೆ ಮಾಡಿದಾಗ ಎಷ್ಟೋ ಜನ, ಈಗ ಕೆಲವೊಂದು ಚಾನಲ್ ಅವರು ಎಷ್ಟೋ ಜನ ಸರ್ವೆ ಕೂಡ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಎಲ್ಲರೂ ಸಹ ಸಕಾರಾತ್ಮಕ ಸ್ಪಂದನೆ ಇದೆ. ನಿಮ್ಮ ಲೈವ್ ನೀವು ಸಹ ಕಮೆಂಟ್ಸ್ ಬೇಕಾದ್ರೂ ನೋಡಿ, ಎಲ್ಲರೂ ಹೇಳ್ತಾರೆ ಹೌದು ದೇವಸ್ಥಾನದಲ್ಲಿ ಒಂದು ವಸ್ತ್ರ ಸಂಹಿತೆ ಜಾರಿ ಬರ್ಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಮ್ಮ ಉಡುಪು ಸಾತ್ವಿಕವಾಗಿರ್ಬೇಕು. ನಾವು ಹೋಗ್ತಾ ಇರುವ ಸ್ಥಳ ಯಾವುದು, ಅವ್ರು ಪಬ್ಲಿಕ್ ಹೋಗ್ಲಿ, ಮಾಲ್ ಹೋಗ್ಲಿ, ಅವ್ರದೇ ಉಡುಪನ್ನು ಧರಿಸ್ಕೊಂಡು ಹೋಗ್ಲಿ, ಅಲ್ಲಿ ನಮ್ಮ ವಿರೋಧ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಅದು ನಮ್ಮ ಧಾರ್ಮಿಕ ಕೇಂದ್ರ ಇದೆ. ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದೆ. ಅಲ್ಲಿ ನಾನು ಹೋಗ್ಬೇಕಾದ್ರೆ ಹೀಗೆ ಹೋಗ್ಬೇಕು ಅಂದ್ರೆ ನನ್ನ ಸಂಸ್ಕೃತಿ ಉಳಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ.
ಮತ್ತೆ ನಮ್ಮ ಸಂಸ್ಕೃತಿ ಒಂದು ಆಚರಣೆ ಇದೆ, ಅದೆಲ್ಲ ನಮ್ಮ ಕರ್ತವ್ಯ ಇದೆ. ಹಾಗಾಗಿ ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು ಮತ್ತೆ ಹಾಕೊಂಡು ಹೋಗ್ಬೇಕು. ದೇವರ ಕೃಪೆ ಸಹ ಆಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರಿ ಮೇಡಮ್, ಈಗ ಬರ್ತೀನಿ. ಒಂದು ಕ್ಲಾರಿಟಿ ಬೇಕಾಗಿದೆ. ಅಂದ್ರೆ ಏನು ತಾವುಗಳು ರೂಲ್ ಹೇಳ್ತಾ ಇರೋದು ಅಂದ್ರೆ ಹುಡುಗರು ಯಾವ್ದನ್ನ ಹಾಕ್ಬೇಕು, ಹುಡುಗಿರು ಯಾವ್ದನ್ನ ಹಾಕ್ಬೇಕು, ಒಂದು ಕ್ಲಾರಿಟಿ ಕೊಡ್ತೀರಾ ಮೇಡಮ್? ಖಂಡಿತವಾಗಿ ನೀವೀಗ ಡಿಸ್ಪ್ಲೇ ನಿಮ್ಗೆ ಸಿಕ್ಕಿಲ್ಲ ಅನ್ಸತ್ತೆ ನಮ್ ಪೋಸ್ಟ್, ನಾವೀಗ ತೋರಿಸಿದ್ದೇವೆ. ಅಂದ್ರೆ ಸಾತ್ವಿಕ ವೇಷಭೂಷಣ, ಸೀರೆ ಅಥವಾ ಚೂಡಿದಾರ್ ಈಗ ಕೆಲವೊಂದು ದೇವಸ್ಥಾನದಲ್ಲಿ ಅಳವಡಿಕೆ ಮಾಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಬೇರೆ ಬೇರೆ ದೇವಸ್ಥಾನದಲ್ಲಿ. ಈಗ ತಿರುಪತಿಗೆ ಹೋಗುವಾಗ್ಲೇ ನಮ್ಗೆ ಎಲ್ರಿಗೂ ಗೊತ್ತಾಗತ್ತೆ, ತಿರುಪತಿಗೆ ಹೋಗ್ಬೇಕಂದ್ರೆ ಈ ತರ ಅಲ್ಲಿ ಡ್ರೆಸ್ ಕೋಡ್ ಇದೆ, ಈ ತರ ನಾನು ಹಾಕೊಂಡು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಸಾತ್ವಿಕವಾದ ವೇಷಭೂಷಣ ಎಲ್ಲರೂ ನೋಡು ಅಂದ್ರೆ ಸಾತ್ವಿಕವಾಗಿರ್ಬೇಕು. ಈಗ ನಾನು ಚೂಡಿದಾರ್ ಹಾಕಿದ್ರೆ ಚೂಡಿದಾರ್ ಹಾಕೊಂಡು ಮೇಲೆ ಹಾಕೊಂಡು ಸಾತ್ವಿಕವಾಗಿ ಹೋಗ್ಬೋದು. ಹುಡುಗರು ಇವತ್ತಿನ ಇದಕ್ ಹೋಗಿರ್ತಾರೆ ಬೀಚ್ಗೆ, ಅದೇ ವಲ್ಗರ್ ಡ್ರೆಸ್ ಅಲ್ಲಿ ಬರ್ತಾರೆ. ಆ ವಲ್ಗರ್ ಡ್ರೆಸ್ ಬೇಡ, ಸಾತ್ವಿಕವಾದ ವೇಷಭೂಷಣದಲ್ಲಿ ಬನ್ನಿ ಅಂತ ಹೇಳಿ ನಮ್ಮ ರಿಕ್ವೆಸ್ಟ್. ಓಕೆ, ಸಾತ್ವಿಕವಾಗಿರುವಂತ ವೇಷಭೂಷಣ ಮೇಡಮ್, ನಾನು ಬರ್ತೇನೆ ಮಾತಾಡ್ತೀನಿ. ಅಂದ್ರೆ ಬಹಳಷ್ಟು ಜನರಿಗೆ ಸಾತ್ವಿಕವಾಗಿರುವಂತಹ ಒಂದು ವಸ್ತ್ರದಲ್ಲಿ ಬನ್ನಿ ಅಂತ ಬಂದಾಗ ಬಹಳಷ್ಟು ಜನರಿಗೆ ಅರ್ಥ ಆಗ್ಲಿಕ್ಕಿಲ್ಲ ಸಾತ್ವಿಕ ಅಂತ ಹೇಳಿದ್ರೆ ಯಾವ ರೀತಿ ಬರ್ಬೇಕು ಅನ್ನೋದು. ಸಾತ್ವಿಕ ಅಂದ್ರೆ ಸೀರೆ ಅಥವಾ ಚೂಡಿದಾರ್ ಹಾಕಿದ್ರೆ ನೀಟಾಗಿರುವಂತದ್ದು. ಈಗ ನಾವು ನೋಡುವಾಗ ಒಳ್ಳೆ ಅನಿಸ್ಬೇಕು. ಈಗ ಚೂಡಿದಾರ್ ಹಾಕಿದ್ರೆ ಮೇಲ್ ಹಾಕೊಂಡು ಹೋಗ್ಬೇಕು ಅಥವಾ ಸಿಲ್ವರ್ ಹಾಕೊಂಡು ಆ ತರ. ಅಥವಾ ಈಗ ನೋಡಿದ್ದೇವೆ ಪ್ಯಾಂಟ್ ಅನ್ನು ಹೇಗೆ, ಜೀನ್ಸ್ ಪ್ಯಾಂಟ್ ಅನ್ನ ಎಲ್ಲ ಅದನ್ನ ನೋಡಿದ್ರೆ ಅದು ಕೂಡ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಅಂದ್ರೆ ಹರಿದೋಗಿರತ್ತೆ ಅಂತದನ್ನೆಲ್ಲ ಹಾಕೊಂಡು ಬರ್ತಾರೆ. ಆ ತರದನ್ನೆಲ್ಲ ಬೇಡ, ಸಾತ್ವಿಕವಾಗಿ ಇರ್ಬೇಕು ಅಂತ ಹೇಳಿ. ಸಾತ್ವಿಕ ಅಂದ್ರೆ ನಮ್ಮ ಭಾರತೀಯ ವೇಷಭೂಷಣ. ಓಕೆ, ಅಂದ್ರೆ ಹುಡುಗಿರು ಹಾಕುವಾಗ ಅಂದ್ರೆ ಚೂಡಿದಾರ್ಗಳನ್ನ, ಸಲ್ವಾರ್ಗಳನ್ನ ಜೊತೆಗೆ ಸಾರಿಗಳನ್ನ ಹಾಕೊಂಡು ಬರ್ಬೇಕು ಹುಡುಗಿರು. ವಾಟ್ ಅಬೌಟ್ ಹುಡುಗರು ಅಂತ ಬಂದಾಗ ಹುಡುಗರು ಜೀನ್ಸ್ ಅಂಡ್ ನಾಟ್ ಅಲೌಡ್ ಅಂತ ಹೇಳ್ತೀರಿ ತಾವುಗಳು? ಜೀನ್ಸ್ ಅಂದ್ರೆ ಅದೇ ಆ ಹರ್ದ್ ಹೋಗಿರೋ ಜೀನ್ಸ್ ಎಲ್ಲ ಇರತ್ತಲ್ಲ, ಆ ತರದೆಲ್ಲ ಹಾಕೊಂಡ್ ಬರ್ಬಾರ್ದು. ಈಗ ನೈಟ್ ಡ್ರೆಸ್ ಹಾಕೊಂಡ್ ಬರ್ತಾರೆ, ಬರ್ಮುಡಾಸ್ ಹಾಕೊಂಡ್ ಹಾಗೆ ಬಂದ್ಬಿಡ್ತಾರೆ. ಆ ತರದ್ ಬೇಡ. ಅಂದ್ರೆ ಶರ್ಟ್ ಪ್ಯಾಂಟ್ ಇದ್ರೂ ಪರವಾಗಿಲ್ಲ, ಸಾತ್ವಿಕವಾಗಿರ್ಬೇಕು. ಅಂದ್ರೆ ನಾನು ಹಾಕುವ ಉಡುಪನ್ನು 4 ಜನ ಒಳ್ಳೆ ರೀತಿಯಲ್ಲಿ ನೋಡೋ ಹಾಗೆ ಇರ್ಬೇಕು, ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅಯ್ಯೋ ಹೇಗ್ ಬಂದಿದಾರಪ್ಪ ಅಂತ ಅನ್ನಿಸ್ಬಾರ್ದು. ದೇವಸ್ಥಾನಕ್ಕೆ ಬರುವಾಗ ನಾವಲ್ಲಿ ದೇವರ ಚೈತನ್ಯ ಸಾತ್ವಿಕತೆ ಗ್ರಹಣ ಮಾಡ್ಲಿಕ್ಕೆ ಹೋಗೋದಲ್ವಾ. ಅಂದ್ರೆ ದೇವರ ಕೃಪೆ, ಆ ಸಾತ್ವಿಕತೆ ಇದ್ರೆ ನಾವು ಸಾತ್ವಿಕ ಉಡುಪನ್ನ ಹಾಕಿಕೊಂಡು ಹೋದ್ರೆ ಖಂಡಿತ ನಮ್ಗೆ ಅದ್ರದ್ದು ಲಾಭ ಆಗುತ್ತೆ. ಶಕ್ತಿ ಕೇಂದ್ರ ಇದೆ, ಆ ಶಕ್ತಿ ಕೇಂದ್ರಕ್ಕೆ ನಾವು ಗ್ರಹಣ ಹೀಗೆ ಹೋಗ್ಬೇಕು ಅನ್ನೋ ನಿಯಮ ಇದೆ ಅಲ್ಲ. ಆ ನಿಯಮ ಈಗ ನೋಡಿ, ನಾವು ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ಹೇಗೆ ಬೇಕಾದ್ರೂ ಹಾಗೆ ಕೂರ್ತೀವಿ ಅಂತ ಹೇಳಿದ್ರೆ ಪುರೋಹಿತರು ಹೇಳ್ತಾರ ಇಲ್ಲಮ್ಮ ನೀಟಾಗಿ ಬಂದು ಹೇಗೆ ಕೂರು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಅದು ಅದರಿಂದ ಒಂದು ಶಕ್ತಿ ಸಿಗತ್ತೆ, ಒಂದು ಚೈತನ್ಯ ಸಿಗತ್ತೆ. ಅದನ್ನ ಗ್ರಹಣ ಮಾಡ್ಲಿಕ್ಕೆ ನಾನು ಅದೇ ತರ ಸಾತ್ವಿಕ ವೇಷಭೂಷಣ ಹಾಕಿದ್ರೆ ನನ್ಗೆ ಗ್ರಹಣ ಮಾಡುವ ಶಕ್ತಿ ಸಿಗತ್ತೆ ಅಂತ. ಇದು ಆಧ್ಯಾತ್ಮಿಕ ಇದೆ ಅಲ್ಲ, ತೃತೀಯ ಶಾಸ್ತ್ರ. ಹಾಗಾಗಿ ನಾವು ಪಾಲನೆ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ, ಆ ಲಾಭ ತಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೇವೆ. ಓಕೆ ಬರ್ತೇನೆ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಜೊತೆಗೆ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೇನೆ. ದಿನೇಶ್ ಜೈನ್ ಅವರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ ಈ ಟೆಂಪಲ್ ಡ್ರೆಸ್ ಕೋಡ್ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಸರ್. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್. ಈಗ ಇದೊಂದು ಸಾಮಾಜಿಕವಾಗಿರುವಂತ ವ್ಯವಸ್ಥೆ. ಓಕೆ, ಫಸ್ಟ್ ಆಫ್ ಆಲ್ ಓಕೆ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಎಲ್ಲಾ ವ್ಯವಸ್ಥೆಗಳ ಮಧ್ಯೆ ಒಂದು ಡ್ರೆಸ್ ಕೋಡ್ ಇದೆ. ಉದಾಹರಣೆಗೆ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳು ಮತ್ತು ಜಡ್ಜಿನ ಮಧ್ಯೆ ಒಂದು ಡ್ರೆಸ್ ಕೋಡ್ ಇದೆ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಗೆ ಮತ್ತು ಅದರ ಮೇಲಧಿಕಾರಿಗಳನ್ನು ಡ್ರೆಸ್ ಕೋಡ್ ಇದೆ. ಅದೇ ರೀತಿ ಗದ್ದೆ ಉಳುವಂತಹ ಕೃಷಿಕನ ದೇಹದಲ್ಲಿರುವಂತಹ ಡ್ರೆಸ್ಸಿಗೂ ಅರಮನೆಯಲ್ಲಿ ಅರಸನಿರುವ ಡ್ರೆಸ್ಸಿಗೂ ವ್ಯತ್ಯಾಸ ಇದೆ. ಕೃಷಿಕನ ಡ್ರೆಸ್ ಅನ್ನು ಹಾಕಿಕೊಂಡು ಅರಸನ ಗದ್ದುಗೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅರಸನ ಗದ್ದಿಗೆಯಲ್ಲಿ ಡ್ರೆಸ್ ಹಾಕೊಂಡು ಕೂಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದಕ್ಕೊಂದು ಡ್ರೆಸ್ ವ್ಯವಸ್ಥೆ ಅಂತಿದೆ, ಒಂದು ಕೋಡ್ ಅಂತಿದೆ. ಜೊತೆಗೆ ಇವತ್ತು ನಮ್ಮ ದೇಶದ ಏನು ಸಂಸ್ಕಾರ ಸಂಸ್ಕೃತಿಗಳ ವಸ್ತ್ರ ಇದೆ, ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಮೆಚ್ಚಿಕೊಂಡು ಬೆಳೆದಂತವರು ಇವತ್ತು ನಮ್ಮ ದೇಶದ ವ್ಯವಸ್ಥೆಯನ್ನು ಒಪ್ಪಿಕೊಳ್ತಾ ಇದ್ದಾರೆ. ಸಾಂಸ್ಕೃತಿಕವಾಗಿರುವಂತ ನಮ್ಮ ಡ್ರೆಸ್ ಅನ್ನು, ಸಾಂಪ್ರದಾಯಿಕ ಡ್ರೆಸ್ ಅನ್ನು, ಪಂಚೆ ಇರ್ಬೋದು, ಜುಬ್ಬ ಇರ್ಬೋದು, ಅಥವಾ ಪ್ಯಾಂಟ್ ಇರ್ಬೋದು, ಅಥವಾ ಶರ್ಟ್ ಇರ್ಬೋದು, ಚೂಡಿದಾರ್ ಇರ್ಬೋದು, ಸೀರೆ ಇರ್ಬೋದು, ಫುಲ್ ಕೈ ಡ್ರೆಸ್ ಇರ್ಬೋದು. ಈ ತರ ಅಂದ್ರೆ ಮೈಯನ್ನ ತೋರಿಸ್ಪಡಿಸದೆ ಇರುವಂತದ್ದೇ ಒಂದು ಡ್ರೆಸ್ ಕೋಡ್. ನಾವಿವತ್ತು ಮಾರ್ಕೆಟ್ಗೆ ಹೋದಾಗೆ ದೇವಸ್ಥಾನಕ್ಕೆ ಬರೋದಾಗಿದ್ರೆ, ಟೂರಿಗೆ ಹೋದಾಗೆ ದೇವಸ್ಥಾನಕ್ಕೆ ಬರೋದಾಗಿದ್ರೆ
ನಮಗೆ ಯಾವ ಉದ್ದೇಶಕ್ಕಾಗಿ ನಾವು ಇವತ್ತು ದೇವಸ್ಥಾನಕ್ಕೆ ಬರ್ತೇವೋ ಅದು ಸಿಗ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾವ ಉದ್ದೇಶಕ್ಕೆ, ದೇವರ ಕೃಪೆ ಬೇಕು, ದೇವರ ಚೈತನ್ಯದಿಂದ ನಮಗೆ ಒಂದಷ್ಟು ಮಾನಸಿಕ ನೆಮ್ಮದಿ, ನಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ನಿವಾರಣೆ ಆಗ್ಬೇಕು ಅಂತ ಆದಾಗ ದೇವಸ್ಥಾನಗಳಿಗೆ ಬಂದಾಗಲೂ, ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ಬಂದಿರ್ತೀರಿ, ಇನ್ಯಾರೋ ಡ್ರೆಸ್ ಕೋಡ್ ತಪ್ಪಿ ಬೇರೆ ಡ್ರೆಸ್ ಅಲ್ಲಿ ಬಂದಿರ್ತಾರೆ. ನಾವು ದೇವರ ಮುಂದೆ ಕೈ ಮುಗಿದು ನಿಂತಿರುವ ಸಂದರ್ಭದಲ್ಲಿ ಮನುಷ್ಯನ ಮಾನಸಿಕ ಮನಸ್ಸನ್ನ ವಿಚಲಿತಗೊಳಿಸುವ ರೀತಿಯ ಡ್ರೆಸ್ ಕೋಡ್ ಹಾಕಿದೆ. ಯಾವ ಉದ್ದೇಶಕ್ಕಾಗಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೋ ಅವರಿಗೆ ಆ ಉದ್ದೇಶ ಈಡೇರಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೋಸ್ಕರ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಯಾಯ ವ್ಯವಸ್ಥೆಗೆ ಪೂರಕವಾಗಿ ಡ್ರೆಸ್ ಕೋಡ್ಗಳ ಅವಶ್ಯಕತೆ ಇವತ್ತಿನ ಜಗತ್ತಿಗೆ ಅವಶ್ಯಕತೆ ಇದೆ. ನಾವು ನೀವು ಹುಟ್ಟುವುದಕ್ಕೆ ಮುಂಚಿನ ಇದಕ್ಕೂ ಈಗಕ್ಕೂ ವ್ಯತ್ಯಾಸ ಆಗಿದ್ದು ಈಗಕ್ಕೂ ನಾವು ಟ್ಯಾಲಿ ಮಾಡಿದ್ರೆ ಆಗುದಿಲ್ಲ. ಕಾಲಗಳು ಬದಲಾದಂತೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ನಮ್ಮ ಸಂಸ್ಕಾರ ಸಂಸ್ಕೃತಿಗಳ ಉಳಿಸಿಕೊಂಡು ನಾವು ಆಧುನಿಕತೆಯ ಜೊತೆ ಮುಂದೆ ಹೋಗಬೇಕು. ಆಧುನಿಕತೆಗೆ ನಮ್ಮನ್ನು ಮಾರಿಕೊಳ್ಳುವಂತ ವ್ಯವಸ್ಥೆ ಆಗಬಾರದು ಅಂತ. ಓಕೆ ಓಕೆ, ಆ ರೀತಿಯಲ್ಲಿ ಡ್ರೆಸ್ ಕೋಡ್ ಬೇಕು ಅಂತ ಹೇಳ್ತೀರಿ ಸರ್. ಓಕೆ, ಈಗ ಹುಡುಗರು ತಾವು ಹೇಳಿದ್ರಿ, ಹಾಗಾದ್ರೆ ಅಂದ್ರೆ ಹುಡುಗರು ಪೈಜಾಮ ಹಾಕ್ಬೇಕಾ ಅಥವಾ ಹುಡುಗರು ಏನು ಕುರ್ತಾ ಹಾಕೊಂಡು ಪಂಚೆ ಹಾಕೊಂಡು ಬರ್ಬೇಕಾ? ಯಾಕಂದ್ರೆ ವೆರಿ ಸಿಂಪಲ್ ಆಗಿ ಹೇಳೋಣ ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಹೇಳ್ತೀರಾ ಸರ್? ಹುಡುಗರ ಏನು ಕುರ್ತಾ ಹಾಕೊಂಡು ಬರ್ಬೋದು, ಪಂಚೆ ಹಾಕೊಂಡು ಶರ್ಟ್ ಹಾಕೊಂಡು ಬರ್ಬೋದು. ನಾವು ನೀಟಾಗಿರುವಂತ ಪ್ಯಾಂಟ್ಗಳನ್ನ, ಅಂದ್ರೆ ಇವತ್ತು ಜೀನ್ಸ್ ಪ್ಯಾಂಟ್ಗಳಲ್ಲಿ ಕಿಸೆ ಹರಿದಿರುವಂತದ್ದು, ಬಟ್ಟೆ ಮೊಣಕಾಲು ಕೆಳಗೆ ಹರಿದಿರುವಂತದ್ದು, ಈ ತರ ಆದರೂ ಬರಬಾರ್ದು. ಏನು ಫಾರ್ಮ್ ಡ್ರೆಸ್ ಹೇಳ್ತಾರಲ್ಲ, ಆ ತರದ ಪ್ಯಾಂಟ್ಗಳಲ್ಲಿ ಬರಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ಸಾತ್ವಿಕತೆ ಬೇಕು ಅಂತ. ನಾವು ಪಂಚೆಯಲ್ಲಿ ಬಂದ್ರೆ ಅತ್ಯುತ್ತಮ ಅದು. ಆದ್ರೆ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಪ್ಯಾಂಟಿಗೆ ನಮ್ಮನ್ನು ನಾವು ಮಾರಿಕೊಂಡಿದ್ದೇವೆ. ಪಂಚೆ ಉಡುವ ಸ್ಥಿತಿ ಗೊತ್ತಿಲ್ಲ. ನೀವು ಕೇರಳವನ್ನ ನಾವು ನಿಮಗೊಂಚೂರು ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ನಿಮಗೆ ಪರಿಚಯ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತೇನೆ. ಸರಿ, ಕೇರಳ ರಾಜ್ಯದಲ್ಲಿ ನೀವು ಕಮ್ಯುನಿಸ್ಟರ ರಾಜ್ಯ, ದೇವಭೂಮಿ ಕೇರಳ ಅಂತ ನಾವು ಒಂದು ಭಾಗ ಇದ್ದೇವೆ, ಮತ್ತು ಕಮ್ಯುನಿಸ್ಟ್ ರಾಜ್ಯ ಪ್ರಭಾವ ಉಳ್ಳಂತ ರಾಜ್ಯ, ಆಡಳಿತ ಇರುವಂತ ರಾಜ್ಯ ಅದು. ನೀವು ಯಾರೇ ಬೇಕಾದ್ರೆ ಅಲ್ಲಿ ಹೋಗಿ, ನಾವು ದೇವಸ್ಥಾನದೊಳಗೆ ತಾಯಿಯಂದಿರು ಚೂಡಿದಾರ ಹಾಕಿದ್ರು ಅಲ್ಲಿ ಬಿಡುದಿಲ್ಲ, ಅವರಿಗೆ ಅಲ್ಲಿ ಡ್ರೆಸ್ ಕೊಡ್ತಾರೆ, ನೀವು ಇದನ್ನ ಈ ಡ್ರೆಸ್ ಅಲ್ಲಿ ಒಳಗೆ ಹೋಗ್ಬೇಕು ಅಂತ. ಹುಡುಗರು ಹೋದ್ರೆ ಪ್ಯಾಂಟ್ ಅಲ್ಲಿ ಹೋದ್ರು ಬಿಡುದಿಲ್ಲ, ನೀವು ಇಂಥದ್ರಲ್ಲೇ ಹೋಗ್ಬೇಕು ಅಂತ, ಅವ್ರಿಗೆ ಇಂಥ ಡ್ರೆಸ್ ಅಲ್ಲೇ ಹೋಗ್ಬೇಕು ಅಂತ ಹೇಳಿ ನಮಗೆ ಅಲ್ಲಿ ಪಂಚೆ ಕೊಡ್ತಾರೆ. ಆ ವ್ಯವಸ್ಥೆ ಯಾಕೆ ಅಂದ್ರೆ ಆ ದೇವಸ್ಥಾನದ ಪಾವಿತ್ರ್ಯತೆಯ ಜೊತೆಗೆ ಆ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿಗೂ ಅದೊಂದು ನಮ್ಮ ಭಕ್ತರಿಂದ ನಾವು ದೇವಸ್ಥಾನ ಉಳಿಸುವ ಸಾನ್ನಿಧ್ಯ ಯಾಕೆ ಬೇಕು? ನಮ್ಮ ವ್ಯವಸ್ಥೆ, ನಮ್ಮ ಜೀವನದ ಒಂದು ಪ್ರಾಮುಖ್ಯತೆಗೆ ಸಾನ್ನಿಧ್ಯ ವೃದ್ಧಿ ಆಗ್ಬೇಕು. ಸಾನ್ನಿಧ್ಯ ವೃದ್ಧಿ ಆಗ್ಬೇಕು, ನಾವಲ್ಲಿ ಹೇಗೆ ಹೋಗ್ಬೇಕು? ನಾವು ಅದೇ ತರ ಹೋಗ್ಬೇಕು ತಾನೆ. ಅದಕ್ಕೋಸ್ಕರ ಈ ವ್ಯವಸ್ಥೆಗಳ ಮಧ್ಯೆ ನಾವು ನಮ್ಮ ಇದನ್ನ ಏನು ಸಂಪ್ರದಾಯ ಉಡುಪುಗಳ ಮುಖಾಂತರ ನಾವು ದೇವಸ್ಥಾನಗಳನ್ನ ಭೇಟಿ ಕೊಡಬೇಕು. ಎಸ್ ಸರ್, ಬರ್ತೇನೆ. ಜೊತೆಗೆ ಕೇರಳ ರಾಜ್ಯದ ಬಗ್ಗೆ ಮೆನ್ಷನ್ ಮಾಡಿದ್ರಿ, ಎಸ್ ಮಾತಾಡ್ತೇನೆ. ಜೊತೆಗೆ ನಾನು ಬಹಳಷ್ಟು ಕರೆಗಳಿವೆ, ಈ ಒಂದು ಕಾರ್ಯಕ್ರಮದ ಮುಖಾಂತರ ಜನರ ಅಭಿಪ್ರಾಯವನ್ನು ಕೂಡ ನಾನು ಸಂಗ್ರಹ ಮಾಡಬೇಕು. ಜನರು ಏನು ಹೇಳ್ತಾರೆ ಅನ್ನುವಂಥದ್ದು, ತಮ್ಮ ಅಭಿಪ್ರಾಯ ಏನು ಈ ರೀತಿಯ ಟೆಂಪಲ್ ಡ್ರೆಸ್ ಕೋಡ್ ಅನ್ನುವಂತಹ ವಿಚಾರಗಳ ಬಗ್ಗೆ ಬಹಳಷ್ಟು ಕರೆಗಳಿವೆ. ಪ್ರಥಮ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಕಕ್ಕೆಪದವ್. ತಮ್ಮ ಹೆಸರು? ಸೂರ್ಯಪ್ರಸಾದ್ ಅವರು. ಎಸ್, ಸೂರ್ಯಪ್ರಸಾದ್. ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಾ ಟೆಂಪಲ್ ಡ್ರೆಸ್ ಕೋಡ್ ಬಗ್ಗೆ? ನಾವು ಬಂಟ್ವಾಳದಿಂದ ಮಾತಾಡ್ತಿದೀವಿ. ಈಗ ಏನ್ ಗೊತ್ತಾ, ಈಗ ಸಾಮಾಜಿಕ ಪಿಡುಗು ಒಂದು ನಿವಾರಣೆ ಆಗ್ಬೇಕು. ಹಿಂದೂ ಸಮಾಜದಲ್ಲಿರುವ ಸಾಮಾಜಿಕ ಪಿಡುಗು ಒಂದು ಇದೆ, ಈ ಅಸ್ಪೃಶ್ಯತೆ ಅಂತೀವಲ್ಲ, ಅದು ಇವತ್ತಿಗಿದೆ. ಅದ್ರ ಬಗ್ಗೆ ಕೂಡ ಇವರೊಂದು ಅಲ್ಲಿ ಆಡಳಿತ ಕಮಿಟಿ ಮತ್ತೆ ಭಕ್ತರು ಮತ್ತೆ ಅಲ್ಲಿ ಪುರೋಹಿತರ ನಡುವೆ ಒಂದು ಚರ್ಚೆಯಾಗಿ ಒಂದು ಒಳ್ಳೆಯ ಒಂದು ಇದು ಬರ್ಬೇಕು. ಯಾಕಂದ್ರೆ ಈವಾಗ್ಲೂ ನೋಡಿ ಅಸ್ಪೃಶ್ಯತೆ ಕೆಲವು ಭಾಗದಲ್ಲಿ ಈಗಲೂ ಇದೆ. ಮತ್ತೆ ಸಹಪಂಕ್ತಿ ಭೋಜನ ಅದನ್ನು ನಿವಾರಿಸಿ ಮಾಡುವಂತ ಕೆಲಸ ಮಾಡ್ಲೇಬೇಕು, ಇತ್ತೀಚೆಗೆ ಈಗ ಮಾಡ್ಲೇಬೇಕು, ಅದು ತುಂಬಾ ಅವಶ್ಯಕತೆ ಇದೆ. ಇನ್ನೊಂದು, ನಮ್ಮ ಮೊದಲೆಲ್ಲ ನಾವು ಏನ್ ಮಾಡ್ತಿದ್ದೇವೆ ಗೊತ್ತಾ, ಈಗ ಶರ್ಟು ಬನಿಯನ್ನು ಕಳಚಿ ಬನ್ನಿ ಅನ್ನೋ ಉದ್ದೇಶ ಇನ್ನೊಂದು ಕೆಲವೊಂದು ಕಡೆಯಲ್ಲಿ ಏನಾಗ್ತಿತ್ತು ಅಂದ್ರೆ ಅದು ಮಿಸ್ಯೂಸ್ ಆಗ್ತಿತ್ತು. ಯಾಕೆಂದ್ರೆ ಅಲ್ಲಿ ಜನಿವಾರ ಧರಿಸಿದವರು, ಇನ್ನೊಂದು ಆಭರಣ ಒಡವೆಗಳನ್ನು ಧರಿಸಿದವರು, ಅವರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ರು. ಆ ಉದ್ದೇಶಕ್ಕೋಸ್ಕರ ಮೊದಲೆಲ್ಲ ಮಾಡ್ತಿದ್ರು. ಎಲ್ಲ ದೇವಸ್ಥಾನಗಳಲ್ಲಿ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಬಟ್ ಸಾಂಪ್ರದಾಯಿಕವಾದ ಉಡುಗೆಗಳನ್ನು ತೊಡಬೇಕು.
ಓಕೆ ಈ ಮಿನಿ ಸ್ಕರ್ಟ್ ಹಾಕುದು, ಚಡ್ಡಿ ಹಾಕಿಕೊಂಡು ಬರುದು, ಮತ್ತೆ ಟೈಟ್ ಡ್ರೆಸ್ ಎಲ್ಲ ಹಾಕೊಂಡು ಬರುದು, ಅದೆಲ್ಲ ಮಾಡಬಾರ್ದು. ಹುಡುಗಿ ಮಾಡ್ಲಿ. ಮತ್ತೆ ಸಂಸ್ಕಾರಗಳನ್ನೆಲ್ಲ ಕಲಿಸಲೇಬೇಕು. ಯಾಕಂದ್ರೆ ಅದು ಆ ಜವಾಬ್ದಾರಿ ನಮ್ಮ ಸಮಾಜಕ್ಕೂ ಇದೆ. ಆ ದೇವಾಲಯಗಳಲ್ಲಿ ಇರುವಂತ ಎಲ್ಲರಿಗೂ ಅದರದ್ದು ಇದೆ. ಸಮಾಜದ ಹಿರಿಯರಿದ್ದಾರೆ, ಧಾರ್ಮಿಕ ಮುಖಂಡರಿದ್ದಾರೆ, ಸಂಘ ಸಂಘಟನೆಗಳಿದೆ, ಇವರಿಗೂ ಕೂಡ ಅದರ ಜವಾಬ್ದಾರಿ ಇದೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೇಕು, ಅಲ್ಲಿ ಅಸ್ಪೃಶ್ಯ ನಿವಾರಣೆಗೆ ಒಂದು ಹೋರಾಡಬೇಕು. ಯಾಕಂದ್ರೆ ಇವತ್ತಿಗೂ ಅದು ಆ ಪಿಡುಗು ನೀವು ನೋಡ್ತಿದ್ರೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಮೇಲ್ವರ್ಗದವರಿಗೆ ಒಂದು ಕೆಲವೊಂದು VIP ಸಂಸ್ಕೃತಿ ಇದೆಲ್ಲ ಬೇರೆ ಧರ್ಮದಲ್ಲಿ ಇಲ್ಲ. ನೋಡಿ, ನೀವು ಮಸೀದಿಗೆ ಹೋಗಿ ಚರ್ಚಿಗೆ ಹೋಗಿ ಅಂತದೆಲ್ಲ ಇಲ್ಲ. ನಮ್ಮಲ್ಲಿದೆ. ಅದನ್ನು ತೆಗೆದು ಹಾಕುವಂತ ಕೆಲಸ ನಿಮ್ಮಿಂದ ಬಗೆಗೌಡರಾಗ್ಲಿ ದಿನೇಶ್ ಗೌಡರಾಗ್ಲಿ ಅದರ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡಬೇಕು. ತುಂಡುಡಿಕೆ ಮಾಡ್ಕೊಂಡು ಬರಬಾರ್ದು ಅಂತ ಆ ಒಂದು ವಿಚಾರವನ್ನು ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಸರಿ ಸೂರ್ಯಪ್ರಸಾದ್ ಅವರೇ, ಹಾಗಾದ್ರೆ ಈ ಒಂದು ಟೆಂಪಲ್ ಡ್ರೆಸ್ ಕೋಡ್, ಈ ವಸ್ತ್ರ ಸಂಹಿತೆ ಬಗ್ಗೆ ಇದು ರೈಟ್ ಅಂತ ಹೇಳ್ತೀರಿ? ಅಂದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತೀರಿ? ಅದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ನಾವು ಯಾವತ್ತು ನೋಡ್ತಿದ್ದೇವೆ ಅಸಹ್ಯ ಇರಬಾರ್ದು. ಯಾಕಂದ್ರೆ ಅದು ಒಂದು ಅಲ್ಲಿ ಏನಪ್ಪಾ ಅಂದ್ರೆ ನೀವು ಅವರು ಚೈತನ್ಯ ಇರುವಂತಹ ಪಾವಿತ್ರ್ಯ ಇರುವಂತಹ ಜಾಗೆ. ಇನ್ನೊಂದು ನಮ್ದು ಆಕ್ಷೇಪ ಉಂಟು, ಕೆಲವು ರಾಜಕಾರಣಿಗಳು ಹೌದು ಏನ್ ಗೊತ್ತಾ, ಒಂದು ಕೆಲವು ರಾಜಕಾರಣಿಗಳು ಏನೋ ಒಂದು ಇದು ಮಾಡ್ಕೊಂಡು ಬರ್ತಾರೆ. ಅವರವರು ಮೊದಲು ನೋಡಿದ್ದೇವೆ ನೋಡಿ, ದೇವೇಗೌಡ ಅವರು, ಯಡಿಯೂರಪ್ಪನವರು, ಕಾಂಗ್ರೆಸ್ ಅವರೆಲ್ಲ ರಾಜಕಾರಣಿಗಳು. ಸರಿ, ಧನ್ಯವಾದ ಸೂರ್ಯಪ್ರಸಾದ್ ಅವರೇ. ಅಂದ್ರೆ ರಾಜಕಾರಣಕ್ಕೆ ಹೋಗುವಂತದ್ದು ಬೇಡ, ನಾವು ನಮ್ಮ ಡ್ರೆಸ್ ಕೋಡ್ ಬಗ್ಗೆ, ವಸ್ತ್ರ ಸಂಹಿತೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಒನ್ಸ್ ಅಗೇನ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಶೇಖರ್ ಪೂಜಾರಿ ನಮಸ್ತೆ ಸರ್, ಮಾತಾಡಿ ಸರ್. ಏನ್ ಹೇಳ್ತೀರಾ ಸರ್ ಟೆಂಪಲ್ ಅಲ್ಲಿ ವಸ್ತ್ರ ಸಂಹಿತೆ? ನಾವ್ ಹೇಳುದು ನೋಡಿ, ಇದು ಮಾಡಿದ ಸರಿ ಮತ್ತೆ ಇಂತ ಗೊತ್ತುಂಟವು ನೋಡಿ, ಇದು ಕಡ್ಡಾಯಾಗಿ ಮಾಡುದು ಎಂತದಂದ್ರ, ಒಂದು ಗರ್ಭಗುಡಿ ಒಳಗೆ ಹೋಗುವಾಗ ಪುರುಷರು ಉಂಟಲ್ಲ, ಶರ್ಟ್ ಅನ್ನು ತೆಗೆದು ಹೋಗಿ ದೇವರಿಗೆ ಕೈ ಮುಗಿಯುವಾಗ ಮತ್ತೆ ತೀರ್ಥ ಪ್ರಸಾದ ತಗೊಳ್ಳಾಗ ಶರ್ಟ್ ಇರಬಾರ್ದು ಅಷ್ಟೇ. ಶರ್ಟ್ ಇರಬಾರ್ದು ಅಂತ ಹೇಳಿಯಾ? ಶರ್ಟ್ ಮೈ ಮೇಲೆ ಇರಬಾರ್ದು, ತೆಗಿಬೇಕು. ತೆಗೆದು ಅದು ಕಂದೆ ಇದು ಹೊಗೆಲಲ್ಲಿ ಹಾಕ್ಬಾರ್ದು, ಅದು ತೊಂದರೆ ಇಲ್ಲ. ಮತ್ತೆ ಇದು ಹೆಣ್ಮಕ್ಳಿಗೆ ಒಂದು ಇದ್ದಾರೆ, ಮತ್ತೆ ಒಂದು ಸೀರೆ. ಓಕೆ ಸರಿ, ಇಲ್ಲ ಸರ್, ಇಲ್ಲ ಒಂದು ಹೇಳ್ತೀನಿ, ನಾನು ಒಪ್ಕೊಳ್ಳಲ್ಲ ಸರ್. ಅಂದ್ರೆ ಏನು ಪುರುಷರು ಏನು ಶರ್ಟ್ ಅನ್ನು ತೆಗಿಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಬಹಳಷ್ಟು ಜನರಿಗೆ ಇದು ಬಹಳಷ್ಟು ಕಿರಿಕಿರಿ, ಇರುಸು ಮುರುಸನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಬಹಳಷ್ಟು ಜನರು ದೇವಾಲಯಗಳಿಗೆ ಹೋದಾಗ ಕಡ್ಡಾಯ ಇದೆ, ಧರ್ಮಸ್ಥಳಗಳಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯಗಳಲ್ಲಿ. ಹೌದು ಸರಿ ಹೇಳ್ತೀನಿ ಆದ್ರೂ ಕೂಡ ಎಸ್ ಮಾತಾಡಿ ನಾನು ಮತ್ತೆ ಮಾತಾಡ್ತೀನಿ. ಪರಪರೆ ಬಂದದ್ದು ಮತ್ತೆ ಎಂತ ಹೋಗ್ತು ಅಲ್ಲಿ ಈಗ ಭಟ್ರುಗಳು ಇರ್ತಾರೆ, ಯಾರಾದ್ರೂ ತೀರ್ಥ ಹೋಗ ಅವ್ರು ಹಾಕೊಂಡು ಹೋಗ್ತಾರಾ? ಇಲ್ಲಲ್ಲ, ಬರೀ ಮೈಯಲ್ಲೇ ಹುಡುಗರಲ್ಲ. ಅವ್ರು ಮುಂದೆ ಹೋಗೋಣ ಆ ರೀತಿಯಾಗಿ ಹೋಗ್ಬೇಕಲ್ಲ. ಸರಿ, ಮತ್ತೆ ನೋಡಿ, ಮತ್ತೆ ಕೊಡುವಂತದ್ದು ಅದೆಲ್ಲ ಇರಬಾರ್ದು. ಸರಿ, ಓಕೆ ಪೂಜಾರಿ ಅವರೇ, ತಮ್ಮ ಶೇಖರ್ ಪೂಜಾರಿ ಅವರು ಒಂದು ವಿಚಾರ ಹೇಳಿದ್ರಿ, ಭಟ್ರುಗಳ ಬಗ್ಗೆ ತಾವು ಹೇಳಿದ್ರಿ, ಮಾತಾಡ್ತೀನಿ ಅವ್ರ ಜೊತೆ. ಪುರೋಹಿತರು ಬಟ್ಟೆಯನ್ನು ತೆಗೆದ್ರು ಕೂಡ ಅವರು ಒಂದು ನಿರ್ದಿಷ್ಟವಾಗಿರುವಂತಹ ಸ್ಥಾನದಲ್ಲಿ, ಜಾಗದಲ್ಲಿ ನಿಂತಿರ್ತಾರೆ. ಉಳಿದ ಯುವಕರು ಅಥವಾ ನಾವುಗಳಲ್ಲಿ ಹೋಗ್ತೀವಿ ಅಂತ ಬಂದಾಗ ಬಟ್ಟೆಯನ್ನು ತೆಗೆದಾಗ ಪ್ರತಿಯೊಬ್ರು ಜೊತೆಯಲ್ಲಿ ಹೋಗ್ಬೇಕಾಗುತ್ತೆ. ಆ ಸಂದರ್ಭ ಕೆಲವರು ಯಾವ ರೀತಿ ಅಂತ ಬಂದಾಗ ಆ ಬಟ್ಟೆಯನ್ನು ತೆಗೆದ ಸಂದರ್ಭಗಳಲ್ಲೂ ಕೂಡ ಬಿಹೇವ್ ಮಾಡುವಂತಹ ವರ್ತನೆಗಳು ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಬಹಳಷ್ಟು ಕಡೆಗಳಲ್ಲಿ ಇದು ಸರಿಯಾಗಿ ಆಗ್ತಾ ಇಲ್ಲ, ಶಿಸ್ತಿನಿಂದ ಆಗ್ತಾ ಇಲ್ಲ. ಗಮನದಿಂದ ನಾವು ಈ ವಿಚಾರವನ್ನ ಹೇಳ್ತಾ ಇದ್ವಿ. ಓಕೆ, ಎನಿವೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಬಹಳಷ್ಟು ಚರ್ಚೆಗಳು ಹಿಂದೆ ಕೂಡ ನಡೆದಿತ್ತು. ದೇವಾಲಯಗಳಲ್ಲಿ ಪುರುಷರು ಬಟ್ಟೆಯನ್ನು ತೆಗಿಬೇಕು ಅಂತ ಒಂದು ರೂಲ್ ಇದೆ ಕೆಲವು ದೇವಾಲಯಗಳಲ್ಲಿ. ಆ ಬಗ್ಗೆ ಚರ್ಚೆಗಳು ಕೂಡ ನಡೆದಿತ್ತು. ಪರ ವಿರೋಧವಾಗಿರುವಂತಹ ಮತ್ತೊಂದು ಹಂತಕ್ಕೆ ತಲುಪಿದಂತಹ ಚರ್ಚೆಯು ಕೂಡ ನಡೆದಿತ್ತು. ಎನಿವೇ ನಾವು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಕಿಶೋರ್, ಉಪ್ಪಿನಂಗಡಿಯಿಂದ ಕಿಶೋರ್ ಅವರು. ನಮಸ್ತೆ ಸರ್, ಮಾತಾಡಿ. ದೇವಾಲಯಗಳಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ದೇವಾಲಯಗಳಲ್ಲಿ ಡ್ರೆಸ್ ಕೋಡ್ ಒಂದು ಅವಶ್ಯ. ಅಂದ್ರೆ ನಾವು ಧಕ್ಕೆ ಬರೋದಾಗೆ ಒಂದು ಶಿಸ್ತಿನಲ್ಲಿ ಹೋಗುದು, ಮತ್ತೆ ಶಿಷ್ಟಾಚಾರದಲ್ಲಿ ಇರುವುದೊಂದು ಅದು ಸಭ್ಯತೆ. ಅಂದ್ರೆ ದೇವಾಲಯಗಳಲ್ಲಿ ಹೋಗುವ ರೀತಿ ಎಲ್ಲ ಸಭ್ಯತೆಯಲ್ಲಿ ಹೋಗ್ಬೇಕು ಅಷ್ಟೇ. ಅಂದ್ರೆ ಎಲ್ಲ ಕಡೆ ಹೋಗುವಾಗೆಲ್ಲ ಅದಕ್ಕೆ ಅದೇ ಒಂದು ಪವಿತ್ರವಾದ ಸ್ಥಾನ. ಹಿಂದೂಗಳದ್ದೊಂದು ಅವರದೇ ಆದ ಒಂದು ಅದಕ್ಕೆ ಮನಸ್ಥಿತಿಯಲ್ಲಿ ಹೋಗಿ, ಯಾವ್ದು ಹೆಂಗಸರಾಗ್ಲಿ ಗಂಡಸರಾಗ್ಲಿ ಅವ್ರಿಗೆ ಒಂದು ಡ್ರೆಸ್ ಕೋಡ್ ಮಾಡುದು ಒಳ್ಳೇದು. ಅಂದ್ರೆ ಲುಂಗಿ ಅವ್ರದ್ದು ಇದರಲ್ಲಿ ಹೋಗುದು ಒಳ್ಳೇದು, ಜೀನ್ಸ್ ಪ್ಯಾಂಟ್. ಅಂದ್ರೆ ಲೇಡೀಸ್ ಗಳದ್ದು ಡ್ರೆಸ್ ಸ್ವಲ್ಪ ಅವರಿಗೆ ಮುಂದುವಂತ, ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಗೆ ತಕ್ಕವಾದಂತ ಒಂದು ಡ್ರೆಸ್ ಕೋಡ್ ಹೋಗುದು. ಜನರಿಗೆ ಒಂದು ಇದು ಸರ್, ಅಲ್ಲಿ ದಿನೇಶ್ ಇದಾರಲ್ಲ ಸರ್, ದಿನೇಶ್ ಅವರೇ, ನಮ್ದು ಉಪ್ಪಿನಂಗಡಿಯಲ್ಲಿ ಶ್ರೀ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನದಲ್ಲಿ ಅನಾದಿದಿಂದ ಒಂದು ಶಿವನಿಗೆ
ಒಂದು ಸ್ವಯಂಲಿಂಗ ಅಭಿಷೇಕ ಅಂತ ಒಂದಿತ್ತು. ಈಗ ನೀವು ಅದ್ರ ಬಗ್ಗೆ ಒಂದು ಧ್ವನಿ ಎತ್ತುದಿಲ್ಲ. ಅಂದ್ರೆ ಈಗ ನೀರು ಬಂದು ಫುಲ್ ಅದು ಬ್ಲಾಕ್ ಆಗಿದೆ ನೀರಲ್ಲಿ. ಅಂದ್ರೆ ಇಷ್ಟು ವರ್ಷದಿಂದ ದೇವಾಲಯಕ್ಕೆ ಅಭಿಷೇಕ ಮಾಡೋದು ಭಕ್ತರ ಒಂದು ಭಾವನೆಗೆ ಧಕ್ಕೆ ಆಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಎತ್ತಿ ಸರ್. ಹಿಂದೂಗಳಾಗಿ ನಾವು ಹಿಂದೂ ದೇವಾಲಯದಲ್ಲಿ ಈಗ ನೋಡಿ ಅದು ಎಲ್ಲರ ಒಂದು ಭಕ್ತರಿಗೆ ನೋವಾಗಿದೆ. ಅಂದ್ರೆ ಎಷ್ಟೋ ವರ್ಷಗಳಿಂದ ಹೋಗಿ ನೀರು ನಿಂತಿದೆ ಸರಿ, ಅಂದ್ರೆ ಎಲ್ಲ ಇದಕ್ಕೆ ಬೇಕು. ಅಂದ್ರೆ ಅದು ಎಷ್ಟೋ ವರ್ಷದಿಂದ ಎಲ್ಲ ಭಕ್ತರು ಹೋಗಿ ಅಲ್ಲಿ ಅಭಿಷೇಕ ಮಾಡುದು, ಶಿವರಾತ್ರಿ ಒಂದು ಪುಣ್ಯ ದಿನದಲ್ಲಿ ಎಲ್ಲ ಭಕ್ತರ ಮನಸ್ಸಿಗೆ ಒಂದು ನೋವಾಗಿದೆ. ದಯವಿಟ್ಟು ನೀವು ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು. ಹಿಂದೂಗಳಾಗಿ ನಾವು ನಮ್ಮ ದೇವಾಲಯದ ಒಂದು ಸಂಸ್ಕೃತಿಯನ್ನು ಉಳಿಸಬೇಕು. ಹೌದು, ಇದು ಸಹ ನಮ್ಮ ಸಂಸ್ಕೃತಿ. ಒಂದು ಹಿಂದೂ ದೇವಾಲಯದಲ್ಲಿ ಒಂದು ನೀರು ಬಂದು ಅದು ಸಹ ಕಲುಷಿತ ನೀರು ಎಲ್ಲ ಮಿಕ್ಸ್ ಆಗಿ ಹೋಗ್ತದೆ ದೇವಾಲಯಕ್ಕೆ ನೀರಿಗೆ. ಅದು ಸಹ ಮಂಗಳೂರೆಲ್ಲ ಕುಡಿಯುವ ನೀರು ಎಲ್ಲ ಯಾವ ದೇವಾಲಯ ಸರ್? ಎಲ್ಲಿ ಹೇಳಿದ್ದು? ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಸರ್. ಅದರಲ್ಲಿ ನದಿಯಲ್ಲಿ ಉದ್ಭವಲಿಂಗ ಅಂತ. ಎಲ್ಲಿ ಬರುತ್ತೆ ಸಹಸ್ರಲಿಂಗೇಶ್ವರ ದೇವಸ್ಥಾನ? ಉಪ್ಪಿನಂಗಡಿ ಸರ್. ಉಪ್ಪಿನಂಗಡಿ. ಓಕೆ ಸರ್, ನಾವು ನೋಡ್ತೀವಿ ಯಾವ ಒಂದು ವಿಚಾರದ ಬಗ್ಗೆ. ಅಣೆಕಟ್ಟು ಕಟ್ಟಿ ಅದಕ್ಕೆ ನಾವು ಯಾವಾಗ್ಲೂ ಅದೊಂದು ವರ್ಷ ಎಲ್ಲ ಭಕ್ತರು ಅದು ಅಲ್ಲದೆ ಕಡವಿನ ಬಾಗಿಲಿಂದ ಕಲ್ಕುಡ ಒಂದು ಅದರಲ್ಲಿ ನದಿ ದಾಟಿ ಬರುವ ಒಂದು ಕಡಪದ ಕಲ್ಕುಡ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಸಹ ಧಕ್ಕೆ ಆಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಧ್ವನಿ ಎತ್ತಬೇಕು ಅಂತ ಇವರು. ಸರಿ ಸರ್, ನೋಡೋಣ ಆ ಒಂದು ವಿಚಾರದ ಬಗ್ಗೆ ನಾವು ವಿಸ್ತೃತವಾಗಿ ವರದಿಯನ್ನು ಮಾಡೋಣ. ಓಕೆ, ಧನ್ಯವಾದ ಸರ್, ಥ್ಯಾಂಕ್ ಯು ಸರ್. ಕರೆಗಳಿವೆ, ಸ್ವಲ್ಪ ಹೋಲ್ಡ್ ಮಾಡಿ. ನಾನು ಆ ಒಂದು ಪೋಸ್ಟರ್ ಅನ್ನ ಜನತೆಯ ಮುಂದೆ ಇಡಬೇಕು. ಯಾವ ರೀತಿ ಡ್ರೆಸ್ ಕೋಡ್ಗಳನ್ನು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ರೂಲ್ ಮಾಡಿದ್ದಾರೆ ಅನ್ನೋಂಥದ್ದು. ಇದು ಗಮನಿಸಬೇಕಾಗಿರುವಂತಹ ಒಂದು ಅಂಶ. ಲಾಂಗ್ ಪ್ಯಾಂಟ್ಸ್ಗಳನ್ನು ಹಾಕಬೇಕು, ಜೊತೆಗೆ ಶರ್ಟ್, ಈ ರೀತಿಯ ಶರ್ಟ್ಗಳು ಓಕೆ, ಜೊತೆಗೆ ಲಾಂಗ್ ಸ್ಕರ್ಟ್ಗಳು ಓಕೆ, ಜೊತೆಗೆ ವುಮೆನ್ಸ್ ಶರ್ಟ್ಸ್ ಓಕೆ, ಜೊತೆಗೆ ಓಕೆ, ನಾನು ಬರ್ತೀನಿ. ತಾವು ಹೇಳಿದಂತಹ ಪೋಸ್ಟರ್ ಅದಲ್ಲ ಬಹುಶಃ, ಮತ್ತೊಂದು ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿಂದ ಈ ರೀತಿ ಆಗಿದೆ, ಕ್ಷಮಿಸಿ ಆ ಒಂದು ವಿಚಾರಕ್ಕೆ. ಜೊತೆಗೆ ಇಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು, ಬಹಳಷ್ಟು ಸಮಸ್ಯೆಗಳಿವೆ. ದಿನೇಶ್ ಅವರಿಗೆ ಹೇಳಿದರು ಈಗಾಗಲೇ, ಸಹಸ್ರಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹೇಳಿದರು, ಜೊತೆಗೆ ಅಸ್ಪೃಶ್ಯತೆ ಇದೆ ದೇವಾಲಯಗಳನ್ನುವಂಥ ವಿಚಾರಗಳ ಬಗ್ಗೆ ಹೇಳಿದರು. ಅದರ ಬಗ್ಗೆಯೂ ಕೂಡ ನಾವು ನೋಡದೆ ನೇರವಾಗಿ ಈ ಒಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ಸಣ್ಣ ವಿಚಾರ, ಸಣ್ಣ ಪುಟ್ಟ ವಿಚಾರ ಅಂತ ಬಹಳಷ್ಟು ಜನರು ಹೇಳ್ತಾರೆ. ಆದರೆ ಬಹಳಷ್ಟು ಜನರು ಇದು ಒಳ್ಳೆಯ ನಿರ್ಧಾರ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತೀರಾ ದಿನೇಶ್ ಅವರೇ? 100ಕ್ಕೆ 100 ಸಮಾಜದ ಮಧ್ಯೆ ಒಂದಷ್ಟು ಅಸ್ಪೃಶ್ಯತೆಗಳು ಇದೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಈಗಾಗಲೇ ಅದಕ್ಕೆ ನಾವು ನಮ್ಮ ಭಾಗದಲ್ಲಿ ಕಂಡುಕೊಂಡಿರುವಂತದ್ದು, ನಾವೊಂದಷ್ಟು ಏನು ಮೇಲ್ಸ್ತರದವರು ನಾವೇನಿದ್ದೇವೆ, ಒಂದಷ್ಟು ಅಸ್ಪೃಶ್ಯತರಿಂದ ನಾವೇನು ಹೇಳ್ತೇವೆ, ಅವರನ್ನ ಜೊತೆ ಕರ್ಕೊಂಡು ಅವರನ್ನ ದೇವಸ್ಥಾನಕ್ಕೆ ಬರಿಸುವಂತ ಕೆಲಸಗಳು ನಮ್ಮ ಕಡೆಯಿಂದ ಆಗಬೇಕು. ನಮ್ಮ ಭಾಗಗಳಲ್ಲಿ ಆಗ್ತಾ ಇದೆ. ಆದ್ರೆ ನನಗೆ ಗೊತ್ತಿದ್ದ ಹಾಗೆ ಒಂದಷ್ಟು ಕಡೆ ಆಗ್ತಾ ಇಲ್ಲ ಎನ್ನುವುದು ನನಗೆ ಗೊತ್ತು. ಇದಕ್ಕೂ ಒಂದಷ್ಟು ಹೋರಾಟಗಳು, ಒಂದಷ್ಟು ವ್ಯವಸ್ಥೆಗಳು ಸಂಘಟನಾತ್ಮಕವಾಗಿ ಆಗ್ತಾ ಇದೆ. ಆದ್ರೆ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ, ಕೆಲವು ಕಡೆ ಇನ್ನು ಹಳೆಯ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ. ನಾವು ಹೋಗುದಿಲ್ಲ ಅಂದ್ರೆ ಬರುವವರೇ ನಾವು ಬರುವುದಿಲ್ಲ ಅಂತ ಹೇಳುವ ಮಟ್ಟಕ್ಕೆ ಕೆಲವರ ಮನಸ್ಥಿತಿ ಇದೆ. ಇನ್ನು ಅದು ಬದಲಾಗಬೇಕಾಗಿದೆ. ಪ್ರತಿಯೊಬ್ಬರಿಗೂ, ಹಿಂದುವಾಗಿ ಹುಟ್ಟಿದವ ಪ್ರತಿಯೊಬ್ಬರಿಗೂ ದೇವಸ್ಥಾನದ ಒಳಗೆ ಹೋಗಿ ದೇವರಿಗೆ ಅಡ್ಡ ಬೀಳುವಂತಹ ಹಕ್ಕು ಪ್ರತಿ ಹಿಂದೂ ದೇವಸ್ಥಾನದಲ್ಲಿ ಇದ್ದೇ ಇದೆ. ಅದನ್ನ ತಡಿಲಿಕ್ಕೆ ಯಾರನ್ನು ಸಾಧ್ಯ ಇಲ್ಲ. ಆದ್ರೆ ಹೋಗುವಂತ ಮನಸ್ಸು ನಾವು ಮಾಡಬೇಕಾಗಿದೆ. ಇವತ್ತು ಅಸ್ಪೃಶ್ಯತೆಯನ್ನ ಹೋಗಲಾಡಿಸುವಂತದ್ದು ಹೇಗೆ ಅಂತ ಹೇಳಿದ್ರೆ, ನಾವು ಈ ಅಸ್ಪೃಶ್ಯತೆಯನ್ನ ಯಾರು ಮಾಡ್ತಾರ ಅದರ ವಿರುದ್ಧ ಧ್ವನಿಯಾಗಿ, ಅದರ ವಿರುದ್ಧ ಹೋರಾಟವಾಗಿ ನಿಂತಾಗ ಅಸ್ಪೃಶ್ಯತೆಯ ಪಿಡುಗನ್ನು ಹೋಗಲಾಡಿಸಬಹುದು. ಹಿಂದೂ ದೇವಸ್ಥಾನ ಇದು ನನ್ನದು, ಹಿಂದೂ ದೇವಸ್ಥಾನ ನನ್ನ ಆರಾಧ್ಯ, ನನ್ನ ಜೀವನದ ಗುರಿ. ನಾನು ಅದಕ್ಕೆ ಹೋಗ್ಲೇಬೇಕು. ಅದಕ್ಕೆ ಯಾರು ತಡೆಯುವ ಹಾಗಿಲ್ಲ. ಯಾರು ಅದನ್ನ ತಡೀತಾರೋ ಅದನ್ನ ಮೀರಿ ನಾವು ಹೋಗ್ಬೇಕು. ಹಿಂದೂ ದೇವಸ್ಥಾನಕ್ಕೆ ಯಾರನ್ನು ತಡೆಯುವ ಹಕ್ಕು ಯಾರಿಗೂ ಇಲ್ಲ. ಅದಂತೂ ನಾನು ಕಂಡುಕೊಂಡಂತದ್ದು ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಇದೆ, ಇದು ಒಂದು. ಎರಡನೇದು, ಉಪ್ಪಿನಂಗಡಿ ಭಾಗದಲ್ಲಿ ಹೇಳುವಂತ ನದಿಯ ವಿಷಯ.
ಅಲ್ಲಿ ನದಿಯಲ್ಲಿ ಒಂದು ಶಿವಲಿಂಗ ಇದೆ ಮತ್ತು ಒಂದು ದೈವ ಆ ಕಡೆ ಈ ಕಡೆ ಬರುವಂತ ಒಂದು ಏನಿದೆ. ಈ ಬಾರಿ ಏನಾಗಿದೆ ಅಂದ್ರೆ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಭಾಗದ ಕೃಷಿಕರಿಗಾಗಿ ಮತ್ತು ಪುತ್ತೂರಿನ ನಗರಸಭೆ ವ್ಯಾಪ್ತಿಗೆ ನೀರಿಗಾಗಿ ಒಂದು ಡ್ಯಾಮ್ ಅನ್ನ ಕೆಳಗಡೆ ಮಾಡಿದ್ದಾರೆ. ಆ ಡ್ಯಾಮಿನಿಂದಾಗಿ ಅಲ್ಲಿ ನೀರು ತುಂಬಿಕೊಂಡಿದೆ. ಆ ಭಾಗದ ಭಕ್ತರಿಗೆ ಅವರು ಈಗಾಗಲೇ ಒಬ್ಬರು ಹೇಳುವ ಭಕ್ತರ ಮನಸ್ಸಿನ ಈ ಭಾವನೆ ಇದೆ, ಅದಕ್ಕೆ ಧಕ್ಕೆ ಆಗಿದೆ. ಅದನ್ನ ಹೇಗೆ ನಿಭಾಯಿಸಬಹುದು ಎನ್ನುವುದು ನನಗೆ ಗೊತ್ತಿಲ್ಲ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾನು ಸಾಧ್ಯ ಆದ್ರೆ ಇನ್ನು ಒಂದು ವಾರದೊಳಗೆ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನನ್ನಿಂದ ಏನಾದ್ರು ಮಾಡ್ಲಿಕ್ಕೆ ಆದ್ರೆ ಆ ಅಧಿಕಾರಿಗಳ ಮುಖಾಂತರ ಮಾಡ್ಬೇಕಲ್ಲದೆ ನನ್ನಿಂದ ವ್ಯಕ್ತಿಗತವಾಗಿ ಆಗುವಂತದ್ದಲ್ಲ. ಇದು ವ್ಯವಸ್ಥೆ ಒಳಗಿದೆ. ಬರ್ತೇನೆ. ಜೊತೆಗೆ ನಾನು ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಮೇಡಮ್ ಸರ್ ಯಾನ್ ಕೊಂಚಾಡಿದ್ದು ಪಾತೇರ್ನು ವೇದ ಪಂಡ್ ವೀಣಾ ಪಂಡ್ ಎಲ್ಲ ಒಂಜಿ ಪ್ರಶ್ನೆ ದಾದ ಗೊತ್ತುಂಡೆ ಸರ್. ಡ್ರೆಸ್ ಕೋಡ್ ಕಡ್ಡಾಯ ಅವು ಸರಿ ಓಕೆ ಬೊಕ್ಕದಾದ ಯಾನ್ ಮುರಣಿ ಪೋಯಿನ ತಿಂಗಳು ಯಾನ್ ಪೊಳಲಿ ಪೋದಿತ್ತೆ ಸರ್. ಅವಾಗ ಮಂಗಳಾರತಿ ಆಪುಣತೆ ಐಟು ಸುತ್ತ ಪೂದಿ ದುಪ್ಪೇರತೆ ಅವು ಎದುರು ಉಂಟಿದಿನ ಬ್ರಾಹ್ನೆ ರಾತ್ರಿ ಮಲ್ಲಕ್ಕುಲ್ ದೆತ್ತನ ಸರಿ ಆ ಬಟ್ ಯಾನ್ ದೆತ್ತೇರಂದು ಯಾನ್ ದೆತ್ತೆ ಸರ್ ಸೇವಂತಿಗೆ ದೀದು ಮಧ್ಯ ಆರತಿ ಆಂಡ ದಾದಾನ್ ಗೊತ್ತನ ಆ ಬಟ್ರೆ ಎಂಕ್ ನೆರಿಯರ್ ಎಂಗ್ ಮಸ್ತ್ ಫೀಲ್ ಅನ್ಸರ್ ಇಂಚ ದಾಯ ಮಲ್ ಎಂಗುಲು ಎಜುಕೇಟೆಡ್ ಆಯ್ನೆ ತಾಂಡ್ ಕೆಲವರು ದೆಪ್ಪುಜರ್ ಅಕುಲ್ ದೆತ್ತೇರಂದು ಯಾನ್ ದೆಪ್ಪರ ಪೋಯಿ ಅಂಚಪುರ ದಾಯಗ ತಾರತಮ್ಯ ಬಂದ್ ಆ ಪೊಳಲಿ ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಬಸ್ ಬೇಜಾರಾಂಡ್ ಸರ್ ದಾಯಪಂಡ ಈಟ್ ಎಂಕ್ಲೆಗೆ ಇಂಚ ಮನ್ಪುನಕುಲು ಪಾಪ ಅನ್ಪಡ್ ನಕುಲು 8 ಜನ ಪೋಪೇರ್ ಅಪ್ಪಗ ಅಕ್ಲೆಗೆ ಇಂಚ ಮನ್ಪೇರು ಆ ಬಟ್ರ ನಕುಲು ತಪ್ಪತೆ ಸರ್. ಮಂಗಳಾರತಿ ಅನಗ ಇದು ಸುತ್ತ ಪೂ ಉಪ್ಪುಂಡು ಆರತಿ ಇಂಚ ದೇತನ ಯಾನ್ ಒಂದು ಸೇವಂತಿಗೆ ಯಾನ್ ಅಕುಲ್ ದೆತ್ತೇರಿಂದ ಯಾನ್ ದೆಪ್ಪರೆ ಪೋಯಿ ಅಕುಲ್ ದೆಪ್ಪುನ ದಾಲ ಐತಿ ಎಂಕುಲ್ ದೆಪ್ಪನಾಗ ಅಕ್ಲೆಗ್ ದಾದಾಂಡ ವೇದ ಮೇಡಮ್ ಅರ್ಥಾಂಡಿ ಇರ್ ಬೇಜರಾಯನೇನ್ ಪಂಡರ ಐಕ್ಕು ಪಡೆದ ಯಾಲ ಮನಿತಿಜಿ ದಯಪಣಗ ಬೇಜಾರ ಆತಂಡ್ ನೋ ಡೌಟ್ ದಯಪಣಗ ಇಂಚಿನ ಅವೇತೋ ಘಟನೆ ನಮ್ಮ ಸಮಾಜದುಂಡು ಇಂಚಿನ ಅವೇತೋ ಘಟನೆ ನಮ್ಮ ಸಮಾಜದುಂಡು ನಮ್ಮ ಧರ್ಮದುಂಡು ನೋ ಡೌಟ್ ಐಕ್ಕು ಯಾನೆ ಪನ್ನಗಲ ಮುಂದ್ ಪಂಡೆ ಪನ್ಪೆ ಮೇಡಮ್ ದಾಯಪನಗ ಬಹುಶಃ ನಮ್ಮಲ್ಲೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಅಥವಾ ಇನ್ನಿತರ ದೇವಸ್ಥಾನಗಳಿವೆ. ಅಲ್ಲೂ ನೋಡಿದಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಾನು ಕೂಡ ಗಮನಿಸಿದಂತಹ ವಿಚಾರ. ಎಸ್, ಬೇರೆಯವರು ಹೋದಾಗ ನಾವುಗಳು ಹೋದಾಗ ಅವಕಾಶಗಳಿದೆ ನೇರವಾಗಿ ದೇವರ ದಯೆಯಿಂದ ಹೋಗುವುದು. ಆದರೆ ನೇರವಾಗಿ ಇತರರನ್ನು ಗಮನಿಸಿದಾಗ ಹೇಳುವಂಥದ್ದು ಅಲ್ಲಿ ವರ್ತನೆ ಮಾಡುವಂತಹ ಸಿಬ್ಬಂದಿಗಳು ಯಾವ ರೀತಿ ವರ್ತನೆ ಮಾಡ್ತಾರೆ. ಎಸ್, ಈ ವೇದ ಮೇಡಮ್ ಹೇಳಿದಾಗೆ ನಮಗೆ ನೆನಪಿಗೆ ಬಂತು. ಅವರುಗಳು ಕೂಡ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಒಬ್ರು ಮೀಸೆ ಮಾವತರ ಮೀಸೆಯನ್ನು ಬಿಟ್ಕೊಂಡವರು ಕೂಡ ಇದ್ದಾರೆ. ಅಂದ್ರೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾರೆ ಅಂತ ಬಂದಾಗ ಅವರುಗಳು ಕೈದಿಗಳ ರೀತಿಯಲ್ಲಿ ಭಕ್ತರನ್ನ ಕೈದಿಗಳ ರೀತಿಯಲ್ಲಿ ಟ್ರೀಟ್ ಮಾಡುವಂತಹ ಬೆಳವಣಿಗೆಗಳು. ಅಂದ್ರೆ ನೇರವಾಗಿ ಅದೊಂದು ಎಷ್ಟೋ ವರ್ಷಗಳಿಗೊಮ್ಮೆ ಬರ್ತಾರೆ ಅಥವಾ ಎಷ್ಟೋ ದೂರಗಳಿಂದ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ. ಬಂದಾಗ ಅವರುಗಳು ವರ್ತನೆ ಮಾಡುವಂತಹ ರೀತಿ ಯಾವ ರೀತಿ ಇದೆ ಅಂತ ಬಂದಾಗ ನಾವುಗಳು ನೋಡಿದ್ದೀವಿ. ಇದು ಬದಲಾಗಬೇಕು ನಮ್ಮ ಸಮಾಜದಲ್ಲಿ. ಆದರೆ ಬದಲಾಗ್ತಾ ಇಲ್ಲ ಅನ್ನುವಂಥದ್ದು ಖೇದಕರವಾಗಿರುವಂಥ ಸಂಗತಿ. ನೋ ಡೌಟ್ ಇದು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಇಂಥದ್ದು ಬಹಳಷ್ಟು ಸನ್ನಿವೇಶಗಳು ನಮ್ಮ ದೇವಾಲಯಗಳಲ್ಲಿ ಇದೆ, ಹಿಂದೂ ದೇವಾಲಯಗಳಲ್ಲಿ. ಇದು ಎಲ್ಲಿ ತನಕ ಬದಲಾವಣೆ ಆಗುವುದಿಲ್ಲ ಅಲ್ಲಿ ತನಕ ಏನು ನಮ್ಮ ಹಿಂದೂ ಧರ್ಮವೂ ಕೂಡ ಬದಲಾವಣೆ ಆಗಲ್ಲ. ಇದು ತಾವು ಹೇಳಿದಂತಹ ವಿಚಾರ. ಇಂಥದ್ದು ಬಹಳಷ್ಟು ಇದೆ ಮೇಡಮ್, ಆಗ್ತಾ ಇದೆ ಅಲ್ಲಲ್ಲಿ. ಅದು ಎಲ್ಲಿ ಇದು ನಿಮ್ಗೆ ಎಲ್ಲಿ ಆಗುತ್ತೆ ಅಂತ ಬಂದಾಗ ತಮ್ಗೆ ದೇವಾಲಯಗಳ ಮೇಲಿರುವಂತಹ ಮೆಂಟಾಲಿಟಿ ಅಥವಾ ದೇವರ ಮೇಲಿರುವಂತಹ ಮೆಂಟಾಲಿಟಿಗೆ ಸ್ವಲ್ಪ ನಕಾರಾತ್ಮಕವಾಗಿರುವಂತಹ ಚಿಂತನೆಗಳನ್ನ ಹುಟ್ಟು ಹಾಕುತ್ತೆ. ಇದು ನೆಕ್ಸ್ಟ್ ಹೋಗುವಾಗ ಮೊನ್ನೆ ಹೋದೆ ಪುನಃ, ಆಗ ಕೇಳ್ಬೇಕಂತ ಅನ್ನಿಸಿತ್ತು, ಬಟ್ ಬೇಡ ಎಲ್ಲರದು ಸರಿ ಆಗುದಿಲ್ಲ. ಅದು ಯಾಕೆ ಹಾಗೆ ತಾರತಮ್ಯ? ರಿಚ್ ಪೀಪಲ್ಗೆ ಒಂದು, ಪೂರ್ ಪೀಪಲ್ಗೆ ಒಂದು. ಓಕೆ, ಬರ್ತೇನೆ ಮೇಡಮ್. ದಿನೇಶ್ ಅವರು ಮಾತಾಡ್ತಾರೆ. ದಿನೇಶ್ ಸರ್, ಎಸ್ ಸರ್, ಮಾತಾಡಿ ಸರ್, ಏನೋ ಹೇಳ್ತಿದ್ರಿ. ವೇದಕ ಇಲ್ಲಿ ಗಮನಿಸಿ ಹೇಳಿ. ಇವತ್ತಿನ ನಾವು ಬಟ್ಟೆಯ ಬಗ್ಗೆ ಮಾತ್ರ ನಮ್ಮ ಚಿಂತನೆಗಳಲ್ಲ. ಗೊತ್ತಾಯ್ತು ಸರ್, ನಾನು ಇದೊಂದು ಅನಿಸಿಕೆ ನಾನು ಹೇಳಿದೆ ಅಷ್ಟೇ. ಬಟ್ಟೆ ಬಗ್ಗೆ ನೋಡಿದ್ದೇನೆ. ವೇದ ಮೇಡಮ್ ಇಲ್ಲಿ ಅವರು ಹೇಳ್ತಾರೆ ದಿನೇಶ್ ಅವರು ಮಾತಾಡ್ತಾರೆ. ಇಲ್ಲಿ ಕೇವಲ ಒಂದು ಬಟ್ಟೆಯ ಬಗ್ಗೆ ಮಾತ್ರ ನಮ್ಮ ಹೋರಾಟ ಅಲ್ಲ, ಇದು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದು ಬೇಕು ಅಂತ. ಜೊತೆಗೆ ದೇವಸ್ಥಾನದ ಪಾವಿತ್ರ್ಯತೆಗಳು ಉಳಿಬೇಕು ಅಂತಿದ್ದಾಗ ಅಲ್ಲಿಯ ಪುರೋಹಿತರುಗಳ ಸಮೇತ ಭಕ್ತರ ಜೊತೆ ಅತ್ಯಂತ ಅನ್ಯೋನ್ಯತೆಯಿಂದ ಆ ಭಕ್ತರು ಮತ್ತು ದೇವರ ಮಧ್ಯೆ ಅವರು ಪೂಜಾರಿ ಕೆಲಸ ಮಾಡುವಂತದ್ದು. ಅವರು ಭಕ್ತರ ಮನಸ್ಸಿನ ಅಭಿಲಾಷೆಗಳನ್ನ ದೇವರಿಗೆ ತಿಳಿಸಿ ದೇವರಿಂದ ಆಶೀರ್ವಾದವನ್ನ ಭಕ್ತರಿಗೆ ಕೊಡಿಸುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಪ್ರೀತಿ, ಪ್ರೇಮ, ದಯೆ, ಕಾರುಣ್ಯಗಳು ಇರಬೇಕು ಪುರೋಹಿತರಿಗೆ.
ಜೊತೆಗೆ ಸಿಬ್ಬಂದಿ ವರ್ಗ, ಯಾವುದು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಅಥವಾ ಅಲ್ಲಿ ಪ್ರಸಾದ ಕೊಡುವ ಕೌಂಟರ್ಗಳು ಇರ್ಬೋದು, ಯಾರೇ ಇರ್ಬೋದು, ಅವರುಗಳು ದೇವಸ್ಥಾನಗಳಲ್ಲಿ ಹೇಗಿರ್ಬೇಕು ಅಂತ ಕೇಳಿದ್ರೆ, ದೇವಸ್ಥಾನಗಳಲ್ಲಿ ಭಕ್ತರು ಆ ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಬರಬೇಕು ಅಂತಿದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳಿರ್ಬೋದು, ಅಲ್ಲಿ ಆಡಳಿತ ವ್ಯವಸ್ಥೆ ಇರ್ಬೋದು, ಅಲ್ಲಿ ಪ್ರತಿಯೊಬ್ಬರು ಅನ್ನ ಬಡಿಸುವವರು ಇರ್ಬೋದು, ಅನ್ನ ಮಾಡುವವರು ಇರ್ಬೋದು, ಯಾರೇ XYZ ಎಲ್ಲರೂ A to Z ಎಲ್ರು ಪ್ರೀತಿ, ಪ್ರೇಮ, ಕರುಣೆ, ಕಾರುಣ್ಯಗಳನ್ನ ಮೈಗೂಡಿಸಿಕೊಂಡು ಆ ವ್ಯವಸ್ಥೆ ಒಳಗಡೆ ಅವರು ಕೆಲಸ ಮಾಡಬೇಕು. ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಹಿಂದೂ ಸಮಾಜಕ್ಕೆ ಕಳೆದ 400 ವರ್ಷಗಳಿಂದ ಧರ್ಮ ಮತ್ತು ಧಾರ್ಮಿಕತೆಯ ಸಂಸ್ಕಾರದಿಂದ ದೂರ ಹೋಗಿ ಇವತ್ತು ನಾನು ನನ್ನಿಂದ ಎಲ್ಲವೂ ನಾನೇ ಎನ್ನುವ ಮಟ್ಟಕ್ಕೆ ಮನುಷ್ಯ ಬೆಳೆದು ನಿಂತ ಕಾರಣ, ಧಾರ್ಮಿಕತೆಯ ಮೇಲೆ, ಧರ್ಮದ ಮೇಲೆ, ದೇವರ ಮೇಲೆ ಭಯಭಕ್ತಿ ಇಲ್ಲದ ಕಾರಣ ಇವತ್ತು ಈ ರೀತಿ ದೇವಸ್ಥಾನಗಳ ವ್ಯವಸ್ಥೆಯೊಳಗೆ ಅವ್ಯವಸ್ಥೆಗಳಿದೆ. ದೇವಸ್ಥಾನದ ಒಳಗಿದ್ದುಕೊಂಡೇ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಧರ್ಮದ ಅರಿವಿಲ್ಲ, ಧಾರ್ಮಿಕತೆಯ ಚಿಂತನೆ ಇಲ್ಲ ಅಂತ. ಇದನ್ನು ಮುಂದಿನ ದಿನಗಳಲ್ಲಿ ಇದು ಸಮೇತ ಮಾಡುವವರಿದ್ದೇವೆ. ಈಗ ಒಂದೊಂದು ಹಂತವಾಗಿ ನಾವು ಇದನ್ನ ಮಾಡಬೇಕು ಅಂತ ಏನು, ಈಗ ದೇವಸ್ಥಾನಗಳೇ ಮುಂದೆ ಬರ್ತಾ ಇರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳ ಆಡಳಿತ ವ್ಯವಸ್ಥೆಗಳು ಈ ರೀತಿಯ ಒಂದು ಬದಲಾವಣೆಗಳನ್ನ ಮಾಡ್ತದೆ. ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಹಂತ ಹಂತದ ಚರ್ಚೆಗಳ ಮುಖಾಂತರ, ಸಭೆಗಳ ಮುಖಾಂತರ, ಯಾಕೆಂದ್ರೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ದೇವಸ್ಥಾನ ಮಠ ಮಂದಿರಗಳ ಮಹಾಸಂಘ ಹುಟ್ಟಿಕೊಂಡಿದೆ. ಈ ಮಹಾ ಸಂಘದಲ್ಲಿ ಇದೆಲ್ಲವೂ ಇದೆ. ಏಕಾಏಕಿ ಒಂದೇ ಸಲ ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ, ಹಂತ ಹಂತವಾಗಿ ಮಾಡ್ತಾ ಹೋಗ್ತದೆ. ಇನ್ನು ಕೆಲವೇ ಸಮಯಗಳು ಕಾದು ನೋಡೋಣ. ಒಂದಷ್ಟು ಬದಲಾವಣೆಗಳು ದೇವಸ್ಥಾನಗಳ ಮುಖಾಂತರ ಆಗ್ತದೆ. ದೇವಸ್ಥಾನಗಳು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ವ್ಯಾಪಾರೀಕರಣ ಆಗಿದೆ. ದೇವಸ್ಥಾನಗಳು ಇಂಥ ಪೂಜೆಗೆ ಇಷ್ಟು ರೂಪಾಯಿ ದುಡ್ಡು, ಇಂಥ ಇಂಥ ಹೋಮಕ್ಕೆ ಇಷ್ಟು ದುಡ್ಡು, ಇಂಥ ಇದಕ್ಕೆ ಇಷ್ಟು ದುಡ್ಡು ಅಂತಿದೆ. ದೇವಸ್ಥಾನ ಎನ್ನುವಂಥದ್ದು ಗೊಳಿಸಿದ್ದಾರೆ. ಇದರಿಂದ ಎಲ್ಲವನ್ನ ಮುಕ್ತಿ ಆಗಬೇಕು ಅಂತಿದ್ರೆ ಧರ್ಮ ಶಿಕ್ಷಣದ, ಧಾರ್ಮಿಕ ಶಿಕ್ಷಣಗಳು ದೇವಸ್ಥಾನದಲ್ಲಿ ಸಿಗಬೇಕು. ನಾವು ಹಾಕುವಂತಹ ಕಾಣಿಕೆ ಹುಂಡಿಗಳು, ನಾವು ಹಾಕುವಂತಹ ಏನು ಅಲ್ಲಿ ದಾನ ಮಾಡ್ತೇವೆ, ಅದು ಆ ಊರಿನ ಭಕ್ತರಿಗೆ, ಆ ಊರಿನ ಜನರಿಗೆ, ಆ ಊರಿನ ದೇವಸ್ಥಾನಕ್ಕೆ, ಆ ಊರಿನ ಸಾನ್ನಿಧ್ಯ ವೃದ್ಧಿಗೆ ಅದು ಉಪಯೋಗ ಆಗಬೇಕು ಅಂತಿದ್ರೆ ಆ ಊರಿನ ಪ್ರತಿಯೊಬ್ಬರು ಧರ್ಮ ಮತ್ತು ಧಾರ್ಮಿಕ ಶಿಕ್ಷಣದ ಒಳಗೆ ಬಂದಾಗ ನೀವು ಹೇಳುವಂತ ಇದು ಯಾವುದು ನಡೆಯುವುದಿಲ್ಲ. ರಾಮನ ರಾಜ್ಯದಲ್ಲಿ ರಾಮರಾಜ್ಯ ನಾವು ಹೇಳ್ತೇವಲ್ಲ, ಆ ರಾಜ್ಯ ಬರಬೇಕು ಅಂತಿದ್ರೆ ಇನ್ನು ಧನ್ಯವಾದ ಮೇಡಮ್. ಓಕೆ, ಜೊತೆಗೆ ದಿನೇಶ್ ಅವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀರಾ. ಅಂಡ್ ಈ ಒಂದು ವಿಚಾರದಲ್ಲಿ ರೈಟ್ ಟೈಮ್ ಅಂತ ನಾನು ಅನ್ಕೊಳ್ತೀನಿ. ಕುಕ್ಕೆ ಟೆಂಪಲ್ ಅಲ್ಲೂ ಕೂಡ, ಯಾಕಂದ್ರೆ ನಾವು ಪರಮ ಪವಿತ್ರ, ನಮ್ಮ ದಕ್ಷಿಣ ಭಾರತ ಮಾತ್ರ ಅಲ್ಲ, ನಮ್ಮ ದೇಶದಾದ್ಯಂತ, ನಮ್ಮ ಪ್ರಪಂಚದಾದ್ಯಂತ ಪರಮ ಪವಿತ್ರವಾಗಿರುವಂತಹ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ. ಅಲ್ಲೂ ಕೂಡ ಇರುವಂತಹ ಸಿಬ್ಬಂದಿಗಳು, ಸೆಕ್ಯೂರಿಟಿ ಸಿಬ್ಬಂದಿಗಳು ಸ್ವಲ್ಪ ಶಿಸ್ತಿನಿಂದ ವರ್ತನೆ ಮಾಡಿ ಅನ್ನೋದು ನಮ್ಮ ಕಳಕಳಿಯ ವಿನಂತಿ. ಯಾಕಂದರೆ ಅಲ್ಲಿ ಗರ್ಭಗುಡಿಯ ಹತ್ತಿರವೂ ಕೂಡ ಮಹಿಳೆಯರು ಸಿಬ್ಬಂದಿಗಳಿರಲ್ಲ, ಅಲ್ಲಿ ಪುರುಷ ಸಿಬ್ಬಂದಿಗಳಿರ್ತಾರೆ. ಅದರಲ್ಲೂ ಕೂಡ ಆ ಮಹಿಳೆಯರ ಜೊತೆಯೂ ಕೂಡ, ಅಂದರೆ ಮಹಿಳೆಯರ ಆ ನುಗ್ಗಲಲ್ಲಿ ತಳ್ಳುವಂತಹ ರೀತಿ ನೋಡಿದರೆ ಬಹಳಷ್ಟು ಬೇಸರ ಆಗುತ್ತೆ. ನಾನು ಪ್ರತಿ ಬಾರಿ ಹೇಳ್ತೇನೆ, ಹಿಂದೂಗಳು ಬದಲಾಗಬೇಕು ಅನ್ನುವಂಥದ್ದು, ನಮ್ಮ ಧರ್ಮ ಬದಲಾಗಬೇಕು ಅನ್ನುವಂಥದ್ದು, ಅಂದರೆ ಧರ್ಮದ ರೀತಿಯಲ್ಲಿ ಇದೆ. ಆದರೆ ಇಂತಹ ಮನಸ್ಥಿತಿಗಳು ಬದಲಾಗಬೇಕು. ಅದರಲ್ಲೂ ಕೂಡ ಮೀಸೆ ಹಾಕ್ಕೊಂಡವರು ವ್ಯಕ್ತಿಗಳು, ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳೇನಿರ್ತಾರೆ, ಅಂದರೆ ಸೆಕ್ಯೂರಿಟಿ ಸಿಬ್ಬಂದಿಗಳು, ಅವರುಗಳು ವರ್ತನೆ ಮಾಡುವಂಥದ್ದು, ಭಕ್ತರ ಜೊತೆ ವರ್ತನೆ ಮಾಡುವಂಥ ರೀತಿ, ಅಂದರೆ ಭಕ್ತರು ಎಷ್ಟು ವರ್ಷಗಳಿಂದ ವೃತ್ತಗಳನ್ನು ಪಾಲಿಸಿಕೊಂಡು ದೇವರನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವರಿಗೆ ಕೈ ಮುಗ್ಲಿಕ್ಕೆ ಬರುವಂಥದ್ದು, ದೇವರನ್ನು ನೋಡಲಿಕ್ಕೆ ಬರುವಂಥದ್ದು, ತಮ್ಮಗಳ ಅಟ್ಟಹಾಸಕ್ಕೆ ದಬ್ಬಾಳಿಕೆಗೆ ಬರುವಂಥದ್ದಲ್ಲ. ಈ ದಬ್ಬಾಳಿಕೆಗಳು ಎಲ್ಲಿ ತನಕ ನಿಲ್ಲಲ್ವೋ ಇಂತಹ ಟೀಕೆ ಟಿಪ್ಪಣಿಗಳು ಪ್ರತಿ ಬಾರಿ ಕೂಡ ನಮಗೆ ಕೇಳಲಿಕ್ಕೆ ಸಿಗುತ್ತೆ. ಹಾಗಿದ್ದಾಗ ನಮ್ಮ, ಇಫ್ ಐ ಆಮ್ ನಾಟ್ ರಾಂಗ್, ನಮ್ಮ ಕುಕ್ಕೆ ಟೆಂಪಲ್, ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳು ಕೂಡ ನೋಡ್ತಾ ಇದ್ರೆ ಕಾರ್ಯಕ್ರಮವನ್ನು, ಸ್ವಲ್ಪ ಈ ಒಂದು ವಿಚಾರದ ಬಗ್ಗೆ ಗಮನವನ್ನು ವಹಿಸಿ. ಯಾಕಂದರೆ ಆ ಭಾಗದಲ್ಲಿ ಆಗಿರುವಂತಹ ಘಟನೆಗಳು, ಅಂದರೆ ಮಹಿಳೆಯರು ಬಂದಾಗ, ದೇವಾಲಯಗಳಲ್ಲಿ ಮಹಿಳೆಯರು ಬಂದಾಗ ಮಹಿಳಾ ಸಿಬ್ಬಂದಿಗಳು ಅಲ್ಲಿ ಇರಬೇಕು, ಸೆಕ್ಯೂರಿಟಿ ಗಾರ್ಡ್ಗಳು, ಅವರುಗಳು ಅವರನ್ನ ನೋಡುವಂತ ಜವಾಬ್ದಾರಿ ಪುರುಷರಿಗೆ ಇರಲ್ಲ. ಅವರು ದುಡಿಯದಿದ್ರು, ಏನು ಮಾಡಿದ್ರು, ಏನು ಮಾಡದಿದ್ರು, ತಿಂಗಳಾಗುವಾಗ ವೇತನ ಸಿಗುತ್ತೆ. ದೇವಸ್ಥಾನಗಳು ಸರ್ಕಾರೀಕರಣ ಆಗಿರುವ ಕಾರಣ. ಕರೆಕ್ಟ್ ಅಲ್ಲ ನಾನು ಹೇಳುವಂಥದ್ದು. ಅಂದ್ರೆ ಇದನ್ನ ಸ್ವಲ್ಪ, ಅಂದ್ರೆ ಬಹಳಷ್ಟು ಜನರು, ಅಂದ್ರೆ ವೇದ ಮೇಡಮ್ ಹೇಳಿದಾಗ ಕೆಲವೊಂದು ವಿಚಾರಗಳು, ಇಂತಹ ಬಹಳಷ್ಟು ವಿಚಾರಗಳು, ಅವ್ಯವಸ್ಥೆಗಳು ನಡೆಯುತ್ತೆ ಸರ್. ಅಂದ್ರೆ ಇದು ಬದಲಾವಣೆ ಆಗ್ಬೇಕು ಅನ್ನೋಂಥದ್ದು ಸದ್ಯದ ಪರಿಸ್ಥಿತಿ. ನೋ ಡೌಟ್ ಆ ಒಂದು ವಿಚಾರ. ಯಾಕಂದ್ರೆ ದೇವಾಲಯಕ್ಕೆ ಹೇಳ್ತೀನಿ ಸರ್, ವೇಟ್ ದೇವಾಲಯಕ್ಕೆ ಬರುವಂತಹ ಭಕ್ತರು ದೇವಾಲಯಕ್ಕೆ ಬರುವಂತವ್ರು ಭಕ್ತರು, ಕೈದಿಗಳಲ್ಲ, ಅವ್ರು ಕ್ರೈಮ್ ಮಾಡಿ ಬರುವಂತವರಲ್ಲ. ಆ ರೀತಿ ಟ್ರೀಟ್ ಮಾಡುವಂತದ್ದು ಸಲ್ಲದು ಅನ್ನೋದು ನಮ್ಮ ಒಂದು ವಾದ ಸರ್. ಎಸ್, ಎನಿವೇ ಭಕ್ತರನ್ನ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಭಕ್ತರನ್ನ ನಾವು ದೇವಸ್ಥಾನದಲ್ಲಿ ಬರುವಂತ ಭಕ್ತರನ್ನ ದಯೆ, ಪ್ರೀತಿ, ಪ್ರೇಮ, ಕಾರುಣ್ಯಗಳಿಂದ ನೋಡಿದ್ರೆ ಮಾತ್ರ ಭಕ್ತರಿಗೆ ಸಂತೃಪ್ತಿ ಆಗ್ತಾರೆ, ಅಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಓಕೆ, ರೈಟ್ ಎಸ್ ಸರ್. ಸಿಬ್ಬಂದಿಗಳು, ಸರ್ಕಾರಿ ವ್ಯವಸ್ಥೆಯಲ್ಲಿ ಇರುವ ಸಿಬ್ಬಂದಿಗಳ ಏನು ಇದೆಯೋ ಅಲ್ಲಿ ಈ ರೀತಿಯ ಘಟನೆಗಳೇ ಜಾಸ್ತಿ ನಡೀತದೆ. ಕರೆಕ್ಟ್.
ಕರೆಕ್ಟ್. ಎಸ್ ಸರ್, ಎಸ್ ಸರ್. ಯಾಕಂದ್ರೆ ಅಧಿಕಾರಿಗಳು ಅದನ್ನ ಮೇಲಾಧಿಕಾರಿಗಳು ಶಿಸ್ತು ಕಲಿಸಬೇಕಿತ್ತು, ಕಲಿಸುವುದಿಲ್ಲ. ಓಕೆ ಓಕೆ. ಎಸ್, ಎನಿವೆ ಎಸ್ ಸರ್, ಬರ್ತೇನೆ. ಸರಿಯಾಗಬೇಕು ಅಂತಿದ್ರೆ ಒಂದಷ್ಟು ಸಮಯ ತಗೊಳ್ತದೆ, ಮಾಡೋಣ. ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಇದನ್ನ ವಿರೋಧಿಸಿ ಆದ್ರೂ ಸರಿ, ಸರಿದಾರಿಯಲ್ಲಿ ಆದ್ರೂ ಸರಿ, ಸರಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಎನಿವೆ ಎಸ್ ಸರ್, ಎಸ್ ಸರ್. ಸ್ವಲ್ಪ ಬದಲಾವಣೆಗಳು ಆಗಬೇಕು, ಇಲ್ಲದ್ರೆ ಬಹಳಷ್ಟು ಕಷ್ಟ ಇದೆ ಧರ್ಮಕ್ಕೂ ಕೂಡ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಾನು ಪುತ್ತೂರಿಂದ. ತಮ್ಮ ಹೆಸರು ಮೇಡಮ್? ನಂದು ಶೋಭಾ ಅಂತ. ಶೋಭಾ ಅವರು. ಎಸ್ ಮೇಡಮ್, ಮಾತಾಡಿ ಮೇಡಮ್. ಅಲ್ಲ, ಆಗ ವೇದ ಮೇಡಮ್ ಒಂದು ಹೇಳಿದ್ರಲ್ಲ, ದೇವಸ್ಥಾನದಲ್ಲಿ ಹೀಗೆ ಆಯ್ತು ಅಂತ ಹೇಳಿ. ಅದು ನಾನು ಹೇಳುದು, ನಾವು ಜನರದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅಲ್ಲಿ ಕೂತ್ಕೊಂಡ ರಾಜರಾಜೇಶ್ವರಿಯೇ ಅವರಿಗೆ ಯಾರು ಪುರೋಹಿತರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಅವರೇ ಕೊಡ್ತಾರಲ್ಲ. ಒಬ್ಬರ ಮನಸ್ಸು ನೋಯಿಸಿದಕ್ಕೆ ಏನ್ ದೇವ್ರವರಿಗೆ ಏನ್ ಕೊಡದೆ ಕುತ್ಕೊಳ್ತಾರ? ಕೊನೆಯದಾಗಿ ಹಿಂದೂಗಳು ಅದನ್ನೇ ಯೋಚನೆ ಮಾಡ್ಬೇಕಲ್ವಾ ಮೇಡಮ್, ಏನ್ ಹೇಳ್ತೀರಿ? ಹೌದು, ನಾನು ಹೇಳುದು, ನಮಗೆ ಹಾಗಾದ್ರೆ ನಾವು ಜನರು ಸರಿ ಮಾಡ್ತಾರೆ ಅಂತ ಆದ್ರೆ ನಮಗೆ ದೇವರ ಮೇಲೆ ದೇವರಿಗೆ ಶಕ್ತಿ ಇಲ್ಲ ಅಂತ ಹೇಳಿ ನಾವು ಅಲ್ವಾ? ಓಕೆ ಓಕೆ, ರೈಟ್ 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 ರೈಟ್. ಓಕೆ, ಇದೆ ಅಲ್ವಾ? ಮುಂದೆ ಡ್ರೆಸ್ ಕೋಡ್ ಮನೆಯಲ್ಲಿ ಪೇರೆಂಟ್ಸ್ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಲ್ಲ. ಹೌದು ಹೌದು. ಓಕೆ, ಈಗ ಡ್ರೆಸ್ ಕೋಡ್ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ ಮೇಡಮ್, ಹೇಗೆ? ಬೆಳವಣಿಗೆ ಸರಿ, ಅದು ಮಾಡ್ಬೇಕು. ಅದು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಅಂತ ಹೇಳಿ ಅಲ್ಲ, ಹೊರಗೆ ಹೋಗುವಾಗ ನಾವು ಲೇಡೀಸ್ ಏನು ಹೊರಗಡೆ ಮಕ್ಕಳು ಹೋಗುವಾಗ ಡ್ರೆಸ್ ಸ್ವಲ್ಪ ಸರಿಯಾದ ಹಾಕ್ಬೇಕು. ಅದು ಮನೆಯವರ ಆಲೋಚನೆ ಮಾಡ್ಬೇಕು ಅಲ್ವಾ? ದಿನಕಣ್ಣನಿಗೆ ಏನ್ ಮಾಡ್ತದೆ ಗೊತ್ತಿಲ್ಲ, ನಾನು ಹೇಳಿದ್ದು ತಪ್ಪ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಮಾಡುದು ಸರಿ ಸರಿ, ಹೌದು. ಒಳಗಡೆ ಡ್ರೆಸ್ ಗಳು ಹಾಕೊಂಡ್ ಬರ್ತಾರೆ, ನಮಗೆ ನೋಡ್ಲಿಕ್ಕೆ ಅಸಹ್ಯ ಆಗ್ತದೆ ಲೇಡೀಸ್ ಆಗಿ. ಓಕೆ ಓಕೆ, ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು ಧನ್ಯವಾದ. ಅಂದ್ರೆ ಪ್ರತಿಯೊಬ್ರು ಇಲ್ಲಿಯೂ ಕೂಡ ನಾವು ಬ್ಯಾಂಗ್ಳೂರ್ನಲ್ಲಿ ಬೇರೆ ಬೇರೆ ಚಾನಲ್ ಅವರು ಎಲ್ಲ ಸರ್ವೆ ಮಾಡಿದ್ರು, ಎಲ್ಲಾ ಕಡೆ ಇದು ಒಂದೇ ಮಾತು ಬರುದು. ಎಲ್ಲಿಯೂ ಕೂಡ ನಾನು ಹಾಗೆ ವಲ್ಗರ್ ಡ್ರೆಸ್ ಅಲ್ಲಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದ ಮುಖ್ಯ ಶ್ರದ್ಧಾ ಸ್ಥಾನ ಅಂತ ಹೇಳಿದ್ರೆ ನಾವು ಹೋಗುವ ಉದ್ದೇಶ ಏನಿದೆ, ದೇವಸ್ಥಾನದಲ್ಲಿ ಸಾತ್ವಿಕತೆ, ಚೈತನ್ಯ ಇದೆಲ್ಲ ಸಿಗ್ಲಿ, ಅದು ಗ್ರಹಣ ಆಗ್ಲಿ, ಮನಶಾಂತಿ ಸಿಗ್ಲಿ ಅಂತಲ್ಲ. ಹಾಗಾಗಿ ಹೋಗುವಾಗ ನಾವು ಅಲ್ಲಿಗೆ ಸಾತ್ವಿಕ ವೇಷಭೂಷಣ ಅಂದ್ರೆ, ಈಗ ಸೀರೆ ಉಟ್ರೆ, ಸೀರೆ ಅಂತ ಹೇಳಿದ್ರೆ ನಿಮಗೆ ನೀವು ಪ್ರಾರಂಭದಲ್ಲಿ ನನ್ಗೆ ಕೇಳಿದ್ರಿ ಸಾತ್ವಿಕ ವೇಷಭೂಷಣ ಅಂತ ಹೇಳಿದ್ರೆ ಏನು ಅಂತ. ಈ ಸಾತ್ವಿಕತೆ ನೋಡಿ, ಹಿಂದೆ ಎಲ್ಲ ಯಜ್ಞ ಯಾಗ, ಮನೆಯಲ್ಲಿ ವಿಶೇಷ ಮದುವೆ ಕಾರ್ಯಕ್ರಮಕ್ಕೆಲ್ಲ ರೇಷ್ಮೆ ಸೀರೆ ಉಡ್ಬೇಕು ಅಂತ ಹೇಳ್ತಿದ್ರು ಅಲ್ವಾ? ಯಾಕಂತ ಹೇಳಿದ್ರೆ ಅದ್ರಲ್ಲಿ ಹೆಚ್ಚು ಅಂದ್ರೆ ಎಲ್ಲಾ ಇದಕ್ಕಿಂತಲೂ ರೇಷ್ಮೆಗೆ ಹೆಚ್ಚು ದೈವಿ ತತ್ವವನ್ನು ಗ್ರಹಣ ಮಾಡುವಂತಹ ಶಕ್ತಿ. ಮೇಡಮ್ ಮ್ಯೂಟ್ ಆಗಿದೆ ಮೇಡಮ್, ಮ್ಯೂಟ್ ಆಗಿದೆ. ತಮ್ಮ ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್, ತಮ್ಮ ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್, ತಮ್ಮ ಆಡಿಯೋ ಮ್ಯೂಟ್ ಆಗಿದೆ ಮೇಡಮ್, ಧ್ವನಿ ಕೇಳ್ತಾ ಇಲ್ಲ, ಆಡಿಯೋ ಮ್ಯೂಟ್ ಆಗಿದೆ. ಎಸ್ ಎಸ್, ಕೇಳ್ತದೆ, ಮಾತಾಡಿ ಮೇಡಮ್, ಮಾತಾಡಿ ಮೇಡಮ್. ಈಗ ಮೇಡಮ್ ಧ್ವನಿ ಕೇಳ್ತಾ ಇದೆಯಾ? ಭವ್ಯ ಮೇಡಮ್ ಧ್ವನಿ ಕೇಳ್ತಾ ಇದೆಯಾ? ಎಸ್ ಮೇಡಮ್, ಕೇಳ್ತಾ ಇದೆ, ಈಗ ಮಾತಾಡಿ ಮೇಡಮ್. ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್. ಪ್ರಾರಂಭದಲ್ಲಿ ಕೇಳಿಸ್ತಲ್ಲ ಅಂದ್ರೆ ಎಲ್ಲಾ ಮಹಿಳೆಯರು ಕೂಡ ಅಂದ್ರೆ ಎಲ್ಲರದ್ದು ಒಂದೇ ಧ್ವನಿ ಇದೆ, ವಸ್ತು ಸಂಹಿತೆ ಜಾರಿಗೆ ಬರಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹಿಂದೂಗಳಿಗೆ ಎಲ್ಲೂ ಸಹ ಅಂದ್ರೆ ಧರ್ಮ ಶಿಕ್ಷಣದ ಅಭಾವ ಇದೆ. ಹಾಗಾಗಿ ಅಂದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಹೀಗೆ ಉಡುಪು ತೊಡೋದ್ರಿಂದ ಏನ್ ಲಾಭ ಇದು ಗೊತ್ತಿಲ್ಲ. ಹಾಗಾಗಿ ಎಷ್ಟೋ ಜನ ಇವಾಗ ನೋಡ್ತಾ ಇದ್ದಾರೆ, ಲೈವ್ ಫೋನ್ ಬರ್ತಾ ಇದೆ, ನಾನು ಒಂದು ವೆಬ್ಸೈಟ್ ಹೇಳ್ತೇನೆ, ಅದರಲ್ಲಿ ಸಂಪೂರ್ಣ ಮಾಹಿತಿ ಹಾಕಿದ್ದಾರೆ. ಸ್ಪಿರಿಚುವಲ್ ರಿಸರ್ಚ್ ಫೌಂಡೇಶನ್ ಅಂತ SSRF ಅಂತ ಇದರಲ್ಲಿ ಹಾಕಿದ್ದಾರೆ. ಸೀರೆಯನ್ನು ಉಟ್ಕೊಂಡು ಹೋದ್ರೆ ಏನ್ ಲಾಭ ಇದೆ? ಆ ಸೀರೆಯನ್ನು ಉಟ್ಕೊಂಡು ಹೋದಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಸೀರೆ ಪೂರ್ಣ ಅಖಂಡವಾಗಿ ಇರ್ತದಲ್ಲ, ಅಲ್ಲೆಲ್ಲೂ ಕಟ್ಟು ತುಂಡು ಆಗಿರೋದಿಲ್ಲ. ಈ ನರಿಗೆ ನಮ್ಗೆ ದುರ್ಗಾದಿ ತತ್ವ ಸಿಗತ್ತೆ, ಮತ್ತೆ ಆ ದೇವಸ್ಥಾನದಲ್ಲಿ ಏನ್ ಚೈತನ್ಯ ಇದೆ ಅಲ್ಲ, ಅದನ್ನ ಗ್ರಹಣ ಶಕ್ತಿ ಸಿಗತ್ತೆ. ಹಾಗಿಂದ ಆದ್ರಿಂದ ಅಲ್ಲಿ ನಮ್ಗೆ ಹೆಚ್ಚು ಲಾಭ ಆಗುತ್ತೆ. ಹಾಗಾಗಿ ಹೆಚ್ಚು ಜನ, ನಾವು ಎಷ್ಟೋ ಜನ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗುವಾಗ ಈ ತರ ಸಾತ್ವಿಕ ವೇಷಭೂಷಣ ಅಂದ್ರೆ ಆದಷ್ಟು ಹಣೆಗೆ ಕುಂಕುಮ, ಅಂದ್ರೆ ತಲೆಗೆ ಎಷ್ಟೋ ಜನ ಫ್ಯಾಷನ್ ಅಂತ ಹೇಳಿ ಕೂದಲು ಬಿಟ್ಕೊಳ್ತಾರೆ. ಹಿಂದೆ ಇಲ್ಲ ನಮ್ಮ ಮನೆಯಲ್ಲಿ ಇರ್ಬೋದು, ಅಥವಾ ನಿಮ್ಗೂ ಕೂಡ ಅನುಭವ ಇರ್ಬೋದು, ಹುಣ್ಣಿಮೆ ಅಮಾವಾಸ್ಯೆ ಇಲ್ಲ ಕೂದಲು ಬಿಚ್ಕೊಂಡು ಹೊರಗೆ ಹೋಗ್ಬಿಟ್ಟಮ್ಮ, ಇವಾಗ ತೊಂದ್ರೆ ಆಗ್ತದೆ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ
ಕೂದಲು ಬಿಟ್ಕೊಳ್ಳೋದ್ರಿಂದ ಆ ಕೂದಲಿನಿಂದ ನೆಗೆಟಿವ್ ಎನರ್ಜಿ ನಮ್ ದೇಹಕ್ಕೆ ಪ್ರವೇಶ ಆಗ್ತದೆ ಅಂತ ಹೇಳಿ. ಆದ್ರಿಂದ ದೇವಸ್ಥಾನಕ್ಕೆ ಹೋಗೋ ಉದ್ದೇಶ ಏನು, ನಾವು ಅಲ್ಲಿಂದ ಒಂದು ಪಾಸಿಟಿವಿಟಿ, ದೇವರ ಶಕ್ತಿಯನ್ನು ಗ್ರಹಣ ಮಾಡ್ಬೇಕಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಹೋಗುವಾಗ ನಾವು ಸಾತ್ವಿಕ ವೇಷಭೂಷಣ ಹಾಕೊಂಡು ಹೋದ್ರೆ ಅದ್ರಲ್ಲಿ ನಮ್ಗೆ ಲಾಭ ಆಗತ್ತೆ. ಮತ್ತೆ ಆಧ್ಯಾತ್ಮ ಇದೆ ಅಲ್ಲ ಇದು ಸರ್, ಅನುಭವದ ಶಾಸ್ತ್ರ ಇದೆ. ಈಗ ನೀವೇ ನೋಡಿ, ಜೀನ್ಸ್ ಅಥವಾ ಇದನ್ನ ವೇರ್ ಮಾಡಿದಾಗ ನಿಮ್ಮ ಮನಸ್ಥಿತಿ ಹೇಗಿರ್ತದೆ, ಅದೇ ಜುಬ್ಬ ಪೈಜಾಮ ಅಥವಾ ಸಾತ್ವಿಕ ವೇಷಭೂಷಣ ಅಥವಾ ಶರ್ಟ್ ಸಲ್ಯ ಇದನ್ನ ಹಾಕೊಂಡಾಗ ಹೇಗಿರ್ತದೆ. ಹಾಗಾಗಿ ನಾವು ಹೆಚ್ಚು ದೇವಸ್ಥಾನಕ್ಕೆ ಹೋಗುವಾಗ ಸಾತ್ವಿಕ ವೇಷಭೂಷಣವನ್ನೇ ತೊಟ್ಕೊಂಡು ಆ ದೇವಸ್ಥಾನದ ಪಾವಿತ್ರತೆ ಕಾಪಾಡೋಣ, ನಮ್ಮ ಸಂಸ್ಕೃತಿ ಕಾಪಾಡೋದು ಪ್ರತಿಯೊಬ್ಬ ಹಿಂದೂಗಳ ಕರ್ತವ್ಯ ಇದೆ. ಓಕೆ ಓಕೆ, ಎಸ್ ಮೇಡಮ್, ಬರ್ತೇನೆ. ಬಹಳಷ್ಟು ಕರೆಗಳಿವೆ, ಮತ್ತೊಂದು ಕರೆ ತೆಗೆದುಕೊಂಡು ತಮ್ಮಲ್ಲಿ ಬಳಿ ಬರ್ತೇನೆ. ಬಿಫೋರ್ ದ್ಯಾಟ್ ಒಂದು ಆ ಪೋಸ್ಟರ್ ಅನ್ನ ಹಾಕಿ, ಎಸ್ ಯಾವುದು ಸಾತ್ವಿಕ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಅಂತ ಬಂದಾಗ ಸ್ವಲ್ಪ ಗಮನಿಸಿ, ದೇವಾಲಯಕ್ಕೆ ಹೋದಾಗ ತಾವುಗಳು ಈ ರೀತಿ ವಸ್ತ್ರಧಾರಣೆಯನ್ನ ಮಾಡಬೇಕು ಅನ್ನುವಂಥದ್ದು ವಾದ. ಒಂದ್ ಕಡೆ ತಾವು ಗಮನಿಸಬಹುದು, ಅಲ್ಲಿ ಸಾರಿ ಅಂದ್ರೆ ಸೀರೆಯನ್ನ ಹಾಕುವಂಥದ್ದು, ಜೊತೆಗೆ ಮತ್ತೊಂದು ಕಡೆ ಸಲ್ವಾರ್ ಅಂದರೆ ಚೂಡಿದಾರ್ ಅಂತ ಹೇಳ್ತೀವಿ ಅದನ್ನು ಹಾಕುವಂಥದ್ದು, ಜೊತೆಗೆ ಹುಡುಗರು ಅಲ್ಲಿ ಫಾರ್ಮಲಲ್ಲಿ ಶರ್ಟ್ ಆ್ಯಂಡ್ ಪ್ಯಾಂಟ್ ಹಾಕುವಂಥದ್ದು, ಅದನ್ನು ಬಿಟ್ಟರೆ ಒಂದು ಪಂಚೆಯಲ್ಲಿ ಧೋತಿಯಲ್ಲಿ ಹೋಗುವಂಥದ್ದು, ಅದನ್ನು ಬಿಟ್ಟರೆ ಕುರ್ತವನ್ನು ಹಾಕ್ಬೋದು, ಬಹುಶಃ ಪೈಜಾಮ ಜುಬ್ಬವನ್ನು ಹಾಕ್ಬೋದು. ಜೊತೆಗೆ ಅದು ನಾಟ್ ಅಲೌಡ್. ನೆಕ್ಸ್ಟ್ ಒನ್ ಅಂದರೆ ಅಲ್ಲಿ ಹೋಗುವಂಥದ್ದು, ನೆಕ್ಸ್ಟ್ ಒನ್ ಆಗಿದ್ದನ್ನು ಹಾಕಿ. ಎಸ್, ಹುಡುಗಿರು ಟೀ ಶರ್ಟ್ಗಳನ್ನು, ಪ್ಯಾಂಟ್ಗಳನ್ನು, ಶಾರ್ಟ್ಸ್ಗಳನ್ನು ಹಾಕಬಾರ್ದು. ಹುಡುಗರು ಜೊತೆಗೆ ಒನ್ಸ್ ಅಗೇನ್ ಬರ್ಮುಡಗಳನ್ನು ಹಾಕಬಾರ್ದು, ಟೀ ಶರ್ಟ್ಗಳನ್ನು ಹಾಕಬಾರ್ದು, ಜೊತೆಗೆ ಅಲ್ಲಿ ನೈಟಿ ಡ್ರೆಸ್ಗಳನ್ನು ಹಾಕಬಾರ್ದು. ಇದು ಪೋಸ್ಟರ್ಗಳನ್ನು ನಾವು ದೇವಾಲಯಗಳಲ್ಲಿ ನೋಡಿದ್ದೇವೆ. ಇಂತಹ ಪೋಸ್ಟರ್ಗಳು ದೇವಾಲಯದ ಹೊರಗಡೆ ಇರುತ್ತೆ, ಅಟ್ ದ ಸೇಮ್ ಟೈಮ್ ಒಳಗಡೆ ಟೀ ಶರ್ಟ್ ಹಾಕಿದವರು ಇರ್ತಾರೆ, ಬರ್ಮುಡ ಹಾಕಿದವರು ಕೂಡ ಇರ್ತಾರೆ. ಯಾರು ಕೂಡ ಏನು ಮಾತಾಡಲ್ಲ ಅನ್ನೋಂಥದ್ದು ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳುವಂಥದ್ದು. ಆದರೆ ಇನ್ನು ಮುಂದಕ್ಕೆ ಇದನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನಜಾಗೃತಿ ಹೊರಟಿದೆ. ಯಾವ ರೀತಿ ಅಂತ ಬಂದಾಗ ಈ ರೀತಿ ಡ್ರೆಸ್ಗಳನ್ನು ಯಾರು ಹಾಕೊಂಡು ಹೋಗ್ತಾರೆ ಅವರುಗಳಿಗೆ ಮಂಗಳಾರತಿಯನ್ನು ಕೊಡಲ್ಲ, ಅವರುಗಳಿಗೆ ಪ್ರಸಾದವನ್ನು ಕೊಡಲ್ಲ ಅನ್ನುವಂತಹ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿ ತೆಗೆದುಕೊಂಡಿರುವಂತಹ ನಿರ್ಧಾರ. ನೆಕ್ಸ್ಟ್ ಒನ್ ಎಸ್, ಇದು ಸಾತ್ವಿಕವಾಗಿರುವಂತಹ ಒಂದು ಸಾಂಪ್ರದಾಯಿಕವಾಗಿರುವಂತಹ ಉಡುಗೆ ತೊಡುಗೆಗಳು ತಾವು ಗಮನಿಸಬಹುದು. ಅಂದರೆ ಪೈಜಾಮ ಜುಬ್ಬವನ್ನು ಹಾಕಿರುವಂಥದ್ದು, ಜೊತೆಗೆ ಸಾರಿಗಳನ್ನು ಮಹಿಳೆಯರು ಹಾಕಿರುವಂತಹ ಒಂದು ಫೋಟೋ. ನೆಕ್ಸ್ಟ್ ಒನ್ ಓಕೆ, ಇದು ದೇವಾಲಯದ ಮುಂಭಾಗದಲ್ಲಿ ತಮ್ಗಳಿಗೆ ಆಬ್ವಿಯಸ್ಲಿ ಕಾಣಸಿಗುವಂತಹ ಪಿಕ್ಚರ್ಸ್ಗಳಿದು. ಅಂದರೆ ಸಾಂಪ್ರದಾಯಿಕ ತೊಡುಗೆಗಳನ್ನು ಹಾಕಿಕೊಂಡು ದೇವಾಲಯದ ಒಳಗಡೆ ಬನ್ನಿ ಅನ್ನುವಂಥದ್ದು, ಇಲ್ಲದಿದ್ದರೆ ಬೇಡ ಅನ್ನುವಂಥದ್ದು. ಎಸ್, ಇದು ಪೋಸ್ಟರ್ಗಳು. ಬರ್ತೇನೆ. ಬಿಫೋರ್ ದಟ್ ನನ್ನ ಬಹಳಷ್ಟು ಪ್ರಶ್ನೆಗಳಿವೆ. ಅಸಭ್ಯ ಅಶೋಧನೀಯವಾಗಿರುವಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಬರಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ, ಅಂದರೆ ಅಸಭ್ಯ ಅಶೋಭನೀಯ ಅಥವಾ ತುಂಡು ಬಟ್ಟೆ, ಅಂದರೆ ಉದಾಹರಣೆ ಹರಿದ ಜೀನ್ಸ್ ಆಗಿರ್ಬೋದು, ಬರ್ಮುಡ ಆಗಿರ್ಬೋದು ಧರಿಸಿ ದೇವಸ್ಥಾನವನ್ನು ಪ್ರವೇಶ ಮಾಡಬೇಡಿ. ಭಕ್ತರು ಮತ್ತು ದರ್ಶನಾರ್ಥಿಗಳು ಭಾರತೀಯ ಸಂಸ್ಕೃತಿಯ ಉಡುಪನ್ನು ಧರಿಸಿ ದೇವಸ್ಥಾನವನ್ನು ಪ್ರವೇಶಿಸಬೇಕು. ಸಂಸ್ಕೃತಿ ಪಾಲನೆ ಮಾಡಿ ದೇವಸ್ಥಾನ ವ್ಯವಸ್ಥಾಪನೆಗೆ ಸಹಕರಿಸಿ ದೇವಸ್ಥಾನದ ಸಾತ್ವಿಕತೆ ರಕ್ಷಿಸುವುದು ಧರ್ಮ ಕರ್ತವ್ಯ. ಇದು ಕರ್ನಾಟಕ ದೇವಸ್ಥಾನ ಮಹಾಸಂಘ, ಹಿಂದೂ ಜನಜಾಗೃತಿ ಸಮಿತಿ ಇವರುಗಳು ತೆಗೆದುಕೊಂಡಿರುವಂಥ ನಿರ್ಧಾರ. ಈ ಒಂದು ಪೋಸ್ಟ್ಗಳನ್ನು ತಾವು ಗಮನಿಸಿದ್ದೀರಿ. ಅಂದರೆ ಫಾರ್ಮಲ್ ಡ್ರೆಸ್ಗಳನ್ನು ಜೊತೆಗೆ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ದೇವಾಲಯದ ಒಳಗಡೆ ಬನ್ನಿ ಅನ್ನುವಂಥದ್ದು. ಎಸ್, ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಾವು ನೋಡ್ತೇವಲ್ವಾ, ನೀವು ಹಂಪೆದು ಉದಾಹರಣೆ ತಗೊಳ್ಬಹುದು. ಅದ್ರಲ್ಲಿ ಹೇಗ್ ಬರ್ತಾರೆ ಹಾಗೆ ದೇವಸ್ಥಾನಕ್ಕೆ ಬರ್ತಾರೆ ಅಲ್ವಾ? ಓಕೆ, ಅದಕ್ಕೋಸ್ಕರನೇ ಅಂದ್ರೆ ಈಗ ಅಂದ್ರೆ ಅದೊಂಥರ ಸಂಸ್ಕಾರ ಅದೇ ತರ ಆಗಿಬಿಟ್ಟಿದೆ. ಈಗ ನಮ್ಮ ದೇವಸ್ಥಾನಕ್ಕೆ ಯಾವ ತರ ಹೋಗ್ಬೇಕು ಅನ್ನೋದನ್ನ ಎಲ್ಲ ಇವತ್ತು ಹೇಳ್ಕೊಡ್ತಾ ಇಲ್ಲ. ಆದ್ರಿಂದ ನಾವು ಇವತ್ತು ಮಂದಿರ ಮಹಾಸಂಘದಿಂದ ಎಲ್ಲ ಕಡೆ ಅಧಿವೇಶನ ಮಾಡಿದ್ವಿ. ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ಮಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ದಾವಣಗೆರೆ ಎಲ್ಲಾ ಕಡೆಯಿಂದಲೂ ಎಲ್ಲಾ ದೇವಸ್ಥಾನದ ಟ್ರಸ್ಟಿಗಳು ಒಳ್ಳೆ ರೀತಿಯಲ್ಲಿ ಸ್ಪಂದನ ಕೊಟ್ಟಿದ್ದಾರೆ. ಅಂದ್ರೆ ಕಡ್ಡಾಯ ಮಾಡ್ಬೇಕು, ಖಂಡಿತವಾಗಿಯೂ. 1,000 ಜನ ಬರ್ತಾರೆ ದೇವಸ್ಥಾನಕ್ಕೆ. ಅದ್ರಲ್ಲಿ ಎಷ್ಟೋ ಜನಕ್ಕೆ ಇವತ್ತು ನಾವು ಯಾರು ಕೂಡ ಹಾಗೆ. ನಮಸ್ತೆ, ಸುಂದರ್. ಎಸ್ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸುಂದರ್, ನರಿಕೊಂಬಿಂದ. ಸುಂದರ್ ಅವರು ನರಿಕೊಂಬಿಂದ, ಮಾತಾಡಿ ಸರ್. ಏನ್ ಹೇಳ್ತೀರಾ ಸರ್? ಅಲ್ಲ, ಅವರು ಈಗ ಹೇಳಿದ್ದು ಸರಿ. ಅಂತಂದ್ರೆ ವಸ್ತ್ರವನ್ನು ಸರಿಪಡಿಸಿಕೊಂಡು ದೇವಸ್ಥಾನಕ್ಕೆ ಬರ್ಬೇಕು. ಹೌದು, ಅಂದ್ರೆ ದೇವರ ಹತ್ರ ನಾವು ಬರುವಾಗ ಅರ್ಧ ಹಾಕಿ ಅರ್ಧ ತೋರಿಸಿಕೊಂಡು ದೇವರ ಭಕ್ತಿ ಮಾಡಿಕೊಂಡು ಏನು ಪ್ರಯೋಜನ? ನಮ್ಮ ಹೃದಯದಲ್ಲಿ ನಿಜವಾಗಿ ಭಕ್ತಿ ಇರ್ಬೇಕಾದ್ರೆ ಒಳ್ಳೆ ಶರ್ಟ್, ಒಳ್ಳೆ ಲುಂಗಿ ಎಲ್ಲ ಉಟ್ಕೊಂಡು ದೇವರನ್ನು ಭಕ್ತಿ ಮಾಡುದು ಪುಣ್ಯ ಕೆಲಸ ಅದು. ಮತ್ತೆ ದೇವರ ಹತ್ರ ನಾವು ಬೇಡಿಕೊಂಡು ಹೋಗುವಾಗ ಇನ್ನೊಬ್ರು ಹಾಗೆ ಇನ್ನೊಬ್ರು ಹೀಗೆ, ಭಟ್ರು ನನ್ಗೆ ಅದು ಕೊಡ್ಲಿಲ್ಲ, ಭಟ್ ನನಗೆ ಇದು ಕೊಡ್ಲಿಲ್ಲ. ನಮ್ಮ ಹೃದಯ ಹೇಗುಂಟು ದೇವರದ ನಾವು ಏನ್ ಬೇಡಿಕೊಳ್ತೇವೆ ಅದು ನಮಗೆ ಅಗತ್ಯವಾದದ್ದು. ದೇವರ ನಮ್ಮ ಪ್ರಾರ್ಥನೆ. ಭಟ್ರ ಹತ್ರ ನಾವು ಭಟ್ರು ಒಬ್ರು ಹೇಳಿದ್ರಲ್ಲ, ಹೂವು ಮುಟ್ಟಿದಕ್ಕೆ. ಹೌದು, ನಿಜವಾಗಿ ಅವರು ಹೇಳಿದ್ರು. ಅವರು ಅಂದ್ರೆ ಅವರ ಮನಸ್ತಾಪಕ್ಕೆ ಅವ್ರು ಹೂವು ಮುಟ್ಟಿದ್ರು. ಅಂದ್ರೆ ಹೆಂಗಸರಿಗೆ ಹೂ ಅಂದ್ರೆ ಮುತ್ತಿರ್ತಾನ ಅಂತ ಹೇಳ್ತಾರೆ.
ದೇವರಿಗೆ ಅವರಿಗೂ ಈಗ ಬ್ರಾಹ್ಮಣರಿಗೆ ಒಂದು, ಹಿಂದೂಗಳಿಗೆ ಒಂದು, ಅಂದ್ರೆ ಆರತಿ ಕೊಡುವಾಗ ಎಲ್ಲರಿಗೂ ಆರತಿ ಅಲ್ವಾ? ಹೌದೌದೌದು, ಸರಿ. ಅಂದ್ರೆ ಅವರು ಹೂ ಮುಟ್ಟಿದ್ರೆ ಅವರಿಗೆ, ಇನ್ನು ಬ್ರಾಹ್ಮಣರು ಮುಟ್ಟಿದ್ರೆ ನಮ್ಮ ಹಿಂದೂಗಳು ಮುಟ್ಟಬಾರ್ದಂದ್ರೆ ಅದು ಅವರಿಗೆ ಬೇಜಾರ ಆಗೋದಿಲ್ಲ? ಸರಿ ಸರಿ, ಎಸ್ ಸರ್. ಈಗ ಇದು ವಸ್ತ್ರ ಸಂಹಿತೆ ಕರೆಕ್ಟ್ ಅಂತ ಹೇಳ್ತೀರಿ ರೂಲ್? ಅದು ಅಂದ್ರೆ ವಸ್ತ್ರ ಅಂದ್ರೆ ನಾವು ಶರ್ಟ್ ಮತ್ತೆ ಲುಂಗಿ ಉಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಒಂದು ಪೂಜೆ ಪ್ಯಾಂಟ್ ಹಾಕಿ ಪೂಜೆ ಕೂತ್ರೆ ಏನು ಪ್ರಯೋಜನ ಇಲ್ಲ. ಲುಂಗಿ ಉಟ್ಕೊಂಡು ಪೂಜೆ ಕೂತ್ಕೊಳ್ಬೇಕು. ಅದಂದ್ರೆ ಪೂರ್ವ ಜನ್ಮದಿಂದ ಬಂದಂತ ಒಂದು ಕ್ರಮ. ಅಂದ್ರೆ ನಾವು ಲುಂಗಿ ಉಟ್ಕೊಂಡು ದೇವರ ಹತ್ತಿರ ನಾವು ಹೋಗುವಾಗ ಲುಂಗಿ ಉಟ್ಕೊಂಡು ಪೂಜೆ ಮಾಡಿದ್ರೆ ಅದರಷ್ಟು ಶ್ರೇಷ್ಠ ಯಾವುದಿಲ್ಲ. ತಾವು ಕೂಡ ಸ್ವಾಗತ ಮಾಡ್ತೀರಿ ದೇವರ ಹತ್ರ ಪೂಜೆ ಮಾಡಿ ಏನು ಇದುಂಟು ನಮಗೆ. ಈ ಬೆಳವಣಿಗೆನ ತಾವು ಕೂಡ ಸ್ವಾಗತ ಮಾಡ್ತೀರಿ ಹಾಗಾದ್ರೆ? ಹೌದು, ಅಂದ್ರೆ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನಾನು ಅದ್ರಲ್ಲಿ ಹೇಳುದಿಲ್ಲ. ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಹೃದಯವನ್ನು ದೇವರ ಹತ್ರ ಇಟ್ಟುಕೊಂಡು ಮಾಡಿದಂತ ಭಕ್ತಿ ದೇವರಿಗೆ ಕಾಣ್ತದೆ ಶಿವಾಯಿ. ಇನ್ನೊಬ್ಬರಿಗೆ ನಾವು ಹೇಳುದಲ್ಲ, ನಮ್ಮ ಹೃದಯಕ್ಕೆ ನಾವು ಭಕ್ತಿಯಿಂದ ಬೇಡಿಕೊಳ್ಳುದು. ದೇವರೇ ಎಂತ ಕಷ್ಟ ಇದ್ರು ನನಗೆ ಪರಿಹಾರ ಮಾಡಿ, ನಮ್ಮ ಎಷ್ಟು ಎಂತ ನಮ್ಗೆ ತಪ್ಪಿದ್ರು ಮಾಪು ಕೊಂಡ್ಕೊಳ್ಳಿ, ಅದೆಲ್ಲ ನಮ್ಮ ಹೃದಯ. ಇನ್ನೊಬ್ರು ಹಾಗೆ ಮಾಡಿದ್ರು ಇನ್ನೊಬ್ರು ಹೀಗೆ ಮಾಡಿದ್ರು ಅದು ಹೇಳುದು ನಮ್ದು ಹೇಳ್ತಾರೆ. ಧನ್ಯವಾದ ಸರ್, ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ತಮ್ಮ ಹೆಸರು? ತಮ್ಮ ಹೆಸರು? ಯತಿನ್ ಮಂಗಳೂರು. ಯತಿನ್ ಅವರೇ, ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಮೊದಲನೇದಾಗಿ ಮನ್ಪ್ಲೆ ಸರ್, ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮನ್ಪ್ಲೆ ಸರ್. ಮಲ್ತಾರೆ? ಎಸ್ ಸರ್. ಪಾಲನೆ ಸರ್, ಪಾತರ್ಲಿ. ಹಲೋ, ಪಾತರ್ಲಿ ಸರ್. ಮುಜ್ಜನ ಕ್ಲಾಸ್ ಮೇಲೆ. ಎಸ್ ಸರ್. ದಾದೆ ಗೊತ್ತುಂಟು ಸರ್, ಡ್ರೆಸ್ ಕೋಡ್ ಎಡ್ಡೆ ಬಾರಿ ಎಡ್ಡೆ ಕಾರ್ಯಕ್ರಮ. ಮತ್ತೆ ರೆಡ್ಡನ ಎಂಜಿನ ಗೊತ್ತುಂಟು ಸರ್. ಈ ದೇವಸ್ಥಾನ ಡಬ್ಬನಾಗ ಒಂಜಿ ಬಡವರಿಗೆ ಒಂಜಿ ಲೈನ್ ತೂಪೇರು, ನಕ್ಲು ಶ್ರೀಮಂತರಿಗೆ ಒಂಜಿ ಪುರೋಹಿತ ಒಂಜಿ ಲೈನ್ ತೂಪೇರು. ರೆಡ್ ಮೂಜನ ಎಂಜಿನ ಗೊತ್ತಂಡೆ. ಶ್ರೀಮಂತೆ ಬತ್ತರ ಪುರೋಹಿತನ ಮುಂಡದ ನೆಟ್ಟು ಮಲ್ಲಿಗೆ ತಂದು ಉಪ್ಪುಂಡು. ಬಕ್ಕ ಪಾಪದ ಬತ್ತನ ಮಲ್ಲಿಗೆ ತಂದು 5 ರೂಪಾಯಿ ಕೊರ್ನಲ್ಲ ಕಾಣಿಕೆ, 500 ರೂಪಾಯಿ ಕೊರ್ನಲ್ಲ ಕಾಣಿಕೆ. ಶ್ರೀಮಂತಕ್ಕೆ ಮಾತ್ರ ಮಲ್ಲಿಗೆ ಪೂನ್ ಬಂದು 8 ವರ್ಷ ನಡತೊಂದು. ಸರಿ ಇತ್ತೆ ಒಂದು ವಸ್ತ್ರ ಸಂಹಿತೆ ಬಗ್ಗೆ ಒಂದು ಬ್ರೆಡ್ ನಿಯಮ ಅಂತ ಪನ್ಪಾರೆ ಬಾರಿ ಖುಷಿ ಸರ್. ಒಂದು ದೇವಸ್ಥಾನದ ಮಾತ್ರ ಪ್ರತಿ ಒಲ್ಲ ಪೋಪಿನ ಒಲ್ಪರ ಡ್ರೆಸ್ ಕೋಡ್ ಬರೋಡೆ ಸರ್. ಡ್ರೆಸ್ ಕೋಡ್ ಬರೋಡೆ ಪ್ರತಿಯೊಂದಿಗೆ ಆಗಿದೆ. ಡ್ರೆಸ್ ಕೋಡ್ ಬತ್ತನ ಎಡ್ಡೆ ಅಂತ ಪನ್ಪಾರೆ. ಎಡ್ಡೆ ಬಾರಿ ಖುಷಿ ಐತೆ ಸರ್. ಬಕ್ಕೊಂಜಿ ಹೋಗುತ್ತಾನೆ ಸರ್. ಬಟ್ ಈ ನಮ್ಮ ಜಾತ್ರೆ ನೇಮನಗ ಪ್ರತಿ ನೆಟ್ಟೆಲ್ಲ ಡೊನೇಷನ್ ಒಂಚೂರು ಕಮ್ಮಿ ಮಾಡ್ಕೊಡು ಸರ್. ಸರ್ ಡೊನೇಷನ್ ಮಲ್ಪಡ ಸರ್. ಜಾತ್ರೆ ನೇಮ ಮಲ್ಪುಂಡು ವೆಂಚ ಜಾತ್ರೆ ನೇಮ ಮಲ್ಪರ ಬಂಗ ಡೊನೇಷನ್ ಬೋರ್ಡ್ ಅತ್ತೆ ಸರ್. ಬೋರ್ಡ್ ಸರ್ ಐಕ್ ಅನುದಾನ ಬರ್ಪುಂಡತ್ತೆ ಸರ್. ಇಜಿ ಸರ್ಕಾರ ಬಾರಿ ಬಂಗ ಕೊರತೆ ಎತ್ತಾವಡ ಬಡವ ಶ್ರೀಮಂತ ಚೆಟ್ ಕೊರತೆ ಪ್ರತಿಯೊಂದು ಕೊರ್ರೆ ಆಪ್ ಜೊತೆ ಬಡವಾಗಿ. ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್. ಓಕೆ ಸರ್, ಧನ್ಯವಾದ. ಬಹಳಷ್ಟು ಮೇಡಮ್, ಇಲ್ಲಿ ಬಹಳಷ್ಟು ಜನರು ಕರೆ ಮಾಡಿದವರು ಹೇಳುವಂಥದ್ದು ಇಷ್ಟೇ, ಸ್ವಾಗತ ಅನ್ನುವಂಥದ್ದು ಇದನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ ತಮ್ಮ ಈ ಒಂದು ನಿಲುವನ್ನು. ಆದರೆ ಬಹಳಷ್ಟು ಚರ್ಚೆಗಳು ಕೂಡ ಇದೆ ಮೇಡಮ್. ಅಂದರೆ ಎಸ್ ದಿನೇಶ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆ, ಭವ್ಯ ಮೇಡಮ್ ಅವರು ಕೂಡ ಇದ್ದಾರೆ. ಎಸ್, ಬಹಳಷ್ಟು ಚರ್ಚೆಗಳು ಇದೆ. ಯಾವ ರೀತಿ ಅಂತ ಬಂದಾಗ ಈ ಡ್ರೆಸ್ ಕೋಡ್ ನಿಜವಾಗ್ಲೂ ಕೂಡ ಬೇಕಿತ್ತು ಅನ್ನುವಂಥ ಚರ್ಚೆ. ಯಾಕಂದರೆ ನಾವು ದೇವರನ್ನು ನೋಡಲಿಕ್ಕೆ ಬರ್ತೀವಿ, ದೇವರಿಗೆ ಕೈ ಮುಗಿಲಿಕ್ಕೆ ಬರ್ತೀವಿ, ದೇವರನ್ನೇ ನೋಡ್ತೀವಿ, ದೇವರಿಗೆ ಕೈ ಮುಗಿತೀವಿ. ಈ ಸಂದರ್ಭ ಡ್ರೆಸ್ ಅನ್ನುವಂಥದ್ದು, ಈ ವಸ್ತ್ರ ಅನ್ನುವಂಥದ್ದು ಎಲ್ಲಿಗೆ ಬಂತು, ಯಾಕೆ ಬಂತು, ಇದರ ಬಗ್ಗೆ ಚಿಂತನೆ ಯಾಕೆ ಬೇಕಿತ್ತು ಅನ್ನೋಂಥ ಪ್ರಶ್ನೆಯನ್ನು ಕೇಳುವವರಿದ್ದಾರೆ. ಏನು ಹೇಳ್ತಾರೆ ಮೇಡಮ್? ಅಟ್ ದ ಸೇಮ್ ಟೈಮ್ ಈಗ ನೋಡಿ, ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಬಂದಾಗ, ತಿರುಪತಿಗೆ ಹೋಗ್ತೀವಿ ಅಂತ ಬಂದಾಗ ಅಲ್ಲಿ ಒಂದು ಡ್ರೆಸ್ ಕೋಡ್ ಇರುತ್ತೆ. ಅಂದರೆ ನಾವು ನೇರವಾಗಿ ಇಂಟೆನ್ಷನಲಿ ಹೋಗುವಂಥದ್ದು ತೀರ್ಥಕ್ಷೇತ್ರಗಳಿಗೆ, ಅಂದರೆ ಅಂತಹ ತೀರ್ಥಕ್ಷೇತ್ರಗಳಿಗೆ. ಆದರೆ ಕೆಲವು ಗುಡಿಗಳಿರುತ್ತೆ, ಕೆಲವು ದೇವಾಲಯಗಳಿರ್ತವೆ. ಅಂದರೆ ನಾವುಗಳು ಕೆಲಸದ ಸಂದರ್ಭಗಳಲ್ಲಿ ನಾವು ಅಲ್ಲಿಗೆ ಹೋಗ್ತೀವಿ, ದೇವರಿಗೆ ಒಂದ್ಸಲ ಕೈ ಮುಗಿದು ಬರುವಣ ಅಂತ ಹೇಳಿ ಹೋಗ್ತೀವಿ. ಆ ಸಂದರ್ಭ ಹೋದಾಗ ಅಲ್ಲೂ ಕೂಡ ಡ್ರೆಸ್ ಕೋಡ್ ಇರುತ್ತೆ ಅಂತ ಬಂದಾಗ ಕೆಲಸಕ್ಕೆ ಹೋಗುವವರು ಅವರಿಗೆ ಕೆಲವರಿಗೆ ಡ್ರೆಸ್ ಕೋಡ್ಗಳಿರುತ್ತೆ, ಕೆಲಸದ ಡ್ರೆಸ್ ಕೋಡ್ಗಳಿರುತ್ತೆ. ಆ ಸಂದರ್ಭಗಳಿದ್ದಾಗ ಅದೆಷ್ಟು ಪೂರಕವಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳು ಬರುತ್ತೆ.
ಆ ಸಂದರ್ಭದಲ್ಲಿ ಸರ್ ಒಳ್ಳೇದಿದೆ. ಆ ಸಂದರ್ಭದಲ್ಲಿ ಅಂದ್ರೆ ಈಗ ಕೆಲಸಕ್ಕೆ ಹೋಗ್ತಾರೆ, ಈಗ ಕೆಲಸಕ್ಕೆ ಎಲ್ಲಾ MNC ಕಂಪನಿ ಇರ್ಬೋದು ಅಥವಾ ಯಾವುದೇ ಇದ್ರಲ್ಲಿ ಅಂದ್ರೆ ಅಲ್ಲಿಯೂ ಸಹ ಒಂದು ಡ್ರೆಸ್ ಕೋಡ್ ಅಂತಾನೆ ಇದೆ. ಅದೇ ರೀತಿ ಅಲ್ಲಿಯೂ ಸ್ವಲ್ಪ ನಾನು ನೋಡಿದ ಪ್ರಕಾರ ಈಗ MNC ಅಲ್ಲಿಯೂ ಸಹ ವೀಕ್ಲಿ ಒನ್ಸ್ ಡೇಸ್ ಏನೋ ಸ್ವಲ್ಪ ಆತರ ಡ್ರೆಸ್ಗೆ ಬಿಡ್ತಾರೆ ಅಂದ್ರೆ, ಇಲ್ಲಾಂದ್ರೆ ಅಲ್ಲಿಯೂ ಸಹ ಸಿಲ್ವರ್ ಹಾಕಿಯೇ ಹೋಗ್ಬೇಕು ಬಹುಶಃ. ಹಾಗಾಗಿ ಅಂದ್ರೆ ಅಷ್ಟು ದುರ್ದಿರೋರು ಹೊರಗಿನಿಂದ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಲ್ಲಿನ ನಿಯಮ ಪಾಲನೆ ಮಾಡೋದು ನಮ್ಮ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದೆ. ನಾವೀಗ ಒಬ್ಬೊಬ್ರೆ ಮಾಡ್ತಾ ಬಂದ್ರೆ ನಮ್ಮ ನೆಕ್ಸ್ಟ್ ನಮ್ಮ ಮಕ್ಕಳಿಗಿದೆ ಅಲ್ಲ, ಅದೇ ಅನ್ನಿಸ್ತದೆ ಅವ್ರಿಗೂ, ಹೌದು ನಮ್ಮ ಹೀಗೆ ಹೋಗ್ತಾ ಇದ್ರು, ನಾನು ಕೂಡ ಹೀಗೆ ಬರ್ಬೇಕು, ನನ್ನ ಮಕ್ಕಳಿಗೆ ಆ ಸಂಸ್ಕಾರ ಬರ್ತದೆ. ಇಲ್ಲ ಹೇಗಾಯ್ತು ಮಾಲ್ಗೋದಕ್ಕೆ ಅಥವಾ ಎಲ್ಲೋ ಹಾಗೆ ಅಂತ ಆದ್ರೆ ಅದೊಂದು ಅವರಿಗೆ ಬೆಳಕು ಬಂದ್ಬಿಡ್ತದೆ. ಹಾಗಾಗಿ ದೇವಸ್ಥಾನದಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ನಿಯಮ ಹಾಕಿದಾರಲ್ಲ ಅದು ಪಾಲನೆ ಮಾಡುದು ನನ್ನ ಕರ್ತವ್ಯ ಇದೆ. ಮತ್ತೆ ಅದು ದೇವರ ಆಜ್ಞೆ ಅಂತ ನಾನು ಪಾಲನೆ ಮಾಡ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಅಂದ್ರೆ ಈಗ ನೋಡಿ ಅವ್ರು ಅದೇ ಹೊರಗಿನ ಸಹ ಕೈ ಮುಕ್ಕೊಂಡು ಹೋಗ್ಬೋದು ಅವರು. ಓಕೆ ಮೇಡಮ್, ಒಂದು ನೋಡಿ, ಈಗ ನಾನು ಹೇಳಿರುವಂತ ವಿಚಾರ ಯಾವ ರೀತಿ ಅಂತ ಬಂದಾಗ, ಈಗ ನಾವು ತಾವು ಹೇಳಿದಾಗೆ ಈಗ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಕೇಳ್ತದ ಮೇಡಮ್? ಯೂನಿಫಾರ್ಮ್ ಸ್ಕೂಲ್ ಹಾಕೊಂಡು ಹೋಗ್ತಾರೆ, ಒಳ್ಳೆ ರೀತಿಯಲ್ಲಿ ಇರ್ತದೆ. ಹೌದು, ಈಗ ನೋಡಿ ಮೇಡಮ್, ಈಗ ಬರ್ಮುಡಾ ಇದೆ ನೋಡಿ ಸರ್, ವಲ್ಗರ್ ಸೈಡ್ ಅದನ್ನ ಬೇಡ ಅಂತ. ಓಕೆ, ಈಗ ನೋಡಿ ಏರ್ ಹೋಸ್ಟೆಸ್ ಇರ್ತಾರೆ, ಸೊ ಅವರಿಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ. ಮಾಲ್ ಹೋಗ್ತಾರೆ ಹೇಗೆ ಹೋಗ್ತಾರಲ್ಲ ಅದೇ ರೀತಿ ದೇವಸ್ಥಾನಕ್ಕೂ ಬರ್ತಾರೆ. ಓಕೆ, ಈಗ ನೋಡಿ ಮೇಡಮ್, ಈಗ ಏರ್ ಹೋಸ್ಟೆಸ್ ಇರ್ತಾರೆ, ಸೊ ಅವರಿಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ. ಜೊತೆಗೆ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಸೊ ಅವರಿಗೆ ಒಂದು ಡ್ರೆಸ್ ಕೋಡ್ಗಳಿರುತ್ತೆ. ಕೇಳ್ತದ ಮೇಡಮ್? ಓಕೆ, ಈಗ ಏರ್ ಹೋಸ್ಟೆಸ್ ಗಳಿರ್ತಾರೆ, ಜೊತೆಗೆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಗಳಿರ್ತಾರೆ. ಸೊ ಅವರಿಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ ಮೇಡಮ್. ಅಂದ್ರೆ ಅವರು ಜಾಕೆಟ್ ಗಳನ್ನ ಹಾಕಿಕೊಂಡು ಅಥವಾ ಒಂದು ಮಾಡರ್ನ್ ಆಗಿರುವಂತಹ ಡ್ರೆಸ್ ಕೋಡ್ಗಳು, ಆ ಕೆಲಸದ ಡ್ರೆಸ್ ಕೋಡ್ಗಳನ್ನ ಹಾಕಿದಾಗ ಎದುರುಗಡೆ ಹೋದಾಗ ಒಂದ್ ಕಡೆ ದೇವಾಲಯಗಳಿರುತ್ತೆ, ಅವರಿಗೊಂದು ಆಸೆ ಇರುತ್ತೆ, ದೇವರನ್ನು ಹೋಗಿ ಕೈ ಮುಗಿದು ಬರೋಣ, ಪ್ರಸಾದ ತೆಗೆದುಕೊಂಡು ಬರೋಣ, ತದನಂತರ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ. ಅಂದ್ರೆ ಕೆಲವರು ಇದನ್ನ ದೈನಂದಿನ ಜೀವನಗಳಲ್ಲಿ ಮಾಡುವಂತವ್ರು ಇದ್ದಾರೆ. ಮಧ್ಯಾಹ್ನ ಹೊತ್ತಲ್ಲೂ ಕೂಡ ನಮ್ಮಲ್ಲಿ ಇಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯಗಳಿವೆ, ಬಹಳಷ್ಟು ದೇವಾಲಯಗಳಿವೆ. ಮಧ್ಯಾಹ್ನ ಹೊತ್ತಲ್ಲಿ ಊಟ ಇರುತ್ತೆ. ಆ ಸಂದರ್ಭಗಳಲ್ಲಿ ದೇವರಿಗೆ ಕೈ ಮುಗಿದು ಊಟವನ್ನ, ಅನ್ನ ಸಂತರ್ಪಣೆ, ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರುವವರಿದ್ದಾರೆ ಬಹಳಷ್ಟು ಜನರಿಗೆ. ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಕೆಲಸಕ್ಕೆ ಹೋಗುವವರಿದ್ದಾರೆ. ಆ ಸಂದರ್ಭವೂ ಕೂಡ ಇಂತಹ ಡ್ರೆಸ್ ಕೋಡ್ಗಳನ್ನೇ ಹಾಕಬೇಕು ಅಂತ ಬಂದಾಗ, ಇಂತಹ ಪಂಚೆಗಳನ್ನೇ ಹಾಕೊಂಡು ಹೋಗ್ಬೇಕು, ಇಂತಹ ಜುಬ್ಬಗಳನ್ನೇ ಹಾಕೊಂಡು ಹೋಗ್ಬೇಕು ಅಂತ ಬಂದಾಗ, ಅಥವಾ ಹುಡುಗಿರು ಸಾರಿಯನ್ನ ಹಾಕಬೇಕು, ಚೂಡಿದಾರವನ್ನು ಹಾಕಬೇಕು ಅಂತ ಬಂದಾಗ ಅವ್ರ ಪ್ರೊಫೆಷನಲ್ ಲೈಫ್ ಅನ್ನೋಂಥದ್ದು ಇರುತ್ತೆ. ಅಲ್ಲೂ ಕೂಡ ಕೆಲವು ಡ್ರೆಸ್ ಕೋಡ್ಗಳಿರುತ್ತೆ. ಅದು ಎಲ್ಲೋ ಒಂದು ಕಡೆ ಭಕ್ತರು ಅಥವಾ ದೇವಾಲಯಗಳಿಗೆ ಹೋಗುವಂತಹ ಸಂದರ್ಭಗಳಲ್ಲಿ ಅವರಿಗೆ ಅಡೆತಡೆಯನ್ನು ಉಂಟು ಮಾಡುತ್ತೆ. ಅಂದ್ರೆ ತಡೆಗೋಡೆನ ನಿರ್ಮಾಣ ಮಾಡಿದಾಗ ಆಗಲ್ವಾ ಮೇಡಮ್ ಇದು? ಈಗ ನೋಡಿ ಸರ್, ಅಂತವ್ರೆ ಈಗ ದೇವಸ್ಥಾನಕ್ಕೆ ಹೋಗುವ ಉದ್ದೇಶವನ್ನು ನಾವು ಅಲ್ಲಿ ಮುಖ್ಯವಾಗಿ ನೋಡ್ಬೇಕಾಗತ್ತೆ. ನಾನು ದೇವಸ್ಥಾನದ ಗರ್ಭಗುಡಿ ಒಳಗೆ ದಾಟ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ನಿಯಮವನ್ನು ಪ್ರಾರಂಭದಲ್ಲಿಯೂ ಹೇಳಿದ್ದೇನೆ, ಈಗಲೂ ಸಹ ನಾನು ಅದನ್ನೇ ಮಾತು ಹೇಳುದು. ಅಂತ ಸಂದರ್ಭದಲ್ಲಿ ಈಗ ನಾವು ಅಲ್ಲಿ ರೆಸ್ಟ್ ರೂಮ್ ಇರುತ್ತೆ, ಕೂಡಲೇ ಒಂದ್ ಏನಾದ್ರು ಈಗ ನೋಡಿ ಯಾವ್ದೋ ಒಂದು ಇದಕ್ಕೆ ಹೋಗುವಾಗ ನಾನು ಚೇಂಜ್ ಮಾಡಿ ಹೋಗೋದಿಲ್ಲ, ಆ ತರ ಮಾಡಿ ಹೋಗ್ಬೋದು. ಮತ್ತೆ ಆಯಾ ದೇವಸ್ಥಾನದ ಆಡಳಿತ ಮಂಡಳಿಗೆ ಬಿಟ್ಬಿಟ್ಟದ್ದು. ಈಗ ಅಲ್ಲಿ ಅವ್ರು ಪರ್ಮಿಷನ್ ಕೊಟ್ರು ಅಂದ್ರೆ ಹೋಗಿ ಮಾಡ್ಬೋದು ಅಂತ ಹೇಳ್ತೀವಿ. ಇದೇ ಹೇಳುವಂತದ್ದು ಮೇಡಮ್. ತಾವು ಮೇಡಮ್ ಈಗ ಬೆಂಗಳೂರಲ್ಲಿದ್ದೀರಾ, ನಾವು ಮಂದಿರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ನೀವು ಕಡ್ಡಾಯ ಮಾಡಿ ಅಂತ. ಮತ್ತೆ ಆ ಆಡಳಿತ ಮಂಡಳಿಯ ನಿರ್ಣಯಕ್ಕೆ ಬಿಟ್ಟದ್ದು. ಅವ್ರು ಹೇಗೆ ಈಗ ಮಂಜುನಾಥ ದೇವ ನೀವು ಹೇಳಿದ್ರಿ ಮಂಗಳೂರಿನಲ್ಲಿ, ಆ ಆಡಳಿತ ಮಂಡಳಿಯವರು ಅವರು ಬಿಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬಿಟ್ಟಿದ್ದು. ಆದ್ರೆ ನಾನು ಹಿಂದೂ ಆಗಿ, ನಾನು ಈ ದೇಶದ ಪ್ರಜೆಯಾಗಿ ನನ್ನ ಧರ್ಮ ಕರ್ತವ್ಯ ಅಂತ ನಾನು ನಿಯಮವನ್ನು ಪಾಲನೆ ಮಾಡಿದ್ರೆ ಮಾತ್ರ ಕೃಪೆ ಆಗತ್ತೆ. ಇದು ಆಧ್ಯಾತ್ಮ ಇದೆ ಅಲ್ಲ, ಸೂಕ್ಷ್ಮದ ಶಾಸ್ತ್ರ ಇದೆ. ದೇವಸ್ಥಾನಕ್ಕೆ ಹೋಗುವ ಉದ್ದೇಶ ಏನಿದೆ ಅಲ್ಲ, ಅದು ನನಗೆ ಸಫಲ ಆಗ್ಬೇಕು ಅಂದ್ರೆ ನಿಯಮ ಪಾಲನೆ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತೆ ಸಾತ್ವಿಕ ವೇಷಭೂಷಣ ಹಾಕೊಂಡೋದ್ರೆ ನನ್ಗೆ ಇದರಿಂದ ಚೈತನ್ಯ ಏನಿದೆ ಅಲ್ಲ ಅದನ್ನ ಗ್ರಹಣ ಮಾಡಕ್ಕಾಗತ್ತೆ. ಮತ್ತೆ ದೇವಸ್ಥಾನದ ಪಾವಿತ್ರ್ಯತೆ ಕಾಪಾಡೋದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಪಾವಿತ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ನಾನು ಹೋಗ್ಬೇಕು. ಮತ್ತೆ ಎಷ್ಟೋ ಜನ ನಾವು ನೋಡಿದ್ದೇವೆ ಸರ್, ಸಂಕಷ್ಟಿ ಈ ತರ ವ್ರತಾಚರಣೆ ಮಾಡುದು, ಆ ಟೈಮ್ಗಾದ್ರೂ ಅವರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದನ್ನ ನಾವು ನೋಡಿದ್ದೇವೆ. ಹಾಗೆ ಯಾಕಂದ್ರೆ ಇವತ್ತು ನಾವು ಎಲ್ಲದಕ್ಕೂ ಇಷ್ಟಿಷ್ಟು ಸಮಯ ಮೀಸಲಿಟ್ಟಿರ್ತೇವೆ ಅಲ್ವಾ. ಹಾಗಾಗಿ ಸರ್ವಶ್ರೇಷ್ಠ ನನ್ನ ಜೀವನದಲ್ಲಿ ನನಗೆ ಭಗವಂತ ಸರ್ವಶ್ರೇಷ್ಠ ಇದ್ದಾನೆ. ಅಂತಹ ಭಗವಂತನ ನೋಡಿ ಹೋಗುವಾಗ ನಾನು ವಿಚಾರ ಮಾಡ್ಬೇಕು, ಹೇಗ್ ಹೋಗ್ಬೇಕು. ನಾನ್ ಸ್ವಲ್ಪ ಈ ತರ ಹಾಕೊಂಡು ಹೋದ್ರೇನೆ ಒಳ್ಳೇದಲ್ಲ. ಅಲ್ಲಿನ ಪಾವಿತ್ರತೆ ಕಾಪಾಡೋದು ನಮ್ಮ ಜವಾಬ್ದಾರಿ ಅಲ್ವಾ, ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಇದೆ. ಅದು ನಮ್ಮ ದೇವಸ್ಥಾನ, ನಮ್ಮ ಹಿಂದೂ ಸಮಾಜದ ಆಸ್ತಿ, ಅದು ನಮ್ದೇ ಇದೆ. ನಾವೇ ರಕ್ಷಣೆ ಮಾಡಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ, ಅದು ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು.
ಇದು ಎಸ್ ಮೇಡಮ್, ಇದು ಇಲ್ಲಿಯ ಕತೆ ಆದರೆ ಅಂದರೆ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ತದನಂತರ ಕೆಲಸಕ್ಕೆ ಬರೋ ಅದೆಷ್ಟೋ ಜನರು ಇದ್ದಾರೆ ನಮ್ಮಲ್ಲಿ. ತಮ್ಮ ಬೆಂಗಳೂರಲ್ಲೂ ಕೂಡ ಹೋಲಿಕೆ ಮಾಡಿದ್ರೆ ಆ ಬ್ಯುಸಿ ಲೈಫಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ, ವಿಸಿಟ್ ಮಾಡಿ ಬರೋಣ ಅಂತ ಹೇಳಿ ಕೈ ಮುಗಿದು ಬರುವವರು ಕೂಡ ಇದ್ದಾರೆ. ಆ ಸಂದರ್ಭ ಈ ಡ್ರೆಸ್ ಕೋಡ್ಗಳು ಅಡೆತಡೆ ಉಂಟು ಮಾಡಲು ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ವಿಚಾರ ಸರ್, ಭಕ್ತಿಯನ್ನು ಮೇಡಮ್ ಈ ರೀತಿ ಡ್ರೆಸ್ ಕೋಡ್ ಮುಖಾಂತರ ಅಳೆಯುವಂಥದ್ದು ಎಷ್ಟು ಸಮಂಜಸ, ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಅಂದರೆ ದೇವಾಲಯಗಳಿಗೆ ದೇವರನ್ನು ನೋಡ್ಲಿಕ್ಕೆ ಹೋಗ್ತೀವಿ ನಾವು, ಈ ಸಂದರ್ಭ ಈ ಡ್ರೆಸ್ ಕೋಡ್ಗಳ ವಿಚಾರವಾಗಿ ಇಷ್ಟು ಚರ್ಚೆಗಳು ಅಥವಾ ಏನೋ ಮೈಂಡ್ ಡೈವರ್ಟ್ ಆಗುತ್ತೆ ಅನ್ನೋಂತ ಹೇಳೋರು ಕೂಡ ಇದ್ದಾರೆ. ಅಂದರೆ ನಿಜವಾದ ಭಕ್ತ ಏನು, ದೇವರನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಇನ್ನೊಬ್ಬರು ಯಾವ ಡ್ರೆಸ್ ಹಾಕಿದ್ದಾರೆ, ಅವ್ರು ಸರಿಯಾಗಿ ಡ್ರೆಸ್ ಹಾಕಿದಾರ ಅಥವಾ ಅಶ್ಲೀಲ ಹಾಕಿದಾರ, ಅಸಹ್ಯ ಡ್ರೆಸ್ ಹಾಕಿದಾರ, ಅದನ್ನು ನೋಡುವಂಥದ್ದು ಯಾವ ನಿಜವಾದ ಭಕ್ತ ಕೂಡ ನೋಡ್ಲಿಕ್ಕೆ ಹೋಗಲ್ಲ. ಅವ್ರನ್ನ ಕಾನ್ಸಂಟ್ರೇಷನ್ ದೇವರ ಮೇಲೆ ಇರುತ್ತೆ, ಗರ್ಭಗುಡಿಯ ಮೇಲೆ ಇರುತ್ತೆ, ಗರ್ಭಗುಡಿಯಲ್ಲಿರುವಂಥ ಮೂರ್ತಿಯ ಮೇಲೆ ಇರುತ್ತೆ. ಹಾಗಿದ್ದಾಗ ಇದು ಎಷ್ಟು ಇಸ್ ಇಟ್ ಎಫೆಕ್ಟಿವ್ ಅಥವಾ ಇದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸರಿ ಅನ್ನೋ ಪ್ರಶ್ನೆಯೂ ಕೂಡ ಬರುತ್ತೆ. ಯಾಕಂದ್ರೆ ಇತರ ಡ್ರೆಸ್ಗಳನ್ನ ನೋಡ್ಲಿಕ್ಕೆ ನಾವು ಬಿಂಬ ಪ್ರತಿಬಿಂಬ ಅಂತ ಹೇಳಿ ಓಕೆ ಅಂದ್ರೆ ನಾನು ನೋಡ್ಲಿಕ್ಕೆ ಅದಕ್ಕೋಸ್ಕರ ಅಂದ್ರೆ ಈಗ ನಾನು ಅಲ್ಲಿ ಹೋಗ್ತೇನೆ, ಈಗ ನನ್ನ ಅಲ್ಲಿನ ವಾತಾವರಣ ಹಾಳಾಗ್ಬಾರ್ದಲ್ಲ. ಈಗ ಎಷ್ಟೇ ನಾನು ಏಕಾಗ್ರತೆಯಿಂದ ಹೋದ್ರು ಅನಿಸ್ತದೆ. ಈಗ ನೀವೇ ನೋಡಿ, ನೀವೇ ಸುಬ್ರಹ್ಮಣ್ಯದ ಉದಾಹರಣೆಯನ್ನು ಹೇಳಿದ್ರಿ. ನೀವು ಹೋಗುವ ಉದ್ದೇಶ ಏನಿತ್ತು? ದೇವರಿಗೆ ಕೈ ಮುಗಿಲಿಕ್ಕೆ ಅಥವಾ ಏಕಾಗ್ರತೆ ಅಂದ್ರೆ. ಆದ್ರೆ ಅಲ್ಲಿ ಯಾರೋ ನಿಮ್ಗೆ ಸೆಕ್ಯೂರಿಟಿ ಮನಸ್ಸು ಅಸ್ಥಿರ ಆಯ್ತಲ್ವಾ? ನೀವು ಹೋಗಿದ್ರಿ, ನಾನು ಇದೇ ಉದ್ದೇಶದಿಂದ ಏಕಾಗ್ರತೆಯಿಂದ ಹೋಗ್ಬೇಕು ಅಂತ ಹೇಳಿ, ಆದ್ರೆ ಆ ವ್ಯಕ್ತಿಯ ವರ್ತನೆಯಿಂದ ನಿಮ್ಮ ಭಕ್ತಿಗೆ ಭಂಗ ಆಯ್ತಲ್ಲ. ಹಾಗೇನೆ ನಾನು ಹೋಗುವವಳು ನನ್ನ ಏನು ಒಂದು ವೇಷಭೂಷಣ ಇದರೊಂದಿಗೆ ತೊಂದರೆ ಆಗ್ಬಾರ್ದು, ಅವರ ಏಕಾಗ್ರತೆಗೆ ಭಂಗ ಆಗ್ಬಾರ್ದು. ಯಾಕಂದ್ರೆ ಇವತ್ತು ನಾನು ಅಷ್ಟು ಏಕಾಗ್ರತೆಯಿಂದ ಯಾರು ಕೂಡ ಹೋಗ್ತಾ ಇಲ್ಲ. ನಮ್ಮ ಚಂಚಲ ಮನಸ್ಸಿದೆ, ಆ ಮನಸ್ಸಿನ ಏಕಾಗ್ರತೆ ಇದೆ ಅಲ್ಲ. ಹಾಗಾಗಿ ಭಕ್ತಿಸಿದವರು ಹಾಗೆ ಮಾಡುವವರು ಮನೆಯಲ್ಲಿ ಕೂಡ ಮಾಡ್ಬಹುದಲ್ಲ, ಅಷ್ಟು ಇದಿರೋರು. ನಾವು ದೇವಸ್ಥಾನದ ಹೋಗುವ ಉದ್ದೇಶ ಸಾತ್ವಿಕತೆ ಗ್ರಹಣ ಮಾಡ್ಲಿಕ್ಕೆ, ಅಲ್ಲಿ ಚೈತನ್ಯ ತಗೊಳ್ಳಿಕ್ಕೆ, ಅಲ್ಲಿ ನಮ್ಗೊಂದು ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳಿ ಅಲ್ವಾ, ದೇವರ ಕೃಪೆ ಆಗ್ಲಿ ಅಂತ ಹೇಳಿ. ಆ ಕೃಪೆ ಆಗ್ಬೇಕಂದ್ರೆ ಅಲ್ಲಿನ ನಿಯಮ ಪಾಲನೆ ಮಾಡ್ಬೇಕು. ಈ ಕೃಪೆ ಆಗ್ಬೇಕಂದ್ರೆ ನಾವು ಸಾತ್ವಿಕತೆ ವೇಷಭೂಷಣೆ ಹಾಕ್ಬೇಕು. ಈಗ ನೋಡಿ, ಮನೆಯಲ್ಲಿ ಯಾವ್ದೋ ಒಂದು ವ್ರತ ಆಚರಣೆ ಮಾಡ್ತೇವೆ, ವ್ರತಾಚರಣೆ ಒಂದು ನಿಯಮ ಇರ್ತದೆ ಅಲ್ವಾ, ಬೆಳಿಗ್ಗೆ ಹೇಳ್ಬೇಕು, ಹೀಗೆ ಪಾಲನೆ ಮಾಡ್ಬೇಕು. ಹಾಗೆ ಪಾಲನೆ ಮಾಡಿದ್ರೆ ಅದ್ರದ್ದು ಫಲ ಸಿಗ್ತದೆ ನಮ್ಗೆ. ಹಾಗೆ ಈಗ ನೋಡಿ, ಹಾಗೆ ಎಲ್ಲರದ್ದು ಹಾಗೆ ಆಗ್ಬಿಟ್ಟಿದೆ. ಈಗ ಸಂಡೆ ಅಂದ್ರೆ ಬೆಳಿಗ್ಗೆ ಒಂದೆರಡು ದೇವಸ್ಥಾನಕ್ಕೆ ಹೋಗೋದು, ಸಂಜೆ ಪಿಕ್ಚರ್ಗೆ ಹೋಗೋದು ಅಂತ ಹೇಳಿ ಅದಕ್ಕೋಸ್ಕರನೇ ಆ ತರ ಬೇಡ. ನಾವು ಅಲ್ಲಿ ಹೋಗ್ಬೇಕಂದ್ರೆ ಸಾತ್ವಿಕ ವೇಷಭೂಷಣ ಹಾಕೊಂಡೇ ಹೋಗೋಣ, ಸಂಸ್ಕಾರ ಆಗತ್ತಲ್ಲ. ಇವತ್ತು ನಮ್ಮ ಹಿಂದೂಗಳಿಗೆ ಒಂದು ದುರ್ದೈವ ಅಂದ್ರೆ ಇವತ್ತು ಎಲ್ಲೂ ಧರ್ಮ ಶಿಕ್ಷಣ ಸಿಗ್ತಾ ಇಲ್ಲ ಸರ್. ಹೀಗೆ ಯಾಕೆ ಹೋಗ್ಬೇಕು ಈ ತರ? ಆದ್ರಿಂದ ಈಗ ನಾವು ಎಲ್ಲಾ ಕಡೆಗೂ ಅದಕ್ಕೋಸ್ಕರನೇ ಹಿಂದೂ ಜನಜಾಗೃತಿ ಸಮಿತಿ ಉಚಿತವಾಗಿ ಧರ್ಮ ಶಿಕ್ಷಣ ವರ್ಗ ಅಂತ ತಕೊಳ್ತಾ ಇದ್ದೇವೆ. ಅಲ್ಲಿ ನಾವು ವಾರಕ್ಕೆ ಒಂದ್ ದಿವಸ ಇದೇ ಹೇಳ್ತೇವೆ, ಕುಂಕುಮ ಹಾಕೋದ್ರ ಮಹತ್ವ ಏನು, ಸಾತ್ವಿಕ ವೇಷಭೂಷಣ ಅಂದ್ರೆ ಏನು, ಇದನ್ನ ಹಾಕೊಂಡು ಹೋಗೋದ್ರಿಂದ ಏನೆಲ್ಲ ಲಾಭ ಆಗತ್ತೆ ಅದನ್ನ ಪಾಲನೆ ಮಾಡಿ. ಅದಕ್ಕೆ ನಾನು ಹೇಳಿದ್ದು ವೆಬ್ಸೈಟ್ ಅದು ಕೂಡ ಈಗ ಮತ್ತೊಮ್ಮೆ ಹೇಳ್ತೇನೆ, ಸನಾತನ ಸಂಸ್ಥೆ .org ಈ ವೆಬ್ಸೈಟ್ ಅಲ್ಲಿ ನಾವು ಸಂಪೂರ್ಣ ಎಲ್ಲದನ್ನು ಹಾಕಿದ್ದೇವೆ. ಹಿಂದೂ ಬರ್ತೇನೆ ಒಂದು ಕೊನೆಯದಾಗಿ ಬರ್ತೇನೆ ಮೇಡಮ್. ಎಸ್, ಬಹಳಷ್ಟು ಕರೆಗಳಿವೆ. ಬರ್ತೇನೆ, ಸಾರಿ. ಕೊನೆಯದಾಗಿ ಒಂದು 2 ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೀನಿ. ಬಹಳಷ್ಟು ಕರೆಗಳಿವೆ, ಇನ್ನು ಸಮಯದ ಭಾವ ತುಂಬಾ ಇದೆ. ಹಾಗಿದ್ದಾಗ ಕೊನೆಯದಾಗಿ 2 ಕರೆಗಳನ್ನ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರಿನಿಂದ ಸರ್? ನಾನು ಶಂಕರ, ಉಡುಪಿಯಿಂದ ಶಂಕರ್ ಅವರು. ಎಸ್ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ಇದು ದೇವಸ್ಥಾನದ ಡ್ರೆಸ್ ಕೋಡ್ ಅವಶ್ಯಕತೆ ಇದೆ ಅಂದ್ರೆ ಅವಶ್ಯಕತೆ ಇದೆ ಅಂತ ನಾನು ಅನಿಸ್ತದೆ. ಯಾಕಂದ್ರೆ ನೀವು ಆವಾಗ ವಿಡಿಯೋ ತೋರಿಸಿದಲ್ಲ, ಒಳ್ಳೆ ಪೋಸ್ಟರ್ ತೋರಿಸಿದ್ವಿ, ಸಾರಿ ಚುಡಿದಾರ್ ಇಂಥದ್ದೆಲ್ಲ ಬೇಕಂತ. ಖಂಡಿತ ಅಂತದ್ದೆಲ್ಲ ಬೇಕಾದ್ದೆ. ಆದರೆ ಒಂದು ವಿಷಯ ನಾನು ಹೇಳ್ಬೇಕಂದ್ರೆ, ಇವತ್ತಲ್ಲ 30 ವರ್ಷ ಹಿಂದೆ ಆವಾಗ ಮಾಧ್ಯಮಗಳು ಇಲ್ಲದಾಗ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು. ಆವಾಗ ಏನಂತ ಹೇಳಿದ್ರೆ, ಕೆಲವು ದೇವಸ್ಥಾನಗಳಲ್ಲಿ ತಮಗೆ ಗೊತ್ತಿರ್ಬೋದು, ತಾವು ದಕ್ಷಿಣ ಕನ್ನಡ ವರ್ಗದಿಂದ, ಅಲ್ಲಿ ಪುರುಷರು ಹೋಗುವ ಶರ್ಟ್ ಸಮೇತ ತೆಗಿಬೇಕು. ಹೌದು, ನಿಜ ಸರ್. ಅದಕ್ಕೆ ತುಂಬಾ ವಿರೋಧ ಬಂದಿತ್ತು. ಹೌದು, ಯಾಕಂದ್ರೆ ಕೆಲವು ಚರ್ಮ ರೋಗಗಳು ಇದೆಲ್ಲ ಇರ್ತವೆ, ಕೆಲವು ಇದು ಎಲ್ಲರೂ ಇದ್ದಾಗೆ ಅವರು ಮುಜುಗರಕ್ಕೆ ಒಳಪಡ್ತಾರೆ ಅಂತ. ಹಾಗಂತ ಅದು ಫಾರ್ಮಲ್ ಡ್ರೆಸ್ ಇದಂತ ಹೇಳಿದ್ರೆ ಶರ್ಟ್ ಪಂಚೆ ಉಟ್ಕೊಂಡು ಅದು ಬರುವಂತೂ ಭಕ್ತಿಪೂರ್ವಕ ನಾನು ಹೋಗ್ತೇನೆ ಯಾವತ್ತೂ. ಹಾಗೆ ದೇವಸ್ಥಾನಕ್ಕೆ ಹೋಗೋ ಹಾಗೆ ಇರ್ಲೇಬೇಕು. ಬಹುಶಃ ಗೋಕರ್ಣದಲ್ಲೂ ಈಗ ಹಾಗೆ ಮಾಡಿದ್ದಾರೆ.
ನಾವು ಇತ್ತೀಚೆಗೆ ಭೇಟಿ ಮಾಡಿದಾಗ ಅಲ್ಲಿ ಕಡ್ಡಾಯವಾಗಿ ಪಂಚೆ ಉಟ್ಕೊಂಡು ಬರ್ಬೇಕು, ಇದು ಮಾಡ್ಬೇಕಂತ. ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಏನು ಜೀನ್ಸ್ ಉಟ್ಟವರು ಸಮೇತ ರೆಡಿಮೇಡ್ ಇದನ್ನು ಉಟ್ಕೊಂಡು ಬರ್ತಾರೆ. ಯಾಕಂದ್ರೆ ನಾವೊಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನು ಎಲ್ಲ ಇದು ಇದೆ ಅಲ್ಲ, ಅದನ್ನು ಫಾಲೋ ಮಾಡುವುದು ಉತ್ತಮ. ಅದೇ ಈಗ ಇವತ್ತಿನ ಚರ್ಚೆಯಲ್ಲಿ ನಾನು ಕೆಲವರು ನೋಡಿದಾಗ ಅದೇ ಕೆಲವರು ಉದ್ಯೋಗಕ್ಕೆ ಹೋಗುವವರು ಅವರ ಉದ್ಯೋಗದ ಅನಿವಾರ್ಯತೆಯಿಂದಾಗಿ ಅವರು ಯೂನಿಫಾರ್ಮ್ ಹಾಕೊಳ್ತಾರೆ. ಹೌದು ಹೌದು ನಿಜ. ದೇವರ ಮೇಲೆ ಭಕ್ತಿ ಕಮ್ಮಿ ಆಗುದಿಲ್ಲ, ಕಮ್ಮಿ ಆಗುದಿಲ್ಲ. ಅದೇ ಹೇಳುವಂತದ್ದು, ದೇವರ ಮೇಲೆ ಭಕ್ತಿ ಉದರ ನಿಮಿತ್ತ ಅವರು ಇದು ಮಾಡ್ತಾ ಇರ್ತಾರೆ. ಹೌದು, ಅವರಿಗಳಿಗೆ ಏನೋ ಅಂತವರಿಗೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ, ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ರೂ ಕೂಡ ಈ ಡ್ರೆಸ್ ಕೋಡ್ ಅವರಿಗೆ ತೊಡಕನ್ನು ಉಂಟು ಮಾಡುತ್ತೆ ಅಲ್ವಾ ಅನ್ನುವಂಥದ್ದು ಪ್ರಶ್ನೆ. ಹೌದು ಹೌದು, ನಾನು ಅದೇ ಇದು ಉತ್ತಮವೇ. ಡ್ರೆಸ್ ಕೋಡ್ ಒಳ್ಳೆದೇ, ಇಲ್ಲ ಅಂತ ಹೇಳಲ್ಲ, ಯಾವತ್ತೂ ಹೋಗ್ತೇನೆ ನಾನು. ಹಾಗಾದ್ರೆ ಇಂತ ಅನಿವಾರ್ಯ ಹಾಗಾದ್ರೆ ಇವರೆಲ್ಲ ಉದ್ಯೋಗ ಹೋಗುವವರು ಹೀಗೆ ಡ್ರೆಸ್ ಕೋಡ್ ಹಾಕೊಂಡು ಹೋಗುವಾಗ ಅವ್ರಿಗೆ ಭಕ್ತಿ ಇರೋರು, ಅವ್ರು ಹಿಂದೇಟು ಹಾಕುವಂತ ನಿಷೇಧಿಸುದಂದ್ರೆ ಅದು ಅಷ್ಟೇನು ಸಮಂಜಸ ಅಲ್ಲ ಅಂತ ಒಂದು ಅಲ್ವಾ. ಬಹುಶಃ ನಾನು ಮಾತಾಡಿದ್ರೆ ತುಂಬಾ ಇದೆ. ಹಿಂದೆ ಒಮ್ಮೆ ಎಲ್ಲ ಎಲ್ಲಿಯಾದ್ರು ಭೇಟಿಯಾಗೋಣ ಅಂತ ಹೇಳಿ ದೇವಸ್ಥಾನದಲ್ಲಿ ತಿಳ್ಕೊಂಡು ಬಂದಿತ್ತು, ಆವಾಗ ತುಂಬಾ ಇದಾಗಿತ್ತು. ಆ ನಂತರ ಹೇಳ್ದಿಲ್ಲ ಏನಂತ ನೀವು ಅರ್ಥ ಮಾಡ್ಕೊಳ್ಬಾರ್ದು. ಆ ನಂತರ ಹಿಂದೂಗಳ ಇದನ್ನು ಬಂದ ನಂತರ ಈಗ ಅಲ್ಲಿ ಭಕ್ತಿಯೇ ಪ್ರಧಾನವಾಗಿದೆ. ಮುಂಚೆ ಏನಾಗಿದೆ, ಒಂದು 30 ವರ್ಷ ಹಿಂದೆ ಏನೋ ಆಗಿತ್ತು. ಅಂತದ್ದು ಎಲ್ಲ ನಾನು ಕಂಡವನು, ಓದಿದವನು, ನೋಡಿದವನು. ಸರ್ ಶಂಕರ್ ಸರ್ ಒಂದು ತಾವು ಹೇಳಿದಕ್ಕೆ ಒಂದು ನೆನಪಿಗೆ ಬಂತು. ಅಂದ್ರೆ ಚರ್ಚೆಗಳಾಗಿತ್ತು, ಅಂದ್ರೆ ಪುರುಷರು ಕೆಲವು ದೇವಾಲಯಗಳಲ್ಲಿ ಬಟ್ಟೆಯನ್ನು ತೆಗಿಬೇಕು ಅಂತ ಬಂದಾಗ ಚರ್ಮ ರೋಗಕ್ಕೆ ಕಾರಣವಾಗುತ್ತೆ ಇದು, ಅಥವಾ ಇರುಸು ಮುರುಸು ಉಂಟಾಗುತ್ತೆ, ಅಥವಾ ಇತರರಿಗೆ ಕೂಡ ಅಲ್ಲಿ ಹೆಣ್ಮಕ್ಳು ಬಂದಿರ್ತಾರೆ ಅಥವಾ ಇತರರು ಕೂಡ ಇರುಸು ಮುರುಸು ಉಂಟಾಗುತ್ತೆ. ಜೊತೆಗೆ ಕೆಲವರು ಆ ಬಟ್ಟೆಯನ್ನು ತೆಗೆದ್ರೂ ಕೂಡ ಸರಿಯಾಗಿ ಅದನ್ನ ಸುತ್ತಿಕೊಳ್ಳಲ್ಲ, ಅಂದ್ರೆ ಅದನ್ನ ಸರಿಯಾಗಿ ಅವರು ಮೇಂಟೈನ್ ಮಾಡಲ್ಲ, ಅಂದ್ರೆ ಅವರ ಬೇರೆ ವಸ್ತ್ರಗಳು ಕೂಡ ಕಾಣುತ್ತೆ ಅನ್ನುವಂತಹ ಮಟ್ಟಿನಲ್ಲಿ ಇದು ಚರ್ಚೆಗಳು ಬಹಳಷ್ಟು ಆಗಿತ್ತು. ಈ ಬಗ್ಗೆಯೂ ಕೂಡ ಒಂದು ಸರಿಯಾಗಿರುವಂತಹ ನಿಲುವು ತೆಗೆದುಕೊಂಡ್ರೆ ಒಳ್ಳೆದಿರುತ್ತೆ ಅನ್ನುವಂಥದ್ದು ನಮ್ಗಳ ಒಂದು ಭಾವನೆ. ಯಾಕಂದ್ರೆ ಚರ್ಚೆ ಆಗಿತ್ತು ಈ ಬಗ್ಗೆ ಹಿಂದೆಯೂ, ತಾವು ಹೇಳಿದಾಗ ನೆನಪಿಗೆ ಬಂತು. ಎಸ್ ಸರ್ ಥ್ಯಾಂಕ್ ಯು ಶಂಕರ್ ಅವರೇ. ನೋಡಿ ಮತ್ತೊಂದು ಹೇಳಿದ್ರೆ, ನಮ್ಮ ಇಲ್ಲಿ ದಕ್ಷಿಣ ಕನ್ನಡ ಅರ್ಚಕರು ಇದು ಎಲ್ಲ ತೆಗೆದು ಪಂಚೆ ಇಟ್ಟುಕೊಂಡು ಪಾಣಿ ಪಂಚೆ ಎಲ್ಲ ಉಟ್ಕೊಂಡು ಇದು ಮಾಡ್ಕೊಂಡು ಬರ್ತಾರೆ. ಹಾಗಾದ್ರೆ ಉತ್ತರಕ್ಕೆ ಹೋದಾಗ ಅಲ್ಲಿಯ ಇವರು ಇದಾರ ಪುರೋಹಿತರು ಫುಲ್ ವೈಟ್ ಶರ್ಟ್ ಅಂಡ್ ವೈಟ್ ಪಂಚೆ ಹಾಕೊಂಡಿರ್ತಾರೆ, ಮೈ ಮುಚ್ಚಿಕೊಂಡು ಪೂಜೆ ಮಾಡ್ತಾರೆ. ಹಾಗಾದ್ರೆ ದೇವರಿಗೆ ಅದು ಸಲ್ಲುವುದಿಲ್ವಾ? ಹೌದು, ನಿಜವಾದ ಮಾತು. ಇಲ್ಲಿ ಯಾಕೆ ಅಂತದ್ದೆಲ್ಲ? ಹೌದು, ಸ್ವಲ್ಪ ತಮಗೂ ಕೂಡ ಇರುಸು ಮುರುಸು ಉಂಟು ಮಾಡೋದು. ಡ್ರೆಸ್ ಕೋಡ್ ನಾನು ಖಂಡಿತ ಹೋಗ್ತೇನೆ. ಆ ಶಾರ್ಟ್ಸ್ ಹಾಕೊಂಡು ಹೋಗೋದು, ಅರ್ಧ ಕೈಯ ಅದು ಅಸಹ್ಯ, ನಾನು ಹೋಗ್ತೇನೆ. ಸರಿ, ಆದ್ರೆ ನಮ್ಮ ಭಾರತೀಯ ಇದನ್ನು ವಸ್ತ್ರ ಸಂಹಿತೆ ಅಂದ್ರೆ ಸೀರೆ ಉಟ್ಕೊಳ್ಳೋದ, ಚುಡಿದಾರ ಹಾಕೊಳ್ಳೋದ, ಪಂಚೆ ಉಟ್ಕೊಳ್ಳೋದು, ಅದನ್ನು ನಾನು ಖಂಡಿತ 100% ಹೋಗ್ತೇನೆ. ಅಂತದ್ದು ದೇವಸ್ಥಾನ ಹೋಗುವ ಅದು ಬೇಕೇ ಬೇಕು. ಅಂದ್ರೆ ನಮ್ಮ ಇದರಿಂದ ಇತರ ಪ್ರೇರಣೆ ಆಗಿ ಒಂದು ಅದು ಭಕ್ತಿ ಉಕ್ಕಿ ಬರ್ತದೆ ಅಷ್ಟು. ಅದು ಏನು ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದ ಸರ್. ಎಸ್, ಇದು ಸ್ವಾಗತ ಇದೆ. ಆದರೆ ದೇವಾಲಯಗಳಲ್ಲಿ ಪುರುಷರು ಕೆಲವು ಬಟ್ಟೆ ತೆಗೆಯುವಂತಹ ಇರುವಂತಹ ಒಂದು ವಿಚಾರಗಳೇ ಕೂಡ ತಮಗೆ ಸ್ವಲ್ಪ ಬೇಸರದಿಂದ ಹೇಳ್ತೀರಿ. ಮತ್ತೊಂದು ಕರೆ ಇದೆ, ಕೊನೆಯದಾಗಿ ಒಂದು ಲಾಸ್ಟ್ ಕಾಲ್. ಹಲೋ ಸರ್, ನಮಸ್ಕಾರ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ವಸಂತ್ ಅಂತ ಮುನ್ಕೂರಿಂದ. ವಸಂತ್ ಅವರು ಮುನ್ಕೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ತಮ್ಮ ಅಭಿಪ್ರಾಯ ಏನು ಸರ್? ಮೂಲ ನಮ್ಮ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರ ಸ್ವಲ್ಪ ಬರೀ ಸ್ಟೆಪ್ ಉಂಟು ಬೊಂಬೈ ಪೂರ ಬರ್ತೇವೆ. ಅದಾಗ ಅಂಗಿ ಪೂರ ಅಕಲು ಡ್ರೆಸ್ ಪೂರ ಅಲ್ಟೆ ಮಾಡ್ಕೊಂಡ್ ಪೂರ ಬರ್ತೇವೆ ತಿರ್ಗಾರೆ ಕಾಂಡೆಪುರ. ಅದಾಗ ಜೋಕುಲು ಉಂಡತೆ ಬರ್ರಕ್ಕೆ ಏನು ಜಾಗಲು ಡ್ರೆಸ್ ಚೇಂಜ್ करना पड़ेगा, हम नहीं आएगा ಅಂತ ಪೂರ ಬಂತೇವೆ. ಅದಾಗ ನಮ್ಮ ಈ ನಾಲ್ಕು ಓಕೆ ಪಲ್ಲೆ बॉम्बे जब बनना अतः मम्मी ने अंदर नहीं आएगा, मेरे ड्रेस चेंज नहीं करने के, मेरे को इधर नहीं रह जाएगा बनते अतः गाड़ी दिले फुल जो पूरा फुल हम पूजा करके आए अपने में बनते अतः नमक डाला पर जी इत विषय पन्पनागा मुक्कुल पन्पनिंचिन पन्नागा ಅವಳು ದೇವಸ್ಥಾನಡೆ ಒಂಜಿ ಕೌಂಟರ್ ಉಪ್ಪುಣಿಗೆ ಅವಳು ಸಾಂಪ್ರದಾಯಿಕ ನಂಚಿನ ಡ್ರೆಸ್ ಉಪ್ಪುಣಿಗೆ ಆ ಡ್ರೆಸ್ ಕೊರ್ಪೇರಿಗೆ ಬಾಡಿಗೆ ರೂಪಾಡು ಪಾಡೊಂದು ಪೋದು ದೇವರನ ದರ್ಶನ ಆಯ್ಬೊಕ್ಕ ಕಂತು ಕೊರಂಡ ಕೆಲದ ಬೊಂಬೈಗ ಪೂರ ಕೇನು ಜೇರು ಕುಡ್ಲ ಬಂಡಾವ ಬ್ಯಾಂಗ್ಳೂರ್ ಪೂರ ಕೇನು ಜೇರು ಅದಾಗ ಬಟ್ ಅಕುಲ್ ಕೇನು ಡೇ ಪನ್ಪುಂಡೆ ಪನ್ನಗ ಒಂದು ದೇವಸ್ಥಾನ ಪನ್ನಗ ಧಾರ್ಮಿಕತೆ ಉಂಡು ನೆಟ್ ನಂಬಿಕೆ ಉಂಡು ನಂಬೋಲಿಕೆ ಉಂಡು ನಮ್ಮ ಐಕ ಅಂಚಿನ ರೆಸ್ಪೆಕ್ಟ್ ಕೊರಡು ಪನ್ಪುನ ವಿಚಾರ ಮಾಡ್ಕೊಂಡು ಕನ್ನಡದಲ್ಲಿ ಬರ್ತಾರೆ ಅವ್ರು ಬಸ್ಸಿಗೆ ಸೀಟ್ ಸಿಗಿದ್ನೆಲ್ಲ ಪೆಟ್ಟು ಗುಳೆ ಮಾಡ್ತಾರೆ ಅಂಚೆನೆ ಮಲ್ಪೋಡ್ ಎಂದ ಪನ್ಪಿನಿ ಮುಕ್ಕುಲು ಮಲ್ಪೋಡ್ ಎಂದೇ ಪನ್ಪಿನಿ ಮುಕ್ಕುಲು ನನಗೆ ಡ್ರೆಸ್ ಅಂಚ
ಅಂಚೆ ಮಲ್ತನಲ್ಲ ಆಯ್ತು ಅಂಚೆ ದಯಪಣಗ ದೇವಸ್ಥಾನದ ಒಂಜಿ ಕೌಂಟರ್ ಪುಣ ಉಲು ಡ್ರೆಸ್ ಕೊರ್ಪೇರು ಆ ಡ್ರೆಸ್ ಕ್ಲೀನ್ ಮನ್ಪುನಂಚಿನ ವಿಚಾರಲ ಅಪ್ಪ ಒರಿಯ ಪಾಟ್ನ ಡ್ರೆಸ್ ಕೊಡೋರಿಯ ಪಾಟ್ನ ಕೊರ್ಪುಜಿರ ಅವನ್ ಶುಚಿತ್ವ ಮನ್ಪೇರು ಅಂಚ ಪಾಡ್ದು ದೇವರನ್ನ ದರ್ಶನ ಮಲ್ತದ್ದು ಪಿರ ಬರೋಡು ದಯಪಣಗ ಅಂಚನ ಪನಗ ಈತ ಇರ್ಪಲ್ಲಾಕನೆ ಬೊಂಬಾಯಿ ಹಿಡ್ದು ಬಂದಾಗ ಇಂಚ ಇರ್ಪಲ್ಲಾಕನೆ ಒಂಜಿ ಡ್ರೆಸ್ ಇಡ್ ಬರ್ಪೇರೆ ಅವೇ ಡ್ರೆಸ್ ಇಡ್ ದೇವಸ್ಥಾನ ಪುಪ್ನ ಸರಿ ಅತ್ತಂದು ಮೊಕ್ಕಲಲ್ಲ ವಾದ ಅಂಚ ಅಂಚ ಅಂದ 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 ಓಕೆ ಎಸ್ ಸರ್ ಓಕೆ ಥ್ಯಾಂಕ್ ಯು ಸರ್ ಎಸ್ ಧನ್ಯವಾದ. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಕಾಲ್ ನಂಬರನ್ನು ತೆಗೀರಿ. ಓಕೆ, ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಇನ್ನು ಮುಂದಕ್ಕೆ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇಲ್ಲ, ದಯಮಾಡಿ ಕ್ಷಮಿಸಬೇಕು ಈ ಒಂದು ವಿಚಾರಕ್ಕೆ. ಜೊತೆಗೆ ಬಹಳಷ್ಟು ಕರೆಗಳು, ಬಹಳಷ್ಟು ಜನರು ಹೇಳ್ತಾ ಇರುವಂಥದ್ದು ಇದು ಒಳ್ಳೆಯ ನಿರ್ಧಾರ, ಸ್ವಾಗತಾರ್ಹವಾಗಿರುವಂತಹ ಬೆಳವಣಿಗೆ. ದೇವಾಲಯಗಳಲ್ಲಿ ಇಂತಹ ಡ್ರೆಸ್ ಕೋಡ್ಗಳು ಬೇಕು, ಅಂದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಯುತ್ತೆ ಬೆಳೆಯುತ್ತೆ ಅನ್ನೋದು ಹೇಳುವಂಥದ್ದು. ಜೊತೆಗೆ ಇದು ಜನಜಾಗೃತಿ ತೆಗೆದುಕೊಂಡಿರುವಂಥ ನಿರ್ಧಾರ. ಆ ನಿರ್ಧಾರಕ್ಕೆ ಜನರ ಒಂದು ಅಭಿಪ್ರಾಯ ಬಹಳಷ್ಟಿದೆ, ಅಂದರೆ ಧನಾತ್ಮಕವಾಗಿರುವಂತಹ ಒಂದು ರೆಸ್ಪಾನ್ಸ್ ಇದೆ. ಇವೆಲ್ಲದ ನಡುವೆ ಕೆಲವು ಚಾಲೆಂಜಿಂಗ್ ಆಗಿರುವಂತಹ ವಿಚಾರಗಳು ಕೂಡ ಇದೆ. ಆಗಲೇ ಹೇಳಿದಾಗೆ ಒಂದು ಕೆಲಸಕ್ಕೆ ಹೋಗುವಂತಹ ವ್ಯಕ್ತಿಗಳು ಸಡನ್ನಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಬಂದಾಗ ಡ್ರೆಸ್ ಕೋಡ್ಗಳು ಎಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತೆ, ಅಥವಾ ಡ್ರೆಸ್ ಕೋಡ್ಗಳನ್ನು ಹಾಕಿಕೊಂಡೇ ಹೋಗಬೇಕು ಅನ್ನೋಂಥದ್ದು ಎಷ್ಟು ಸರಿಯಾದಂಥ ಪ್ರಶ್ನೆಗಳ ನಡುವೆ ಭಾಳಷ್ಟು ಚರ್ಚೆಗಳಿದೆ. ಅಂದರೆ ದೇವಾಲಯಕ್ಕೆ ಹೋಗುವಂಥ ನಾವು ದೇವರನ್ನು ನೋಡಲಿಕ್ಕೆ ಡ್ರೆಸ್ ಅನ್ನುವಂಥದ್ದು ಎಷ್ಟು ಬರುತ್ತೆ, ಇದರ ಬಗ್ಗೆ ನಾವು ಏಕೆ ಕಾನ್ಸಂಟ್ರೇಷನನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇವೆಲ್ಲದ ನಡುವೆ ಬಹಳಷ್ಟು ಕರೆಗಳ ನಡುವೆ ಸಮಯದ ಭಾವ ಇದೆ. ಹಾಗಿದ್ದ ಕರೆಗಳನ್ನು ನಾವು ಇನ್ನು ಮುಂದಕ್ಕೆ ಸ್ವೀಕಾರ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಇನಿಷಿಯೇಟಿವ್ ಅನ್ನ ಹಿಂದೂ ಜನಜಾಗೃತಿ ಸಮಿತಿ, ಜೊತೆಗೆ ಧಾರ್ಮಿಕ ಮುಖಂಡರುಗಳು, ಹಿಂದೂ ಸಮಾಜ, ಜೊತೆಗೆ ಸಮಾನ ಮನಸ್ಕರು ಸೇರಿಕೊಂಡು ತೆಗೆದುಕೊಂಡಂಥ ನಿರ್ಧಾರ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವಂಥದ್ದು ಇನ್ನು ಮುಂದಕ್ಕೆ ಕಾದು ನೋಡಬೇಕಾಗಿದೆ. ಹಾಗಾದರೆ ಈ ಹಿಂದೆಯೂ ಕೂಡ ಇಂತಹ ಚರ್ಚೆಗಳು ನಡೆದಿತ್ತು. ಜೊತೆಗೆ ಕೆಲವು ಕಡೆಗಳಲ್ಲಿ ಜಾರಿಗೆ ಬಂದಿದೆ ಸ್ಟ್ರಿಕ್ಟ್ ಆಗಿ. ಇವೆಲ್ಲದರ ನಡುವೆ ಇಂತಹ ಡ್ರೆಸ್ ಕೋಡ್ಗಳ ವಿಚಾರವಾಗಿಯೂ ಕೂಡ ನಾವು ಮಾತನಾಡಿದಾಗ ಕೆಲವು ದೇವಾಲಯಗಳಲ್ಲಿ ಈಗಲೂ ಕೂಡ ಅಸ್ಪೃಶ್ಯತೆಯ ವಿಚಾರವಾಗಿ ಆಗಿರ್ಬೋದು, ಅಥವಾ ಈ ರೀತಿ ತಾರತಮ್ಯವಾಗಿರುವಂಥ ವಿಚಾರವಾಗಿರ್ಬೋದು, ಅಥವಾ ಆ ಭಾಗದ ಭದ್ರತಾ ಸಿಬ್ಬಂದಿಗಳು ಅಥವಾ ಸೆಕ್ಯೂರಿಟಿ ಗಾರ್ಡ್ಗಳು ನಡೆದುಕೊಳ್ಳುವಂತಹ ರೀತಿಯಾಗಿರ್ಬೋದು, ಬದಲಾವಣೆ ಆಗಲೇಬೇಕು. ಇಲ್ಲದಿದ್ದರೆ ಹಿಂದೂ ಸಮಾಜ ಅಥವಾ ಹಿಂದೂ ಧರ್ಮ ಅಥವಾ ಹಿಂದೂ ದೇವಾಲಯಗಳು ಈ ವಿಚಾರವಾಗಿ ನಾವು ಮಾತಾಡಿದಾಗ ಭಾಳಷ್ಟು ಚರ್ಚೆಗಳು ಆ ವಿಚಾರವಾಗಿಯೇ ಬರುತ್ತೆ. ಹಾಗಿದ್ದಾಗ ಆ ಒಂದು ವಿಚಾರದಲ್ಲಿ ಬದಲಾವಣೆ ಕೂಡ ಆಗಬೇಕು. ನಾಟ್ ಓನ್ಲಿ ಡ್ರೆಸ್ ಕೋಡ್, ದೇವಾಲಯದ ಸಿಬ್ಬಂದಿಗಳು ವರ್ತನೆ, ಪುರೋಹಿತರು, ಅರ್ಚಕರು, ದೇವಾಲಯದ ಒಂದು ಆಡಳಿತ ವರ್ಗ, ಇದೆಲ್ಲವೂ ಕೂಡ ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಭಕ್ತರ ಜೊತೆ ಸ್ಪಂದನೆ ಕೊಟ್ಟರೆ ಮಾತ್ರ ಭಕ್ತರು ಕೂಡ ತಾವುಗಳು ಹೇಳುವಂಥ ಎಲ್ಲ ವಿಚಾರವನ್ನು ಪಾಲನೆ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ. ಭಕ್ತರು ಬರುವಂಥದ್ದು ದೇವರನ್ನು ನೋಡಲಿಕ್ಕೆ, ಭಕ್ತರು ಅವರು ಭಕ್ತರಾಗಿ ಬರ್ತಾರೆ, ಕೈದಿಗಳಲ್ಲ. ಅವ್ರ ಜೊತೆ ವರ್ತನೆ ಮಾಡುವಾಗಲೂ ಕೂಡ ಒಂದು ಸೌಜನ್ಯದಿಂದ ವಿನಯತೆಯಿಂದ ವರ್ತನೆ ಮಾಡಿ. ಯಾಕಂದರೆ ತಾವುಗಳು ಇರುವಂಥದ್ದು ಕೂಡ ಆ ದೇವರ ಮುಂಭಾಗದಲ್ಲಿ, ದೇವರ ಗರ್ಭಗುಡಿಯ ಮುಂಭಾಗದಲ್ಲಿ ತಾವುಗಳು ವರ್ತನೆ ಮಾಡುವಂತಹ ರೀತಿಗಳು ಸರಿ ಇಲ್ಲ ಅಂತ ಬಂದಾಗ ಒಂದಾನೊಂದು ಕಾಲಘಟ್ಟದಲ್ಲಿ ದೇವರು ಕೂಡ ನೋಡ್ತಾರೆ. ಬರುವಂತಹ ಭಕ್ತರನ್ನು ತಾವುಗಳು ಯಾವ ರೀತಿ ಟ್ರೀಟ್ ಮಾಡ್ತೀರಿ ಅನ್ನುವಂಥದ್ದು ಬದಲಾಗಬೇಕು. ಹಿಂದೂ ಧರ್ಮ, ಹಿಂದೂ ಸಮಾಜ, ಜೊತೆಗೆ ತಮ್ಮ ನಂಬಿಕೆಗಳು ಕೂಡ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಿನೇಶ್ ಜೈನ್ ಅವರು, ಹಿಂದೂ ಜನಜಾಗೃತಿಯವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಭವ್ಯ ಮೋಹನ್ ಗೌಡ್ ಅವರು, ರಣರಾಗಿಣಿ ಶಾಖೆ, ಹಿಂದೂ ಜನಜಾಗೃತಿ ಸಮಿತಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬೋತ್ ಆಫ್ ಯು. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಾಂತ್ರಿಕವಾಗಿರುವಂಥ ಸಮಸ್ಯೆಗಳಿಂದ ತಮ್ಮ ಕರೆ ಕಟ್ ಆಗಿದೆ, ಸೊ ಡಿಸ್ಕನೆಕ್ಟ್ ಆಗಿದೆ. ಸೊ ದಟ್ಸ್ ವೈ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಧನ್ಯವಾದಗಳು ಇಬ್ಬರಿಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದೀರಾ, ಜೊತೆಗೆ ಒಳ್ಳೆಯ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಾ. ಧನ್ಯವಾದಗಳನ್ನು ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು